ಹರೇ ಕೃಷ್ಣ. ಮಾತಾಜಿಗಳ ಪ್ರಭುಗಳು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸೊ ನಾಳೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಡಿಸಪಿಯರೆನ್ಸ್ ಡೇ ಇರೋದ್ರಿಂದ ಇವತ್ತು ನಾವು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರ ಬಗ್ಗೆ ತಿಳ್ಕೊಳ್ಳೋಣಂತೆ. ಸೊ ನಾಳೆ ನಾವು ಇದೇ ಒಂದು ಕಾನ್ಶಿಯಸ್ ಅಥವಾ ಪ್ರಜ್ಞೆಯಲ್ಲಿ ನಾವು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಡಿಸಪಿಯರೆನ್ಸ್ ಡೇ ಅನ್ನ, ಅವರ ತಿರುಭಾವ ತಿಥಿಯನ್ನ ನಾವು ಆಚರಿಸೋಣಂತೆ. ಸೊ ಇವಾಗ ನಾನೊಂದು ಭಜನನ್ನ ಹೇಳ್ತಾ ಇದ್ದೀನಿ. ಇದು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಬರ್ದಿರೋದು. ಸೊ ಇದನ್ನ ನಾವು ಆಲ್ರೆಡಿ ನಾವು ಇದನ್ನ ಉಪದೇಶಾಮೃತದಲ್ಲಿ ನಾವು ತಿಳ್ಕೊಂಡಿದೀವಿ. ಅಂದ್ರೆ ಭಗವಂತ ಲೀಲೆ ಮಾಡಿರುವಂತಹ ಸ್ಥಳಗಳಲ್ಲಿ ಯಾವುದು ಶ್ರೇಷ್ಠ, ಯಾವ್ದಕ್ಕಿಂತ ಯಾವ್ದು ಶ್ರೇಷ್ಠ, ಎಲ್ಲವೂ ಶ್ರೇಷ್ಠ, ಆದ್ರೆ ಒಂದಕ್ಕಿಂತ ಒಂದು ಇನ್ನ ಶ್ರೇಷ್ಠ ಅನ್ನೋದನ್ನ ನಾವು ತಿಳ್ಕೊಂಡಿದೀವಿ. ಅದನ್ನೇ ಅವರು ಭಜನ್ ರೂಪದಲ್ಲಿ ಅವರು ಬರೆದಿದ್ದಾರೆ. ಸೊ ಇದನ್ನ ನಾನು ಇವಾಗ ಹೇಳ್ತಾ ಇದ್ದೀನಿ. ವೈಕುಂಠ ಹೋಯ್ತೆ ಶ್ರೇಷ್ಠ ಮಥುರಾ ನಗರಿ, ಜನಮಲ ಬಿಲಯತ ಕೃಷ್ಣ ಚಂದ್ರಹಾರಿ. ವೈಕುಂಠ ಹೋಯ್ತೆ ಶ್ರೇಷ್ಠ ಮಥುರಾ ನಗರಿ, ಜನಮಲ ಬಿಲಯತ ಕೃಷ್ಣ ಚಂದ್ರಹಾರಿ. ಮಥುರಾ ಹೋಯ್ತೆ ಶ್ರೇಷ್ಠ ವೃಂದಾವನ ಧಾಮ, ಯತ ಸದಿಯಾಚೆ ಹರಿ ರಸೋತ್ಸವ ಕಾಮ. ಮಥುರಾ ಹೋಯ್ತೆ ಶ್ರೇಷ್ಠ ವೃಂದಾವನ ಧಾಮ, ಯತ ಸದಿಯಾಚೆ ಹರಿ ರಸೋತ್ಸವ ಕಾಮ. ವೃಂದಾವನ ಹೋಯ್ತೆ ಶ್ರೇಷ್ಠ ಗೋವರ್ಧನ ಶೈಲ, ಗಿರಿಧಾರಿ ಗಾಂಧರ್ವಿಕ ಯತ ಕ್ರೀಡ ಕೈಲ. ವೃಂದಾವನ ಹೋಯ್ತೆ ಶ್ರೇಷ್ಠ ಗೋವರ್ಧನ ಶೈಲ, ಗಿರಿಧಾರಿ ಗಾಂಧರ್ವಿಕ ಯತ ಕ್ರೀಡ ಕೈಲ. ಗೋವರ್ಧನ ಹೋಯ್ತೆ ಶ್ರೇಷ್ಠ ರಾಧಾ ಕುಂಡ ತಟ, ಪ್ರೇಮಾಮೃತೆ ಬಸೇಲ ಗೋಕುಲ ಲಂಪಟ. ಗೋವರ್ಧನ ಹೋಯ್ತೆ ಶ್ರೇಷ್ಠ ರಾಧಾ ಕುಂಡ ತಟ, ಪ್ರೇಮಾಮೃತೆ ಬಸೇಲ ಗೋಕುಲ ಲಂಪಟ. ಗೋವರ್ಧನ ಗಿರಿ ತಟ ರಾಧಾ ಕುಂಡ ಚಡಿ, ಅನ್ಯತ್ರ ಏಕರೆ ನಿಜ ಕುಂಜ ಪುಷ್ಪ ಬಾಡಿ. ಗೋವರ್ಧನ ಗಿರಿ ತಟ ರಾಧಾ ಕುಂಡ ಚಡಿ, ಅನ್ಯತ್ರ ಏಕರೆ ನಿಜ ಕುಂಜ ಪುಷ್ಪ ಬಾಡಿ. ನಿರ್ಬೋಧತ ಹರ ಸಮ ಕೇಹ ನಹಿ ಆರ, ಕುಂಡತೀರ ಸರ್ವೋತ್ತಮ ಸ್ಥಾನ ಪ್ರೇಮಧಾರ. ನಿರ್ಬೋಧತ ಹರ ಸಮ ಕೇಹ ನಹಿ ಆರ, ಕುಂಡತೀರ ಸರ್ವೋತ್ತಮ ಸ್ಥಾನ ಪ್ರೇಮಧಾರ. ವೈಕುಂಠ ಹೋಯ್ತೆ ಶ್ರೇಷ್ಠ ಮಥುರಾ ನಗರಿ, ಜನಮಲ ಬಿಲಯತ ಕೃಷ್ಣ ಚಂದ್ರಹಾರಿ. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಗೋಸ್ವಾಮಿ ಮಹಾರಾಜ್ ಕಿ ಜೈ. ಹರೇ ಕೃಷ್ಣ. ಸೊ ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ನಾವು ಉಪದೇಶಾಮೃತದಲ್ಲಿ ತಿಳ್ಕೊಂಡ್ರ ಹಾಗೇನೆ ಆ ವೈಕುಂಠ ಅದು ತುಂಬಾ ಶ್ರೇಷ್ಠ, ಅಂದ್ರೆ ಭಗವಂತನ ಧಾಮ, ಅದು ಆಧ್ಯಾತ್ಮಿಕ ಲೋಕದಲ್ಲಿರೋದು. ಆದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಮಥುರಾ ನಗರ, ಅದು ಈ ಭೌತಿಕ ಪ್ರಪಂಚದಲ್ಲಿರುವಂತಹ ಮಥುರಾ ನಗರ ಆ ವೈಕುಂಠಕ್ಕಿಂತ ತುಂಬಾ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಭಗವಂತ ಅಲ್ಲಿ ಅವರು ಆವಿರ್ಭವಿಸಿದ್ದಾರೆ ಅಂತ ಹೇಳ್ಬಿಟ್ಟು. ಮಥುರಾಕ್ಕಿನ್ನ ಇನ್ನ ಉತ್ತಮವಾದದ್ದು ವೃಂದಾವನ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಇಲ್ಲಿ ಭಗವಂತ ಅವರು ತನ್ನೆಲ್ಲ ಲೀಲೆಗಳನ್ನ ಅವರು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ವೃಂದಾವನದಲ್ಲಿ ಗೋವರ್ಧನಗಿರಿ ಇನ್ನ ತುಂಬಾ ಶ್ರೇಷ್ಠ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಭಗವಂತ ತನ್ನ ಕೈಯಾರೆ ಅದನ್ನ ಆ ಬೆಟ್ಟವನ್ನ ಅವರು ಎತ್ತಿದ್ದಾರೆ. ಮತ್ತೆ ತನ್ನ ಸಂಗಾತಿಗಳ ಜೊತೆ ಅಲ್ಲಿ ನಿಕಟವಾಗಿ ಅವರು ಆನಂದವನ್ನ ಅವರು ಪಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಗೋವರ್ಧನ ಬೆಟ್ಟಕ್ಕಿನ್ನ ಇನ್ನ ಶ್ರೇಷ್ಠ ಆ ಗೋವರ್ಧನ ತೀರದಲ್ಲಿ ಇರುವಂತಹ ರಾಧಾಕುಂಡ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಎಲ್ಲರಿಗಿನ್ನ ತುಂಬಾ ಭಗವಂತನಿಗೆ ತುಂಬಾ ಪ್ರಿಯವಾದಂತಹ ಯಾರು ರಾಧೆ ಶ್ರೀಮತಿ ರಾಧಾರಾಣಿಯ ಆ ಒಂದು ಕುಂಡ, ಅದು ಅಂದ್ರೆ ಏನ್ ಹೇಳ್ತಾರೆ, ಆ ಪ್ರೀತಿ ಅನ್ನೋದು ಏನಿದೆ ಭಗವಂತನ ಮೇಲೆ, ಅದು ಆ ನೀರಿನ ರೂಪದಲ್ಲಿ, ಅದು ಜಲರೂಪದಲ್ಲಿ ಅಲ್ಲಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತೆ ಗೋವರ್ಧನಕ್ಕಿನ್ನ ಆ ಗೋವರ್ಧನ ತಳದಲ್ಲಿರುವಂತಹ ಆ ಪವಿತ್ರ ಕೊಳವನ್ನ ಯಾರು ಕಡೆಗಣಿಸ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಎಲ್ಲರನ್ನೂ ಸಹ ಆ ಗೋವರ್ಧನ ತಳದಲ್ಲಿರುವಂತಹ ಆ ಪವಿತ್ರವಾದ ರಾಧಾ ಕುಂಡದಲ್ಲಿ ಎಲ್ಲರೂ ತಮ್ಮ ಜೀವನವನ್ನ ಕಳಿಬೇಕು ಅಂತ ಹೇಳ್ಬಿಟ್ಟು ಆಶಿಸ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಾನುವಾರದ ಈ 8 ಗಂಟೆಯ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ.
ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಕೃಷ್ಣ ಪ್ರಜ್ಞರು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕರ್ತೃಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮಿಷ್ದಾಸ್ ಪ್ರಭುಜಿಯವರು ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಾಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮಾತಾಜಿಲೆ ಪ್ರಭುಜಿಲೆ ಎಲ್ಲರೂ ಶ್ರೀ ಶ್ರೀ ರಾಧಾಗೋವಿಂದರಲ್ಲಿ ಪ್ರಾರ್ಥನೆನ ಮಾಡ್ಕೊಳ್ಳಿ. ಇವತ್ತಿನ ದಿವಸ ನಾವು ಶ್ರೀ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಗೋಸ್ವಾಮಿ ಪ್ರಭುಪಾದ ಅವ್ರ ಬಗ್ಗೆ ನಾವು ತಿಳ್ಕೊತಾ ಇದ್ದೀವಿ. ಸೊ ಅವರು ನಮ್ಗೆ ಏನು ಪಾಠವನ್ನ ಹೇಳ್ಕೊಟ್ಟಿದ್ದಾರೆ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂತಹ ಶಕ್ತಿ ನಮ್ಗೆ ಭಗವಂತ ಕರುಣಿಸ್ಲಿ ಅಂತ ಹೇಳ್ಬಿಟ್ಟು, ಸೊ ನಾನು ಸಹ ಶ್ರೀ ಶ್ರೀ ರಾಧಾಗೋವಿಂದರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ನನಗೆ ಆಕ್ಚುಲಿ ಈ ಒಂದು ಅಂದ್ರೆ ಕ್ಲಾಸ್ನ ತಗೊಳ್ಳೋಂತ ಅರ್ಹತೆ ಇಲ್ಲ, ಭಕ್ತಿ ಸರಸ್ವತಿ ಠಾಕೂರ್ ಬಗ್ಗೆ ಮಾತಾಡೋಷ್ಟು ಅರ್ಹತೆ ಇಲ್ಲ. ಆದ್ರೂ ಸಹ ಗುರುಗಳು ಹೇಳಿರೋದ್ರಿಂದ ಗುರು ಪರಂಪರೆಯ ಮೂಲಕ ನನಗೆ ಅವ್ರ ಬಗ್ಗೆ ಈ ಮಾಹಿತಿನ ಕೊಡ್ಲಿಕ್ಕೆ ನನಗೆ ಶಕ್ತಿಯನ್ನ ಕೊಡ್ಲಿ ಅಂತ ಹೇಳ್ಬಿಟ್ಟು ನಾನು ಪ್ರಾರ್ಥನೆನ ಮಾಡ್ಕೋತಾ ಇದ್ದೀನಿ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ನಾವಿವತ್ತು ಭಕ್ತಿ ಸರಸ್ವತಿ ಠಾಕೂರ್ ಅವ್ರ ಬಗ್ಗೆ ತಿಳ್ಕೊತಾ ಇದೀವಿ. ಸೊ ಅವ್ರನ್ನ ಸಿಂಹ ಗುರು ಅಥವಾ ಲಯನ್ ಗುರು ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಅವ್ರು ಯಾವಾಗ್ಲೂ ಅವರ ನುಡಿ ಎಲ್ಲವೂ ಸಹ, ಅವರ ನಡವಳಿಕೆ, ಅವರ ಜೀವನ ಶೈಲಿ ಎಲ್ಲವೂ ಸಹ ನೇರ ದಿಟ್ಟವಾಗಿರ್ತಾ ಇತ್ತು. ಸೊ ಅಂದ್ರೆ ಅವ್ರು ಯಾರನ್ನೂ ಸಹ ಅವರು ಕೇರ್ ಮಾಡ್ತಾ ಇರ್ಲಿಲ್ಲ. ಈವನ್ ಆ ಸಮಯದಲ್ಲಿ ಬ್ರಿಟಿಷರ ಆಳ್ವಿಕೆ ಇತ್ತು. ಮತ್ತೆ ಎಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳು ಅವ್ರಿಗೆಲ್ಲನೂ ಸಹ ಅವರು ನೇರವಾಗಿ ಅವರು ಉತ್ತರವನ್ನ ಅವರು ಕೊಡ್ತಾ ಇದ್ರು, ಯಾವುದೇ ಒಂದು ಅಂಜಿಕೆ ಇಲ್ದಲೆ. ಸೊ ಅದಕ್ಕೆ ಅವರನ್ನ ಲಯನ್ ಗುರು ಅಂತ ಕರೀತಾ ಇದ್ರು. ಮತ್ತೆ ಅಲ್ಲಿ ಅಪಸಿದ್ಧಾಂತ ಏನೆಲ್ಲ ಇತ್ತು ಆ ಸಮಯದಲ್ಲಿ, ಚೈತನ್ಯ ಮಹಾಪ್ರಭುಗಳ ಹೆಸರಲ್ಲಿ ಅವರು ಆ ಒಂದು ವೈಷ್ಣವ ಸಿದ್ಧಾಂತವನ್ನ ಅವರು ತಪ್ಪಾಗಿ ಅವರು ಆಚರಿಸ್ತಾ ಇದ್ರು. ಅವ್ರಿಗೆಲ್ಲರಿಗೂ ಸಹ ಅವರು ಅಂದ್ರೆ ನೇರವಾಗಿ ಅವ್ರು ಖಂಡಿಸ್ತಾ ಇದ್ರು. ಸೊ ಅದಕ್ಕೋಸ್ಕರ ಅವ್ರನ್ನ ಲಯನ್ ಗುರು ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಅವ್ರ ಬಗ್ಗೆ ನಾವು ತಿಳ್ಕೊಳ್ಳೋಣಂತೆ. ಸೊ ಇಲ್ಲಿ ಸಂಕ್ಷಿಪ್ತವಾಗಿ ಅವ್ರ ಬಗ್ಗೆ ನಾವು ತಿಳ್ಕೊತಾ ಇದೀವಿ. ಭಕ್ತಿ ಸರಸ್ವತಿ ಠಾಕೂರ್ ಅವರನ್ನ ವಿಮಲಾ ಪ್ರಸಾದ್ ದತ್ತ ಅಂತ ಹೇಳ್ಬಿಟ್ಟು ಕರೀತಾರೆ. ವಿಮಲಾ ಪ್ರಸಾದ್ ದತ್ತ. ಸೊ ಅಂದ್ರೆ ವಿಮಲಾ ಮಾತೆಯ ಆ ಒಂದು ಅನುಗ್ರಹದಿಂದ ಅವರು ಹುಟ್ಟಿರೋದ್ರಿಂದ ವಿಮಲಾ ಪ್ರಸಾದ್ ಅಥವಾ ವಿಮಲಾ ಪ್ರಸಾದ್ ದತ್ತ ಅಂತ ಕರೀತಾರೆ. ಸೊ ಅವರು 20ನೇ ಶತಮಾನದ ಆರಂಭದಲ್ಲಿ ಅವರ ಒಂದು ಆವಿರ್ಭಾವ ಆಯ್ತು. ಅವರು ಗೌಡಿಯ ವೈಷ್ಣವ ಆಚಾರ್ಯರು ಅಂತ ಹೇಳ್ಬಿಟ್ಟು ಅವರು, ಅಂದ್ರೆ ನಮ್ಗೆ ಗೊತ್ತಿರೋ ಹಾಗೇನೆ ಅವರು ಎಷ್ಟೊಂದು ಗೌಡಿಯ ಮಠಗಳನ್ನ ಅವರು 64 ಗೌಡಿಯ ಮಠಗಳನ್ನ ಅವರು ಸ್ಥಾಪಿಸ್ತಾರೆ. ಮತ್ತೆ ಅವರ ಅನುಯಾಯಿಗಳಲ್ಲಿ ನಮ್ಮ
ಶ್ರೀಲ ಪ್ರಭುಪಾದರು 32ನೇ ನಮ್ಮ ಪರಂಪರೆಯ ಅಂದ್ರೆ ಮಧ್ವ ಬ್ರಹ್ಮ ಮಧ್ವ ಗೌಡಿಯ ಪರಂಪರೆಯಲ್ಲಿ 32ನೇ ಆಚಾರ್ಯರಾದ ನಮ್ಮ ಶ್ರೀಲ ಪ್ರಭುಪಾದ ಅವರು ಪ್ರಮುಖರಾಗಿದ್ದಾರೆ. ಸೊ ಅವರ ಆವಿರ್ಭಾವದ ಬಗ್ಗೆ ಆ ಪದ್ಮ ಪುರಾಣದಲ್ಲಿ ಅದ್ರ ಬಗ್ಗೆ ಮಾಹಿತಿ ಇದೆ, ಉಲ್ಲೇಖ ಇದೆ. ಅಂದ್ರೆ ಯಾರು ಅಂದ್ರೆ ಪುರಿ ಜಗನ್ನಾಥನ ಕ್ಷೇತ್ರದಲ್ಲಿ ಈ ಒಂದು ವೈಷ್ಣವ ಸಿದ್ಧಾಂತವನ್ನ ಪ್ರಚಾರ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಪದ್ಮ ಪುರಾಣದಲ್ಲಿ ಅವ್ರ ಬಗ್ಗೆ ನಾವು ಕೇಳಬಹುದು. ಅವರು 6ನೇ ತಾರೀಕು ಫೆಬ್ರವರಿ 1874ರಲ್ಲಿ ಅವರ ಜನನ ಆಯಿತು. ಎಲ್ಲಿ ಅಂತಂದ್ರೆ ಶ್ರೀ ಕ್ಷೇತ್ರ ಧಾಮ ಜಗನ್ನಾಥಪುರಿಯಲ್ಲಿ. ಮತ್ತೆ ಅವರ ತಿರುಭಾವ ಆಗಿರೋದು ಜನವರಿ 1, 1937ರಲ್ಲಿ ಕಲ್ಕತ್ತಾದಲ್ಲಿ. ಮತ್ತೆ ಅವರ ತಂದೆ ತಾಯಿಯ ಹೆಸರು ಶ್ರೀಲ ಸಚ್ಚಿದಾನಂದ ಭಕ್ತಿ ವಿನೋದ ಠಾಕೂರ್ ಅವರು. ಸೊ ನಾವೆಲ್ಲ ತಿಳ್ಕೊಂಡ್ರೆ ಹಾಗೇನೆ. ಸೊ ಇವರನ್ನು ಸಹ ನಮ್ಮ ಗುರು ಪರಂಪರೆಯಲ್ಲಿ ಪಡೆಯುವಂತಹ ಆಚಾರ್ಯರು ಅವರ ತಂದೆಯಾದ ಭಕ್ತಿ ಸರಸ್ವತಿ ಠಾಕೂರ್ ಅವರು. ಮತ್ತೆ ಅವರ ತಾಯಿ ಬಂದು ಭಗವತಿ ದೇವಿ. ಸೊ ಅವರು 64 ಗೌಡಿಯ ಮಠಗಳನ್ನ ಭಾರತದಲ್ಲಿ ಅವರು ಸ್ಥಾಪಿಸಿದ್ದಾರೆ. ಅವರ ಆಧ್ಯಾತ್ಮಿಕ ಗುರುಗಳು ಭಕ್ತಿ ಕಿಶೋರ್ ದಾಸ ಗೌರ್ ಕಿಶೋರ್ ದಾಸ್ ಬಾಬಾಜಿ ಅವರು. ಸೊ ಇವರನ್ನು ಸಹ ನಮ್ಮ ಆ ಗುರು ಪರಂಪರೆಯಲ್ಲಿ ಬಂದಿರುವಂತಹ ಆಚಾರ್ಯರು. ಮತ್ತೆ ಅವರ ಆರಾಧ್ಯ ದೈವ ಗಂಧರ್ವಿಕ ಗಿರಿಧಾರಿ. ಸೊ ಇದಿಷ್ಟನ್ನು ಸಹ ಶ್ರೀಲ ಪ್ರಭುಪಾದರ ಗುರುಗಳಾದಂತಹ ಭಕ್ತಿ ಸರಸ್ವತಿ ಠಾಕೂರ್ ಅವರ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿ. ಮತ್ತೆ ಶ್ರೀಲ ಪ್ರಭುಪಾದರು ಭಕ್ತಿ ಸರಸ್ವತಿ ಠಾಕೂರ್ ಅವರ ಆ ಒಂದು ಡಿಸಪಿಯರೆನ್ಸ್ ಡೇ, ಅವರು ಕಾಣಿಸ್ಕೊಂಡ ದಿವಸ ಮತ್ತೆ ಅವರು ಆವಿರ್ಭಾವ ಮತ್ತೆ ತಿರುಭಾವ ತಿಥಿ 2 ದಿನಗಳನ್ನು ಸಹ 108 ಪದಾರ್ಥಗಳನ್ನ ತಯಾರಿಸಬೇಕು ಅಂತ ಹೇಳ್ಬಿಟ್ಟು ಪ್ರಭುಪಾದರು ನಮ್ಗೆ ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಅಂದ್ರೆ ನಾವು ಭಕ್ತಿ ಸರಸ್ವತಿ ಠಾಕೂರ್ ಅವರಿಗೆ ಈ ತರ ನಾವು ಗೌರವವನ್ನ ಅರ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ. ಸೊ ಈ ಮಾಹಿತಿಯೊಂದಿಗೆ ನಾವು ಶ್ರೀಲ ಭಕ್ತಿ ಸಿದ್ಧಾಂತ ಠಾಕೂರ್ ಅವರ ಪ್ರಣತಿಯನ್ನ ನಾವು ತಿಳ್ಕೊಳ್ಳೋಣಂತೆ. ನಮೋ ಓಂ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ಸಿದ್ಧಾಂತ ಸರಸ್ವತಿ ಇತಿ ನಾಮಿನೆ ಶ್ರೀ ವಾರ್ಷಭಾನವಿ ದೇವಿ ದಯಿತಾಯ ಕೃಪಾಬ್ದಯೇ ಕೃಷ್ಣ ಸಂಬಂಧ ವಿಜ್ಞಾನ ದಾಯಿನೇ ಪ್ರಭವೇ ನಮಃ. ಮಾಧುರ್ಯೋಜ್ವಲ ಪ್ರೇಮಾಢ್ಯ ಶ್ರೀ ರೂಪಾನುಗ ಭಕ್ತಿದ ಶ್ರೀ ಗೌರ ಕರುಣಾಶಕ್ತಿ ವಿಗ್ರಹಾಯ ನಮೋಸ್ತುತೆ. ನಮಸ್ತೆ ಗೌರವಾಣಿ ಶ್ರೀಮೂರ್ತಯೇ ದೀನತಾರಿಣೆ ರೂಪಾನುಗ ವಿರುದ್ಧ ಅಪಸಿದ್ಧಾಂತ ದ್ವಾಂತ ಹಾರಿಣೆ. ಸೊ ಈ 4 ಏನು ಪ್ರಣತಿ ಮಂತ್ರಗಳಿದೆ. ಸೊ ಇದರಲ್ಲಿ ನಾವು ಭಕ್ತಿ ಸರಸ್ವತಿ ಠಾಕೂರ್ ಅವ್ರ ಬಗ್ಗೆ ತುಂಬಾ ಮಾಹಿತಿನ ನಾವು ತಿಳ್ಕೋಬಹುದು. ಸೊ ಇಲ್ಲಿ ಮೊದಲನೇ ಒಂದು ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಭಕ್ತಿ ಸರಸ್ವತಿ ಠಾಕೂರ್ ಅವರು ಕೃಷ್ಣನಿಗೆ ತುಂಬಾ ಪ್ರಿಯರಾದವರು. ಸೊ ಅವರ ಚರಣ ಕಮನದಲ್ಲಿ ನಾವು ಆಶ್ರಯವನ್ನ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾವು ಅವರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನ ಅರ್ಪಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಶ್ರೀ ವಾರ್ಷಭಾನವಿ ದೇವಿ, ಸೊ ಇಲ್ಲಿ ವಾರ್ಷಭಾನವಿ ದೇವಿ ದಾಸ್ ಅಂತ ಹೇಳ್ಬಿಟ್ಟು ಭಕ್ತಿ ಸರಸ್ವತಿ ಠಾಕೂರ್ ಅವರ ದೀಕ್ಷಾ ಹೆಸರದು. ವಾರ್ಷಭಾನವಿ ದೇವಿ ದಾಸಿ ಅಂದ್ರೆ ವಾರ್ಷಭಾನವಿ ದೇವಿ ಅಂತಂದ್ರೆ ರಾಧಾರಾಣಿ, ಶ್ರೀಮತಿ ರಾಧಾರಾಣಿಯವರ ದಾಸ ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಥ ಭಕ್ತಿ ಸರಸ್ವತಿ ಠಾಕೂರ್ ಅವರು. ಸೊ ಇಲ್ಲಿ ಶ್ರೀಮತಿ ರಾಧಾರಾಣಿಯ ಅನುಗ್ರಹವನ್ನ ಪಡೆದ ದಿವ್ಯ ಕೃಪಾ ಸಮುದ್ರರಾದ ಶ್ರೀ ಕೃಷ್ಣನಿಗೆ ಸಂಬಂಧಿಸಿದ ವಿಜ್ಞಾನವನ್ನು ಪ್ರಸರಿಸಿದ ಶ್ರೀ ವರ್ಷಭಾನವಿ ದೇವಿ ದಯಿತ ದಾಸರಿಗೆ ಭಕ್ತಿಪೂರ್ವಕ ವಂದನೆಗಳನ್ನ ಅರ್ಪಿಸುತ್ತೇನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅವರು ಶ್ರೀಮತಿ ರಾಧಾರಾಣಿಯ ಅನುಗ್ರಹವನ್ನ ಪಡೆದಿದ್ದಾರೆ. ಮತ್ತೆ ಅವರು ಕೃಷ್ಣನಿಗೆ ಸಂಬಂಧಿಸಿದ ಜ್ಞಾನವನ್ನ ನಮ್ಗೆ ತಿಳಿಸಿಕೊಟ್ಟಿದ್ದಾರೆ. ನಮ್ಗೆ ಇವಾಗ ಶ್ರೀಲ ಪ್ರಭುಪಾದರು ಈ ಜ್ಞಾನವನ್ನ ಕೊಟ್ಟಿದ್ದಾರೆ ಅಂದ್ರೆ ಭಕ್ತಿ ಸರಸ್ವತಿ ಠಾಕೂರ್ ಅವರ ಕೃಪೆಯಿಂದನೇ ಅವರು ಕೊಡ್ಲಿಕ್ಕೆ ಸಾಧ್ಯ ಆಗಿರೋದು. ಸೊ ಅವರಿಗೆ ನಾವು ಭಕ್ತಿಯ ಪೂರ್ವಕ ವಂದನೆಗಳನ್ನ ನಾವಿಲ್ಲಿ ಅರ್ಪಿಸ್ತಾ ಇದೀವಿ. ಮತ್ತೆ 3ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ನೀವು ಶ್ರೀ ಚೈತನ್ಯ ಮಹಾಪ್ರಭುಗಳ ಕೃಪಾಶಕ್ತಿಯ ವ್ಯಕ್ತಿಗತ ರೂಪ ಶ್ರೀ ರಾಧಾ ಮತ್ತು ಕೃಷ್ಣರ ದಿವ್ಯ ಪ್ರೇಮ ಭರಿತವಾದ ಭಕ್ತಿ ಸೇವೆಯನ್ನು ಶ್ರೀಲ ರೂಪ ಗೋಸ್ವಾಮಿಗಳ ಅನುಯಾಯಿಗಳ ಆವಿಷ್ಕಾರದಂತೆ ನೀಡಿದ ನಿಮಗೆ ಗೌರವಪೂರ್ವಕ ಪ್ರಣಾಮಗಳು ಅಂತ ಅಲ್ವಾ. ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದರವರು ಮೊದಲನೇ ಸಾರಿ ಭೇಟಿ ಮಾಡಿದಾಗ ಅವ್ರಿಗೆ ಏನ್ ಅನ್ಸುತ್ತೆ, ಭಕ್ತಿ ಸಿದ್ಧಾಂತ ಠಾಕೂರ್ ಅವರನ್ನ ನೋಡಿದಾಗ ಹೌದು, ಚೈತನ್ಯ ಮಹಾಪ್ರಭುಗಳ ಏನು ಒಂದು ಸಿದ್ಧಾಂತ ಇದೆ ಅದು ಸರಿಯಾಗಿರೋರ ಕೈಯಲ್ಲಿ ಇದೆ, ಇಟ್ ಈಸ್ ಇನ್ ರೈಟ್ ಹ್ಯಾಂಡ್ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ ಅಲ್ವಾ. ಯಾಕಂದ್ರೆ ಅವ್ರು ಎಷ್ಟು ಜನ ಸಾಧು ಸಂತರನ್ನ ಅವ್ರು ನೋಡಿರ್ತಾರೆ, ಅವ್ರ ಮನೆಗೂ ಸಹ ಅವ್ರ ತಂದೆ ಕರೆಸ್ತಾ ಇರ್ತಾರೆ. ಆದ್ರೆ ಯಾರನ್ನು ನೋಡಿ ಅವ್ರಿಗೆ ಇವರನ್ನ ನನ್ನ ಗುರುಗಳಾಗಿ ಸ್ವೀಕರಿಸಬೇಕು ಅಂತ ಪ್ರಭುಪಾದರಿಗೆ ಅನ್ಸಿರೋದಿಲ್ಲ ಅಲ್ವಾ. ಆದ್ರೆ ಭಕ್ತಿ ಸರಸ್ವತಿ ಠಾಕೂರ್ ಅವರನ್ನ ನೋಡಿದಾಗ ಅವ್ರಿಗೆ ಅನ್ಸುತ್ತೆ, ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಆ ಒಂದು ಏನು ಸಿದ್ಧಾಂತ ಇದೆ ಅದನ್ನ ಅವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ರು, ಅದರ ಅನುಗುಣವಾಗಿ ಅವರು ನಡೀತಾ ಇದ್ರು. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಚೈತನ್ಯ ಮಹಾಪ್ರಭುಗಳ ಕೃಪಾಶಕ್ತಿಯ ವ್ಯಕ್ತಿಗತ ರೂಪ ಅವರು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಏನು ನಮ್ಗೆ ಶ್ರೀಲ ರೂಪ ಗೋಸ್ವಾಮಿ, ನಮ್ಮನ್ನ ರೂಪಾನುಗಾಸ್ ಅಂತ ಕರೀತಾರೆ ಅಲ್ವಾ. ರೂಪ ಗೋಸ್ವಾಮಿಗಳ ಏನು ಒಂದು ಉಪದೇಶ ಇದೆಯೋ ಅದನ್ನ ಇವರು ಎಲ್ಲರೂ ಸಹ ಆಚರಿಸೋದಕ್ಕೆ ಭಕ್ತಿ ಸರಸ್ವತಿ ಠಾಕೂರ್ ಅವರ ಆ ಒಂದು ಕೊಡುಗೆ ಇರೋದು ತುಂಬಾ ಅಪಾರ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅವರಿಗೆ ನಾವು ಗೌರವಪೂರ್ವಕ ನಮಸ್ಕಾರಗಳನ್ನ ಅರ್ಪಿಸೋಣ ಅಂತ ಹೇಳ್ತಾ ಇದ್ದಾರೆ.
ಮತ್ತೆ ಇಲ್ಲಿ 4ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಶ್ರೀ ಚೈತನ್ಯ ಮಹಾಪ್ರಭುಗಳ ದಿವ್ಯೋಪದೇಶಗಳ ಸಾಕಾರ ಮೂರ್ತಿಯಾದ ನಿಮಗೆ ನನ್ನ ಭಕ್ತಿ ಪೂರ್ವಕ ವಂದನೆಗಳು. ನೀವು ಪತಿತರ ಉದ್ಧಾರಕರು ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ನಮ್ಗೆ ಶಿಲ ಪ್ರಭುಪಾದರನ್ನ ಭಕ್ತಿ ಸಿದ್ಧಾಂತ ಠಾಕೂರ್ ಅವರು ಕೊಡ್ಲಿಲ್ಲ ಅಂದಿದ್ರೆ ಸೊ ನಾವೆಲ್ಲನೂ ಸಹ ಇದೇ ತರ ಬೆಕ್ಕು ನಾಯಿಗಳ ತರ ಜೀವನವನ್ನ ಮಾಡಿ ನಮ್ಮ ಜೀವನವನ್ನ ಮುಗಿಸ್ಬಿಡ್ತಾ ಇದ್ವಿ ಅಲ್ವಾ. ಅವರು ಎಲ್ಲ ಪತಿತರ ಉದ್ಧಾರಕರು. ಶ್ರೀಲ ರೂಪ ಗೋಸ್ವಾಮಿ ಅವರು ನಿರೂಪಿಸಿದ ಭಕ್ತಿ ಸೇವೆಯನ್ನು ಕುರಿತ ಉಪದೇಶಗಳಿಗೆ ವಿರುದ್ಧವಾದ ಯಾವುದೇ ಹೇಳಿಕೆನ ನೀವು ಸಹಿಸುವುದಿಲ್ಲ ಅಲ್ವಾ. ಅಂದ್ರೆ ರೂಪ ಗೋಸ್ವಾಮಿ ಅವರು ಏನ್ ಹೇಳಿದಾರೋ ಅದಕ್ಕೆ ವಿರುದ್ಧವಾಗಿ ಯಾರಾದ್ರೂ ಆಚರಣೆನ ಮಾಡ್ತಾ ಇದ್ರೆ, ಅದು ವೈಷ್ಣವರು ಅನ್ನೋ ಒಂದು ಹೆಸರಲ್ಲಿ ಅಥವಾ ಚೈತನ್ಯ ಮಹಾಪ್ರಭುಗಳ ಅನುಯಾಯಿ ಅನ್ನೋ ಒಂದು ಹೆಸರಲ್ಲಿ ಏನಾದ್ರೂ ಅವರು ಆಚರಿಸ್ತಾ ಇದ್ರೆ, ಮತ್ತೆ ಬೇರೆಯವರೇ ಆಗ್ಲಿ ಮಾಯಾವಾದಿಗಳೇ ಆಗ್ಲಿ, ಅವರು ಮಾಯಾವಾದಿಗಳು ಏನ್ ಹೇಳ್ತಾ ಇದ್ರು ಅಂತಂದ್ರೆ ಕೃಷ್ಣನಿಗೆ ರೂಪನೇ ಇಲ್ಲ ಅಂತ ಹೇಳ್ತಾ ಇದ್ರು. ಅವಾಗ ಭಕ್ತಿ ಸರಸ್ವತಿ ಠಾಕೂರ್ ಅವರು ಅವ್ರನ್ನ ಖಂಡಿಸ್ತಾ ಇದ್ರು. ಅಂದ್ರೆ ಅವ್ರು ಯಾರ ಹೇಳಿಕೆನೂ ಅವರು ವಿರುದ್ಧವಾದಂತ ಅಂದ್ರೆ ಈ ಒಂದು ವೈಷ್ಣವ ಸಿದ್ಧಾಂತಕ್ಕೆ ವಿರುದ್ಧವಾದ ಯಾವುದೇ ಒಂದು ಹೇಳಿಕೆಯನ್ನು ಅವರು ಸಹಿಸ್ತಾ ಇರಲಿಲ್ಲ. ಅದಕ್ಕೆ ಅವ್ರನ್ನ ಸಿಂಹಗುರು ಅಂತ ಕರೀತಾರೆ. ಸೊ ಅದಕ್ಕೆ ಅವರ ಪ್ರಣತಿ ಮಂತ್ರದಲ್ಲಿ ನಾವು ಭಕ್ತಿ ಸರಸ್ವತಿ ಠಾಕೂರ್ ಅವರ ಆ ಒಂದು ಜೀವನ ಏನಿದೆ ಅದನ್ನ ನಾವು ಸಂಕ್ಷಿಪ್ತವಾಗಿ ನಾವು ಇಲ್ಲಿ ಅರ್ಥ ಮಾಡ್ಕೋಬಹುದು. ಸೊ ಭಕ್ತಿ ಸರಸ್ವತಿ ಠಾಕೂರ್ ಅವ್ರು ಯಾರು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅವರು ಆ ಭಗವಂತನ ಆಧ್ಯಾತ್ಮಿಕ ಲೋಕದಲ್ಲಿ ಅವರು ನಯನ ಮಣಿ ಮಂಜರಿಯಾಗಿದ್ದಾರೆ ಅವರು. ಮತ್ತೆ ಅವರು ಅಲ್ಲಿ ಅವರಿಗೆ 12 ವರ್ಷ 3 ತಿಂಗಳು 15 ದಿನಗಳು. ಅವ್ರು ಯಾವಾಗ್ಲೂ ಸಹ ಆ ಒಂದು ವಯಸ್ಸಿನಲ್ಲೇ ಅವ್ರು ಇರ್ತಾರೆ. 12 ವರ್ಷ 3 ತಿಂಗಳು 15 ದಿನಗಳು. ಅಲ್ಲಿ ಏನು ಸೇವೆಯನ್ನ ಮಾಡ್ತಾರೆ, ಅವರ ಸೇವೆ ಏನು ಅಂತಂದ್ರೆ ರಾಧಾರಾಣಿಯ ಪಾದಗಳಿಗೆ ಅವರು ಆ ಒಂದು ಲ್ಯಾಕ್ ಅಂತ ನಾವೇನ್ ಅಂತೀವೋ ಅದನ್ನ ಅವರು ಲೇಪಿಸೋದು, ಅದನ್ನ ಆ ಒಂದು ಕೆಲಸವನ್ನ ಅವರು ಅಲ್ಲಿ ಮಾಡ್ತಾ ಇದ್ರು. ಅದು ಅವರ ಶಾಶ್ವತವಾದಂತಹ ಸೇವೆ. ಮತ್ತೆ ಇವರು ತಂದೆ ತಾಯಿಗಳ ಬಗ್ಗೆ ತಿಳ್ಕೊಂಡಂತೆ ಭಕ್ತಿ ಸರಸ್ವತಿ ಠಾಕೂರ್ ಅವರು ಅವರ ತಂದೆ ಭಕ್ತಿ ವಿನೋದ ಠಾಕೂರ್ ಅವರು ನಮಗೆ ಗೊತ್ತಿರೋ ಹಾಗೇನೆ ಅವರು ಮ್ಯಾಜಿಸ್ಟ್ರೇಟ್ ಆಗಿರ್ತಾರೆ. ಮತ್ತೆ ಅವ್ರೂ ಸಹ ಈ ಚೈತನ್ಯ ಮಹಾಪ್ರಭುಗಳ ಏನು ಒಂದು ಸಿದ್ಧಾಂತ ಇದೆ ಅದನ್ನ ಎಲ್ಲ ಕಡೆ ಪ್ರಚಾರ ಮಾಡ್ಬೇಕಂತ ಬಿಟ್ಟು ತುಂಬಾನೇ ಅವರು ಪ್ರಯತ್ನವನ್ನ ಪಡ್ತಾರೆ. ಅವರು ಇವಾಗ ಭಗವಂತನಲ್ಲಿ ಪ್ರಾರ್ಥನೆನ ಮಾಡ್ಕೋತಾರೆ. ಚೈತನ್ಯ ಮಹಾಪ್ರಭುಗಳ ಆ ಒಂದು ತತ್ವ ಏನಿದೆ ಸೊ ಅದೆಲ್ಲ ತುಂಬಾ ಸವಕಳಿಯಾಗಿದೆ, ಅದನ್ನ ಯಾರು ಸರಿಯಾದ ಅರ್ಥದಲ್ಲಿ ಆಚರಣೆ ಮಾಡ್ತಾ ಇಲ್ಲ. ಸೊ ಅದನ್ನ ಪುನಃ ಸ್ಥಾಪಿಸುವಂತ ಶಕ್ತಿ ಇವಾಗ ನನ್ನಲ್ಲಿಲ್ಲ. ಸೊ ಅದಕ್ಕೋಸ್ಕರ ನನಗೆ ಈ ಒಂದು ಕಾರ್ಯದಲ್ಲಿ ಸಹಾಯ ಮಾಡ್ಲಿಕ್ಕೆ ನನಗೆ ಒಬ್ಬ ಮಗ ಬೇಕು ಅಂತ ಹೇಳ್ಬಿಟ್ಟು ಅವರು ಪ್ರಾರ್ಥನೆಯನ್ನ ಮಾಡ್ಕೋತಾರೆ. ಸೊ ಅವರು ಪ್ರಾರ್ಥನೆಯನ್ನ ಮಾಡ್ಕೊಂಡಾಗ ಫೆಬ್ರವರಿ 6, 1874ನೇ ಇಸ್ವಿಯಲ್ಲಿ ಜಗನ್ನಾಥಪುರಿಯಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಒಂದು ಜನನ ಆಗತ್ತೆ. ಅವರ ತಾಯಿಯ ಹೆಸರು ಭಗವತಿ ದೇವಿ ಅಂತ ಹೇಳ್ಬಿಟ್ಟು. ಭಕ್ತಿ ಸರಸ್ವತಿ ಠಾಕೂರ್ ಅವರಿಗೆ ಅವರ ಜೊತೆ 9 ಅಂದ್ರೆ ಸಹೋದರ ಸಹೋದರಿಯರಿದ್ದಾರೆ. ಅಂದ್ರೆ ಒಟ್ಟು 10 ಮಕ್ಕಳಿರ್ತಾರೆ ಭಕ್ತಿ ವಿನೋದ ಠಾಕೂರ್ ಅವರಿಗೆ. ಅದರಲ್ಲಿ ಒಬ್ರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು. ಸೊ ಅವರು ಜನನ ಆದಾಗ ಅವರು ಯಾವ ತರ ಅವರು ಹೊರಗಡೆ ಬರ್ತಾರೆ ಅಂತಂದ್ರೆ ಆ ಒಕ್ಕಳು ಬಳ್ಳಿಯನ್ನ ಕುತ್ತಿಗೆಗೆ ಸುತ್ಕೊಂಡು ಅವರು ಹೊರಗಡೆ ಬರ್ತಾರೆ. ಅಂದ್ರೆ ಅವರು ಇವಾಗ ಬ್ರಾಹ್ಮಣರು ಹೇಗೆ ಆ ಒಂದು ಜನಿವಾರವನ್ನ ಹಾಕೋತಾರೋ ಆ ತರ ಅವರು ಅಂದ್ರೆ ಹುಟ್ಟನ್ನ ಅವರು ಪಡಿತಾರೆ. ಮತ್ತೆ ಅವರ ದೇಹದಲ್ಲಿ ತುಂಬಾ ಶುಭ ಚಿಹ್ನೆಗಳು ಕಾಣಿಸ್ತಾ ಇರುತ್ತೆ. ಅಂದ್ರೆ ಅವರು ಮುಂದೆ ಮಹಾಪುರುಷ ಆಗ್ತಾರೆ ಅಂತ ಹೇಳ್ಬಿಟ್ಟು ಇದೆಲ್ಲವೂ ಸಹ ಸೂಚನೆಯನ್ನ ಕೊಡ್ತಾ ಇದೆ. ಮತ್ತೆ ಅವರ ಅನ್ನಪ್ರಾಶನ ಸಮಾರಂಭದಲ್ಲಿ ನಮಗ್ ಗೊತ್ತಿರೋ ಹಾಗೇನೆ ಆ ಮಗು ಮುಂದೆ ಯಾವ ಒಂದು ಗುಣ ಕರ್ಮವನ್ನ ಅದು ಹೊಂದಿರುತ್ತೆ ಅನ್ನೋದಕ್ಕೆ ಈ ಒಂದು ಪರೀಕ್ಷೆಯನ್ನ ಮಾಡ್ತಾರೆ ಅಲ್ವಾ. ಅಂದ್ರೆ ಇವಾಗ ಒಂದು ಭಗವದ್ಗೀತೆಯನ್ನ ಇಡ್ತಾರೆ. ಅಂದ್ರೆ ಬ್ರಾಹ್ಮಣನೋ ವೈಶ್ಯ ಕ್ಷತ್ರಿಯ ಶೂದ್ರನೋ ಆ ಒಂದು ಭಾವನೆ ಇದ್ಯಾ ಈ ಒಂದು ಮಗುಗೆ ಅಂತ ತಿಳ್ಕೊಳ್ಲಿಕ್ಕೆ ಈ ಭಗವದ್ಗೀತೆ ಮತ್ತೆ ಚಿನ್ನದ ನಾಣ್ಯಗಳನ್ನ ಮತ್ತೆ ಯಾವ್ದಾದ್ರು ಒಂದು ಶಸ್ತ್ರವನ್ನ ಇಡ್ತಾರೆ. ಮತ್ತೆ ಯಾವ್ದಾದ್ರು ಒಂದು ತಿಂಡಿ ಸಾಮಾನುಗಳನ್ನ ಇಡ್ತಾರೆ. ಸೊ ಇವಾಗ ನಮಗೆ ಗೊತ್ತಿರೋ ಹಾಗೇನೆ ಭಕ್ತಿ ಸರಸ್ವತಿ ಠಾಕೂರ್ ಅವರು ಭಾಗವತಮನ್ನೇ ಅವರು ಮುಟ್ತಾರೆ ಆ ಮಗು ಅಲ್ವಾ. ಸೊ ಅಂದ್ರೆ ಅವ್ರು ಮುಂದೆ ಈ ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಅವರು ಮುನ್ನಡಿತಾರೆ ಅನ್ನೋದನ್ನ ಅದು ಸೂಚಿಸುತ್ತೆ. ಮತ್ತೆ ಅವ್ರಿಗೆ ಇನ್ನ ಒಂದು ಹೆಸರು ಏನನ್ನ ಅನ್ನ ಅಂದ್ರೆ ಅವರ ನಾಮಕರಣ ಸಮಯದಲ್ಲಿ ವಿಮಲ ಪ್ರಸಾದ ದತ್ತ ಅಂತ ಹೇಳ್ಬಿಟ್ಟು ಅವರ ಹೆಸರನ್ನ ಇಡ್ತಾರೆ. ಸೊ ವಿಮಲ ಪ್ರಸಾದ ದತ್ತ. ಸೊ ಅವರ ತಂದೆ ಹೆಸರು ಅಂದ್ರೆ ಭಕ್ತಿ ವಿನೋದ ಠಾಕೂರ್ ಅವರ ಇನ್ನೊಂದು ಹೆಸರು ಕೇದಾರನಾಥ ದತ್ತ. ಸೊ ಅದೇ ತರನೇ ದತ್ತ ಅಂತ ಹೇಳ್ಬಿಟ್ಟು ಅವರ ಒಂದು ನಾಮಾಂಕಿತ ಆಗಿರುತ್ತೆ. ಸೊ ಇಲ್ಲೊಂದು ಏನೋ ಒಂದು ತುಂಬಾ ಮುಖ್ಯವಾದಂತ ಘಟನೆ ನಡೆಯುತ್ತೆ. ನಮಗೆ ಗೊತ್ತಿರೋ ಹಾಗೆ ಪುರಿಯಲ್ಲಿ ಆ ಒಂದು ರಥ ಬೀದಿಯಲ್ಲಿ ಜಗನ್ನಾಥನ ರಥವನ್ನ ತಗೊಂಡ್ ಹೋಗ್ತಾರೆ ಅಲ್ವಾ. ಸೊ ಆ ಸಮಯದಲ್ಲಿ ಏನಾಗುತ್ತೆ ಭಕ್ತಿ ವಿನೋದ ಠಾಕೂರ್ ಅವರು ಪುರಿಯಲ್ಲೇ ಇರ್ತಾರೆ. ಅವರು ಮ್ಯಾಜಿಸ್ಟ್ರೇಟ್ ಆಗಿ ಕೆಲಸ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ಅವರ ಮನೆನೂ ಸಹ ಈ ಒಂದು ರಥ ಬೀದಿಯಲ್ಲೇ ಇರುತ್ತೆ. ಈ ಒಂದು ರಥ ಬೀದಿಯಲ್ಲಿ ಆ ಪುರಿಯ ಒಂದು ಜಗನ್ನಾಥನ ರಥ ಚಲಿಸ್ತಾ ಇರ್ಬೇಕಾದ್ರೆ ಅದು ಸಡನ್ ಆಗಿ ಇವ್ರ ಮನೆ ಮುಂದೆ ಅದು ನಿಂತ್ಕೊಂಡ್ಬಿಡುತ್ತೆ. 3 ದಿನದ ತನಕ ಅದು ಸ್ವಲ್ಪನೂ ಚಲಿಸೋದೇ ಇಲ್ಲ.
ಆ ತರ ಆಗೋಗುತ್ತೆ. ಸೊ ಅವಾಗ ಈ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಇನ್ನ ಚಿಕ್ಕ ಮಗು. ಸೊ ಅವರ ತಾಯಿ ಏನ್ ಮಾಡ್ತಾರೆ, ಭಗವತಿ ದೇವಿ ಆ ಮಗುವನ್ನ, ಆ ಚಿಕ್ಕ ಮಗುವನ್ನ ಕರ್ಕೊಂಡ್ ಬಂದು ಆ ಅಂದ್ರೆ ಜಗನ್ನಾಥನ ಒಂದು ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ಎಳೆ ಮಗುವನ್ನ ಕರ್ಕೊಂಡ್ ಬಂದ್ಬಿಟ್ಟು ಅವರು ಆ ರಥದ ಒಂದು ಇದ್ರಲ್ಲಿ ಮಲಗಿಸ್ತಾರೆ. ಅಂದ್ರೆ ಆ ಜಗನ್ನಾಥನ ವಿಗ್ರಹದ ಹತ್ರ ಮಲಗಿಸ್ತಾರೆ. ಅವಾಗ ಆ ಮಗು ಏನ್ ಮಾಡುತ್ತೆ, ಕೈಯನ್ನ ಅಂದ್ರೆ ಹಿಂಗೆ ಚಾಚುತ್ತೆ. ಆ ಸಮಯದಲ್ಲಿ ಏನಾಗತ್ತೆ ಅಂದ್ರೆ ಆ ಜಗನ್ನಾಥನಿಗೆ ಹಾಕಿರುವಂತಹ ಹಾರ ಅದು ಭಕ್ತಿ ಸರಸ್ವತಿ ಠಾಕೂರ್ ಅವರ ಕೊರಳಿಗೆ ಹೋಗಿ ಬಿದ್ಬಿಡುತ್ತೆ, ಆ ಮಗುಗೆ ಬಿದ್ಬಿಡುತ್ತೆ. ಆಗ ಎಲ್ಲರಿಗೂ ಸಹ, ಅಲ್ಲಿರೋ ಪೂಜಾರಿಗಳಿಗೆಲ್ಲನೂ ಸಹ ತುಂಬಾನೇ ಆಶ್ಚರ್ಯ ಆಗುತ್ತೆ. ಅವ್ರವಾಗ ಹೇಳ್ತಾರೆ, ಅಂದ್ರೆ ಭಗವಂತನ ಅನುಗ್ರಹವನ್ನ ಪಡೆದಿದ್ದಾನೆ ಇವನು, ಮುಂದೆ ಅವನು ಮಹಾಭಕ್ತನಾಗ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದ್ರೆ ಇವಾಗ ನಾವು ಯೋಚನೆ ಮಾಡ್ಬೋದು, ಭಕ್ತಿ ಆ ವಿನೋದ ಠಾಕೂರ್ ಅವರು ಪ್ರಾರ್ಥನೆಯನ್ನ ಮಾಡ್ತಾರೆ ಅಲ್ವಾ, ನನಗೆ ಈ ಒಂದು ಚೈತನ್ಯ ಮಹಾಪ್ರಭುಗಳ ಈ ಒಂದು ಸಿದ್ಧಾಂತವನ್ನ ಎಲ್ಲಾ ಕಡೆ ಪ್ರಚಾರ ಮಾಡ್ಲಿಕ್ಕೆ ನನ್ಗೊಬ್ಬ ಮಗನನ್ನ ಕರುಣಿಸು ಅಂತ ಅವ್ರು ಕೇಳ್ತಾರೆ. ಅವ್ರಿಗೆ 10 ಜನ ಮಕ್ಳಿರ್ತಾರೆ. ಅವ್ರಿಗೆ ಯಾವ ಮಗು ನನ್ಗೆ ಸಹಾಯ ಮಾಡಕ್ಕೆ ಬಂದಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗಿರೋದಿಲ್ಲ. ಸೊ ಇವಾಗ ಈ ಒಂದು ಘಟನೆ ನಡೆದ್ಮೇಲೆ ಅವ್ರಿಗೆ ಅನ್ಸುತ್ತೆ, ಹೋ ಇದೇ ನನ್ನ ಪ್ರಾರ್ಥನೆ ಮಾಡ್ಕೊಂಡ್ರೆ ಭಗವಂತ ಕೊಟ್ಟಿರುವಂತಹ ಮಗು ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ. ಅದಕ್ಕೆ ಅವ್ರನ್ನ ರೇ ಆಫ್ ವಿಷ್ಣು ಅಂತ ಹೇಳ್ಬಿಟ್ಟು, ಭಗವಂತನ ಆ ಒಂದು ಕಿರಣ ಅಂತ ಹೇಳ್ಬಿಟ್ಟು ಆಗ ಭಕ್ತಿ ಸರಸ್ವತಿ ಠಾಕೂರ್ ಅವ್ರನ್ನ ಪರಿಗಣಿಸ್ತಾರೆ. ಸೊ ಅದಾದ್ಮೇಲೆ ವಿಮಲಾ ಪ್ರಸಾದ್ ಅವರು ಒಂದ್ 10 ತಿಂಗಳು ಅವ್ರ ಮಗು ಆಗಿದ್ದಾಗ ಒಂದ್ 10 ತಿಂಗಳ ತನಕ ಅವರು ಪುರಿಯಲ್ಲಿ ಇರ್ತಾರೆ. ಸೊ ಅದಾದ್ಮೇಲೆ ಅವರು ರಾಣಾ ಘಾಟ್ ಅನ್ನೋ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ ಅವ್ರನ್ನ. ಅವಾಗ ಅವ್ರ ತಾಯಿ ಭಗವತಿ ದೇವಿ ಅವ್ರಿಗೆ ಭಗವಂತನ ಅಂದ್ರೆ ಹರಿಯ ವಿಷಯಗಳನ್ನ ಅವರು ಹೇಳ್ತಾ ಇರ್ತಾರೆ. ಅವರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ತುಂಬಾನೇ ಅವರು ಜಾಣ ಆಗಿರ್ತಾರೆ. ಅವರು ಚಿಕ್ಕ ವಯಸ್ಸಲ್ಲೇನೆ 7 ವರ್ಷ ಇರುತ್ತೆ, ಅವಾಗ್ಲೇನೆ ಅವರು ಭಗವದ್ಗೀತೆಯನ್ನ ಆ 700 ಶ್ಲೋಕಗಳನ್ನ ಸಂಪೂರ್ಣವಾಗಿ ಅವರು ಕಂಠಪಾಠ ಮಾಡ್ಬಿಡ್ತಾರೆ. ಮತ್ತೆ ಅದ್ರ ಜೊತೆ ಅವರು ಆ ಶ್ಲೋಕಗಳ ಅರ್ಥವನ್ನು ಸಹ ವಿವರಿಸುವಂತಹ ಶಕ್ತಿ ಅವರಲ್ಲಿ ಇರುತ್ತೆ. ಮತ್ತೆ ಅವ್ರ ತಂದೆ ಭಕ್ತಿ ವಿನೋದ ಠಾಕೂರ್ ಅವರು ಎಷ್ಟೊಂದು ಕೃತಿಗಳನ್ನ ಬರೆದಿರ್ತಾರೆ. ಅದನ್ನು ಸಹ ಅವರು ಅಂದ್ರೆ ಅರ್ಥ ಮಾಡ್ಕೊಳ್ಳುವಂತಹ ಒಂದು ಶಕ್ತಿ ಇರುತ್ತೆ. ಅದನ್ನು ಓದಿ ಅವರು ಆನಂದವನ್ನು ಸಹ ಅವ್ರು ಪಡ್ತಾ ಇರ್ತಾರೆ. ಅದಕ್ಕೋಸ್ಕರನೇ ಅವರು ಅಷ್ಟು ಚಿಕ್ಕ ವಯಸ್ಸಲ್ಲಿ ಇದ್ರೂನು ಸಹ ಅವ್ರನ್ನ ದ ಲಿವಿಂಗ್ ಎನ್ಸೈಕ್ಲೋಪೀಡಿಯಾ, ವಿಶ್ವಕೋಶ, ಅವರು ಜೀವಂತ ವಿಶ್ವಕೋಶ ಅಂತ ಹೇಳ್ಬಿಟ್ಟು ಅವ್ರನ್ನ ಕರೀತಾ ಇರ್ತಾರೆ. ಮತ್ತೆ ಇಲ್ಲಿ ಇನ್ನೊಂದು ತುಂಬಾ ಒಂದು ಮುಖ್ಯವಾದ ಘಟನೆ ನಡೆಯುತ್ತೆ. ಸೊ ಇಲ್ಲಿ ಅವರ ತಾಯಿ ಹೇಗೆ ಮಕ್ಕಳನ್ನ ಸಾಕ್ತಿರ್ತಾರೆ ಅಂತಂದ್ರೆ, ಪ್ರಸಾದ ಬಿಟ್ಟು ಅವ್ರು ಬೇರೆ ಏನನ್ನೂ ತಿನ್ಲಿಕ್ಕೆ ಕೊಡ್ತಾ ಇರ್ಲಿಲ್ಲ. ಮತ್ತೆ ಕೆಟ್ಟ ಸಹವಾಸವನ್ನು ಸಹ ಮಾಡ್ಲಿಕ್ಕೆ ಬಿಡ್ತಾ ಇರೋದಿಲ್ಲ. ಒಂದ್ಸತಿ ವಿಮಲ ಪ್ರಸಾದ್ 4 ವರ್ಷ ಮಗು ಅಷ್ಟೇನೇನೆ. ಆಗ ಅವ್ರ ತಂದೆ ಆ ಭಗವಂತನಿಗೆ ಅರ್ಪಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಮಾವಿನ ಹಣ್ಣನ್ನ ತಂದಿರ್ತಾರೆ. ಚಿಕ್ಕ ಮಕ್ಕಳಿಗೆ ಮಾವಿನ ಹಣ್ಣಂದ್ರೆ ತುಂಬಾ ಇಷ್ಟ ಅಲ್ವಾ. ಸೊ ವಿಮಲ ಪ್ರಸಾದ್ನು ಸಹ ಆ ಮಾವಿನ ಹಣ್ಣನ್ನ ನೋಡಿ ತಿನ್ಬೇಕು ಅಂತ ಅನ್ಸುತ್ತೆ. ಸೊ ತಿಂದ್ಬಿಡ್ತಾರೆ. ಅವರು ಒಂದು ಮಾವಿನ ಹಣ್ಣನ್ನ ತಗೊಂಡು ತಿಂದ್ಬಿಡ್ತಾರೆ. ಆಗ ಭಕ್ತಿವಿನೋದ ಠಾಕೂರ್ ಅವ್ರು ಬಂದು, ಇದೇನಿದು ಮಾವಿನ ಹಣ್ಣನ್ನ ಯಾರು ತಿಂದಿದ್ದಾರೆ, ಇನ್ನ ಭಗವಂತನಿಗೆ ನೈವೇದ್ಯವನ್ನೇ ಅರ್ಪಿಸಿಲ್ವಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅಷ್ಟು ಚಿಕ್ಕ ಮಗು ನೋಡಿ ಅವ್ರಿಗೆ ಎಷ್ಟು ದೃಢ ಒಂದು ನಿರ್ಧಾರವನ್ನ ಮಾಡ್ತಾರೆ ಅಂತಂದ್ರೆ, ಅವ್ರ ಜೀವನ ಪರ್ಯಂತ ನಾನು ಇನ್ಯಾವತ್ತೂ ನಾನು ತಪ್ಪು ಮಾಡಿದೀನಿ, ಇದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು, ನಾನು ನನ್ನ ಜೀವನ ಪರ್ಯಂತ ನಾನು ಇನ್ಯಾವತ್ತೂ ಮಾವಿನ ಹಣ್ಣನ್ನ ತಿನ್ನೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಕೊನೆಯ ತನಕನೂ ಸಹ ಆ ಮಾವಿನ ಹಣ್ಣನ್ನ ಅವ್ರು ತಿನ್ನೋದಿಲ್ಲ. ಅವರು ನೋಡಿ ಅಷ್ಟು ದೃಢ ನಿರ್ಧಾರ, ಅಷ್ಟು ಚಿಕ್ಕ ವಯಸ್ಸಲ್ಲೇನೆ ಅವ್ರಿಗೆ ಅಷ್ಟು ದೃಢ ನಿರ್ಧಾರ ಇತ್ತು. ನಾವಿದನ್ನ ನಮ್ಮ ಜೀವನದಲ್ಲಿ ನಾವು ಈ ಒಂದು ಪಾಠವನ್ನ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಜೀವನದಿಂದ ನಾವು ಕಲ್ತ್ಕೋಬೇಕಾಗಿರೋದು. ದೃಢ ನಿರ್ಧಾರ, ಅಷ್ಟು ದೃಢ ನಿರ್ಧಾರ ಅವರಲ್ಲಿ ಇತ್ತು. ಅದಾದ್ಮೇಲೆ ಎಷ್ಟು ಜನ ಅವರು ಆಚಾರ್ಯರಾದ್ಮೇಲೆ ಮಾವಿನ ಹಣ್ಣು ಮತ್ತೆ ಎಷ್ಟೊಂದು ಹಣ್ಣನ್ನ ಅವ್ರಿಗೆ ಅರ್ಪಿಸ್ತಾರಲ್ಲ, ಭಕ್ತರು ಬಂದಾಗ ಬರಿ ಕೈಲಿ ಬರಬಾರ್ದು ಅಂತ ಏನನ್ನಾದ್ರೂ ತಗೊಂಡ್ ಬಂದಾಗ ಮಾವಿನ ಹಣ್ಣನ್ನ ತಂದ್ರೂನು ಸಹ ಅವ್ರು ಯಾವತ್ತೂ ಸಹ ಅವರು ತಮ್ಮ ಜೀವನದಲ್ಲಿ ಅವ್ರದನ್ನ ಸ್ವೀಕಾರ ಮಾಡದೇ ಇಲ್ಲ ಅವರು. ಮತ್ತೆ ಭಕ್ತಿ ವಿನೋದ ಠಾಕೂರ್ ಅವರು ತುಂಬಾ ಒಂದು ದೊಡ್ಡ ಒಂದು ಸ್ಥಾನದಲ್ಲಿದ್ರು ಅಲ್ವಾ. ಅವರು ಮ್ಯಾಜಿಸ್ಟ್ರೇಟ್ ಆಗಿದ್ರು. ಮತ್ತೆ ಈ ಒಂದು ಪುರಿ ಜಗನ್ನಾಥದ ದೇವಸ್ಥಾನದ ಒಂದು ಅಧ್ಯಕ್ಷತೆಯನ್ನು ಸಹ ಅವರು ವಹಿಸಿದ್ರು. ಅವರು ಕಲ್ಕತ್ತಾದಲ್ಲಿ ರಾಂಬಗಾನ್ ಅನ್ನೋ ಒಂದು ಜಾಗದಲ್ಲಿ ಒಂದು ಭಕ್ತಿ ಭವನ ಒಂದು ನಿರ್ಮಾಣ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಕೆಲಸ ನಡೀತಾ ಇದ್ದಾಗ, ಅವ್ರಿಗೆ ಆ ಆ ಭೂಮಿಯನ್ನ ಅಗಿತಾ ಇದ್ದಾಗ ಒಂದು ಕೂರ್ಮದೇವನ ವಿಗ್ರಹ ಸಿಕ್ಕುತ್ತೆ. ಆ ಕೂರ್ಮದೇವನ ವಿಗ್ರಹವನ್ನ ಅವರು ಅದನ್ನ ಪೂಜೆಯನ್ನ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಈ ಒಂದು ಕೂರ್ಮದೇವನ ಸೇವೆಯನ್ನ 7 ವರ್ಷದ ವಿಮಲಾ ಪ್ರಸಾದ್ಗೆ ಅಂದ್ರೆ ಭಕ್ತಿ ಸಿದ್ಧಾಂತ ಠಾಕೂರ್ ಅವರಿಗೆ ವಹಿಸಿ ಕೊಡ್ತಾರೆ. ನೋಡಿ, ಅದನ್ನ ಅವರು ಶ್ರದ್ಧೆಯಿಂದ ಅವರು ಆ ಒಂದು ಕೂರ್ಮದೇವನನ್ನ ಅವರು ಪೂಜೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಸೊ ನಮ್ಗೆ ಅವರಲ್ಲಿ ಇರುವಂತಹ ದೃಢ ನಿರ್ಧಾರ ಏನಿದೆ ಅದನ್ನ ನೋಡಿದ್ರೆ, ಇಲ್ಲಿ ಕೂರ್ಮದೇವನನ್ನ ಪೂಜೆ ಮಾಡಿದ್ರೆ ಮುಂದೆನೂ ನಾವು ನೋಡ್ತೀವಿ. ಯಾವ್ದ್ರಲ್ಲೇ ಆಗ್ಲಿ ಭಕ್ತಿ ಸದಸ್ಯ ಠಾಕೂರ್ ಅವರು ದೃಢ ನಿರ್ಧಾರವನ್ನ ಅವರು ತಗೊಳೋದನ್ನ ನಾವು ಮುಂದೆನೂ ಸಹ ನಾವು ನೋಡ್ತೀವಿ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಅಂದ್ರೆ ಆ ಕೂರ್ಮದೇವನನ್ನ ಪೂಜೆ ಮಾಡಿದ್ರೆ ನಮ್ಗೆ ಆ ದೃಢ ನಿರ್ಧಾರ ತಗೋಬೇಕು ಅನ್ನೋ ಒಂದು ಶಕ್ತಿ ನಮ್ಗೆ ಸಿಗುತ್ತೆ. ಮತ್ತೆ ಆ ಕೂರ್ಮದೇವನ ಕೃಪೆ ನಮ್ಗೆ ಸಿಗುತ್ತೆ ಅಂತ ಹೇಳ್ತಾರೆ. ನಮ್ಗೆ ಗೊತ್ತಿರೋ ಹಾಗೇನೆ ಸಮುದ್ರ ಮಂಥನ ಮಾಡ್ಬೇಕಾದಾಗ ಆ ಮಂದಾರ ಪರ್ವತ ಅದು ಕೆಳಗಡೆ ಕುಸಿತಾ ಇರುತ್ತೆ. ಸೊ ಯಾವಾಗ ಕೂರ್ಮದೇವನ ಆ ಒಂದು ಬೆನ್ನಿನ ಮೇಲೆ ಆ ಮಂದಾರ ಪರ್ವತವನ್ನ ಕೂಡ್ಸಿದ್ಮೇಲೆನೆ ಆ ರಾಕ್ಷಸರಿಗೆ ಮತ್ತೆ ದೇವತೆಗಳಿಗೆ ಅದನ್ನ ಮಂಥನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಅಂದ್ರೆ ಅದು ಒಂದು ದೃಢವಾದ ಒಂದು ತಳಪಾಯವನ್ನ ಕೊಡುತ್ತೆ. ಸೊ ಅದನ್ನೇ ನಮ್ಗೆ
ನಮ್ಗೆ ಮುಂದೆ ಹೇಳ್ತಾರೆ ಇದ್ರ ಬಗ್ಗೆ. ಸೊ ಇವಾಗ ನಾವ್ ಇದಕ್ಕಿಂತ ಮುಂಚೆನೆ ನಾವು ನೋಡಿದ್ವಿ 7 ವರ್ಷ ಇದ್ದಾಗ್ಲೇನೆ ಅವ್ರಿಗೆ ಎಲ್ಲ ಭಗವದ್ಗೀತೆಯ ಎಲ್ಲ ಒಂದು ಶ್ಲೋಕಗಳನ್ನ ಅವ್ರು ಕಂಠಪಾಠ ಮಾಡಿರ್ತಾರೆ. ಅದೊಂದೇ ಅಲ್ಲ ಅವ್ರನ್ನ ಸಂಸ್ಕೃತ ಒಂದು ಸ್ಕೂಲಿಗೆ ಸೇರಿಸ್ತಾರೆ. ಅಲ್ಲಿ ಅವ್ರಿಗೆ ಎಷ್ಟು ಪಾಂಡಿತ್ಯ ಇರುತ್ತೆ ಅಂತಂದ್ರೆ ಆ ಗುರುಗಳಿಗಿನ್ನ ಅವ್ರಿಗೆ ಹೆಚ್ಚು ಪಾಂಡಿತ್ಯ ಇರುತ್ತೆ. ಮತ್ತೆ ಅವರು ಗಣಿತದಲ್ಲೇ ಆಗ್ಲಿ ಮತ್ತೆ ಜ್ಯೋತಿಷ್ಯದಲ್ಲೇ ಆಗ್ಲಿ ಎಲ್ಲವನ್ನೂ ಸಹ ಅವರು ಬೇಗ ಕಲ್ತ್ಕೋತಾ ಇರ್ತಾರೆ. ಎಲ್ಲವನ್ನ ಅರ್ಥ ಮಾಡ್ಕೊತಿರ್ತಾರೆ. ಅವ್ರು ಈವನ್ ವೇದಗಳನ್ನು ಸಹ ಅವರು ಅಧ್ಯಯನ ಮಾಡ್ತಾರೆ. ಆದ್ರೆ ಅವರು ಕಾಲೇಜನ್ನ ಅವರು ತುಂಬಾ ಅಂದ್ರೆ ಕಾಲೇಜು ವ್ಯಾಸಂಗವನ್ನ ಅವರು ಪೂರ್ತಿಯಾಗಿ ಅವ್ರು ಮಾಡ್ಲಿಕ್ಕೆ ಆಗೋದಿಲ್ಲ. ಆ ನಮಗ್ ಗೊತ್ತಿರೋ ಹಾಗೇನೆ ವಿನೋದ ಠಾಕೂರ್ ಅವರು ಆ ಏನು ನಿಯತಕಾಲಿಕೆಗಳನ್ನ ಅವರು ಪ್ರಕಟಗೊಳಿಸ್ತಾ ಇರ್ತಾರೆ. ಸೊ ಅದ್ರಲ್ಲಿ ಸಜ್ಜನ ತೋಷಿಣಿ ಅನ್ನೋದು ತುಂಬಾ ಮುಖ್ಯವಾಗಿರೋದು. ಅದಕ್ಕೆ ಅವರು ಪ್ರೂಫ್ ರೀಡಿಂಗ್ ಮಾಡ್ತಾ ಇರ್ತಾರೆ ಅವರು. ಮತ್ತೆ ಅವರು ಏನ್ ಹೇಳ್ತಾರೆ ಭಕ್ತಿ ಸರಸ್ವತಿ ಠಾಕೂರ್ ಅವರು ಅಂತಂದ್ರೆ, ನಾನು ಬರೇ ಇಲ್ಲಿ ಅಂದ್ರೆ ಪೇಪರ್ ಅಲ್ಲಿ ಇರುವಂತಹ ಒಂದು ವಿಷಯಗಳನ್ನ ಮಾಹಿತಿಗಳನ್ನ ಮಾತ್ರ ನಾನು ಪ್ರೂಫ್ ರೀಡ್ ಮಾಡೋದಿಲ್ಲ. ನಾನು ಇವನ್ ಮನುಷ್ಯರನ್ನು ಸಹ ನಾನು ಓದ್ತೀನಿ. ಅವ್ರಲ್ಲಿ ಏನಾದ್ರು ಒಂದು ತಪ್ಪು ಕಾಣಿಸಿದ್ರೆ ನಾನು ಅದನ್ನ ಸರಿಪಡಿಸ್ತೀನಿ ಅಂತ ಹೇಳ್ತಾರೆ. ಯಾಕಂದ್ರೆ ನಾನು ಹುಟ್ಟಿರುವಂತಹ ರಾಶಿ ಬಂದು ಕ್ಯಾನ್ಸರ್, ಕರ್ಕಾಟಕ ರಾಶಿ. ಸೊ ನಾನು ಎಲ್ಲೇ ತಪ್ಪು ಕಾಣಿಸಿದ್ರು ಸಹ ನಾನು ಅದನ್ನ ಬಿಡೋದಿಲ್ಲ. ನಾನು ಅದನ್ನ ಕುಟುಕ್ತೀನಿ, ಅದನ್ನ ಸರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದ್ರಂತೆ. ಮತ್ತೆ ನೋಡಿ ಅವ್ರು 13 ವರ್ಷದಲ್ಲೇನೆ ಅವ್ರಿಗೆ ಪ್ರೂಫ್ ರೀಡಿಂಗ್ ಮಾಡ್ತಾ ಇದ್ರಂತೆ. ಅವ್ರಿಗೆ ತುಂಬಾ ಜ್ಞಾಪಕ ಶಕ್ತಿನೂ ಸಹ ತುಂಬಾ ಉತ್ತಮವಾಗಿತ್ತು. ಮತ್ತೆ ಇಂಗ್ಲಿಷ್ ಅಲ್ಲಿ ಅವರು ಎಷ್ಟು ಪರಿಣಿತರಾಗಿದ್ರು ಅಂದ್ರೆ, ಆ ಸಮಯದಲ್ಲಿ ಬ್ರಿಟಿಷ್ ಅವರು ಇರ್ತಾ ಇದ್ರಲ್ಲ, ಅವರು ಸಹ ಆಶ್ಚರ್ಯ ಪಡ್ತಿದ್ರಂತೆ. ಅಂದ್ರೆ ಭಕ್ತಿ ಸರಸ್ವತಿ ಠಾಕೂರ್ ಅವರ ಮಾತುಗಳನ್ನೇ ಆಗ್ಲಿ, ಅವ್ರು ಬರ್ದಿರೋದನ್ನೇ ಆಗ್ಲಿ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಪಕ್ಕದಲ್ಲಿ ಒಂದು ನಿಘಂಟ್ ಇರ್ಲೇಬೇಕು. ಇಂಗ್ಲಿಷ್ ನಿಘಂಟ್ ಇರ್ಲೇಬೇಕು. ಇಲ್ಲಾಂದ್ರೆ ನಮ್ಗೆ ಅರ್ಥನೇ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ರಂತೆ. ಮತ್ತೆ ಅದೇ ತರನೇ ಭಕ್ತಿ ಅಂದ್ರೆ ನಮ್ಮ ಪ್ರಭುಪಾದ್ರು ಅವ್ರಿಗೆ ಅವರ ಶಿಷ್ಯರುಗಳು ಕೇಳ್ತಾ ಇದ್ರಂತೆ. ಪ್ರಭುಪಾದ್ರೆ ನಿಮ್ಮ ಗುರುಗಳಿದಾರಲ್ಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು, ಅವ್ರು ಬರ್ದಿರುವಂತಹ ಪುಸ್ತಕಗಳನ್ನ ನಮ್ಗೆ ಓದ್ಬೇಕಂದ್ರೆ ತುಂಬಾ ಕಷ್ಟ ಇದೆ. ಅವರ ಇಂಗ್ಲಿಷು ಅಷ್ಟು ಸ್ಟ್ಯಾಂಡರ್ಡ್ ಆಗಿದೆ. ನಮ್ಗೆ ಅರ್ಥನೇ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ರಂತೆ. ಆಗ ಪ್ರಭುಪಾದ್ರು ಹೇಳ್ತಾ ಇದ್ರಂತೆ, ನನ್ನ ಗುರುಗಳು ನನಗೋಸ್ಕರ ಬರ್ದಿದ್ದಾರೆ ಪುಸ್ತಕಗಳನ್ನ. ನಾನ್ ಅವ್ರ ಪುಸ್ತಕಗಳನ್ನ ಓದ್ತೀನಿ. ನೀವು ನನ್ನ ಪುಸ್ತಕಗಳನ್ನ ಓದಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಂತೆ. ಅಂದ್ರೆ ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ರು ಅವ್ರೆಷ್ಟು ಅಂದ್ರೆ ಅವ್ರು ಇಂಗ್ಲಿಷ್ ಅಲ್ಲಿ ಏನ್ ಬರ್ದಿದ್ದಾರೆ ಅದು ಎಂಥವ್ರಿಗೂ ಸಹ ಅರ್ಥ ಆಗ್ಬೇಕು ಅಂತ ಒಂದು ಸಿಂಪಲ್ ಇಂಗ್ಲಿಷ್ ಅಲ್ಲಿ ಅವರು ಬರ್ದಿದ್ದಾರೆ. ಆದ್ರೆ ಭಕ್ತಿ ಸಿದ್ಧಾಂತ ಠಾಕೂರ್ ಅವರ ಇಂಗ್ಲಿಷ್ ಅನ್ನ ಅರ್ಥ ಮಾಡ್ಕೋಬೇಕಂದ್ರೆ ನಿಘಂಟ್ ಇಲ್ದಲೇ ಇದ್ರೆ ಅರ್ಥನೇ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇರ್ಲಿಲ್ವಂತೆ. ಮತ್ತೆ ಅವರು 25ನೇ ವಯಸ್ಸಲ್ಲಿ ಸಂಸ್ಕೃತ, ಗಣಿತ, ಖಗೋಳಶಾಸ್ತ್ರದಲ್ಲಿ ಅವರು ತುಂಬಾ ಪಾರಂಗತರಾಗಿದ್ರಂತೆ. ಮತ್ತೆ ಸೂರ್ಯ ಸಿದ್ಧಾಂತವನ್ನ ಅವರು ಸ್ಥಾಪಿಸ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಯಾವ ಬಿರುದನ್ನ ಕೊಡ್ತಾರೆ ಅಂತಂದ್ರೆ ಸಿದ್ಧಾಂತ ಸರಸ್ವತಿ ಅಂತ ಹೇಳ್ಬಿಟ್ಟು ಅವಾಗ್ಲೇನೆ ಅವರು ಆ ವಿಶೇಷಣವನ್ನ ಅವ್ರು ಪಡೆಯೋದು. ಅಂದ್ರೆ ಅವರು ಅಷ್ಟು ಜ್ಞಾನವಂತರಾಗಿರ್ತಾರೆ. ಮತ್ತೆ ಅವ್ರು ಈ ಸೂರ್ಯ ಸಿದ್ಧಾಂತವನ್ನ ಅವರು ಅದನ್ನ ಪ್ರತಿಪಾದಿಸ್ತಾರೆ. ಸೊ ಅದಕ್ಕೋಸ್ಕರ ಅವ್ರನ್ನ ಸಿದ್ಧಾಂತ ಸರಸ್ವತಿ ಅಂತ ಹೇಳ್ಬಿಟ್ಟು ಆ ಒಂದು ವಿಶೇಷಣ ಬಿರುದನ್ನ ಅವರು ಪಡೀತಾರೆ. ಮತ್ತೆ ಒಂದ್ಸತಿ ಏನಾಗತ್ತೆ ಆ ಅವರ ತಂದೆ ಭಕ್ತಿವಿನೋದ ಠಾಕೂರ್ ಅವರು ಅವರ ಆಧ್ಯಾತ್ಮಿಕ ಗುರುಗಳು ಬಿಪಿನ್ ಬಿಹಾರಿ ಗೋಸ್ವಾಮಿ ಅಂತ ಹೇಳ್ಬಿಟ್ಟು ಅವರು ಭಕ್ತಿ ವಿನೋದ ಠಾಕೂರ್ ಅವರ ತಲೆ ಮೇಲೆ ಅವರು ಪಾದಗಳನ್ನ ಇಡ್ತಾರಂತೆ. ಆ ಗುರುಗಳು ಅವರ ಶಿಷ್ಯನ ಮೇಲೆ ಪಾದಗಳನ್ನ ಇಡ್ತಾರಂತೆ. ಆದ್ರೆ ಇದನ್ನ ನೋಡಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರಿಗೆ ತಡ್ಕೊಳಿಕ್ ಆಗೋದಿಲ್ವಂತೆ. ನೀವ್ ಹೇಗೆ ಈ ತರ ಮಾಡ್ಲಿಕ್ಕೆ ಸಾಧ್ಯ? ನನ್ನ ತಂದೆ ಸಾಮಾನ್ಯರಲ್ಲ, ಅವರು ನಿತ್ಯ ಸಿದ್ಧರು ಅವರು ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ನೋಡಿ ಅವ್ರು ಯಾವಾಗ್ಲೇ ಅವರು ದಿಟ್ಟ ನೇರ ನುಡಿ ಇರುತ್ತೆ ಅವರು. ಮತ್ತೆ ಯಾರೇ ಒಂದು ಮಾಯಾವಾದಿಗಳನ್ನ ನೋಡ್ದಾಗ್ಲೂ ಅಷ್ಟೇ, ಅಥವಾ ಬೇರೆಯವರು ಇವಾಗ ಪ್ರಾಪಂಚಿಕ ಜನಗಳನ್ನ ನೋಡ್ದಾಗ್ಲೂ ಅಷ್ಟೇ, ನೀವ್ ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ ನೀವು? ಅನಾವಶ್ಯಕವಾಗಿರುವಂತಹ ಪ್ರಜಲ್ಪ ಮಾಡ್ತಾ ಇದ್ದೀರಾ? ನೀವು ಭಗವಂತನ ಬಗ್ಗೆ ಯಾಕೆ ನೀವು ಮಾತಾಡಬಾರ್ದು ಅಂತ ಹೇಳ್ತಾರಂತೆ. ಮತ್ತೆ ಮಾಯಾವಾದಿಗಳ ಬಗ್ಗೆನೂ ಅಷ್ಟೇನೆ ಅವರು ಹೇಳ್ತಾ ಇದ್ರಂತೆ. ಯಾಕೆ ನೀವು ಕೃಷ್ಣನಿಗೆ ಅಥವಾ ಆ ದೇವೋತ್ತಮ ಪರಮ ಪುರುಷ ನಿರಾಕಾರ ಅಂತ ಹೇಳ್ತೀರಾ? ಪರಮಸತ್ಯನ ನಿರಾಕಾರ ಅಂತ ಯಾಕೆ ಹೇಳ್ತೀರಾ? ಅವ್ರಿಗೆ ಸುಂದರವಾದಂತಹ ರೂಪ ಇದೆ ಅಂತ ಹೇಳ್ಬಿಟ್ಟು ಅವರು ಗುಡುಕ್ತಾ ಇದ್ರಂತೆ. ಮತ್ತೆ ಆ ಸಮಯದಲ್ಲಿ ಇರುವಂತಹ ವಿದ್ವಾಂಸರು ಸಹ ಭಕ್ತಿ ಸರಸ್ವತಿ ಠಾಕೂರ್ ಅವರನ್ನ ನೋಡಿದ್ರೆ ಅವ್ರು ಎದುರ್ಕೊಂತಾ ಇದ್ರಂತೆ. ಆ ಸಮಯದಲ್ಲಿ ರಾಮಕೃಷ್ಣ ಪರಮಹಂಸ, ರಾಮ್ ಮೋಹನ್ ರಾಯ್, ಈಶ್ವರಚಂದ್ರ ವಿದ್ಯಾಸಾಗರ್ ಇವರೆಲ್ಲ ಇರ್ತಾ ಇದ್ರಂತೆ. ಇರುವಂತಹ ಸಮಯದಲ್ಲಿ ನೋಡಿ ಅವ್ರಿಗೆಲ್ಲರನ್ನೂ ಸಹ ಅವರು ನೇರವಾಗಿ ಅವರು ಮಾತಾಡ್ತಾ ಇದ್ರಂತೆ. ಮತ್ತೆ ಅವರು ಒಬ್ಬ ರಾಜನ ಹತ್ರ ಅವರು ಕೆಲಸ ಮಾಡ್ತಾರಂತೆ. ಬರೀ 3 ವರ್ಷ ಅಷ್ಟೇ ಕೆಲಸ ಮಾಡೋದು. ಅವ್ರಿಗೆ ಆಮೇಲೆ ಇದ್ರಲ್ಲಿ ಏನೂ ಇಲ್ಲ ಅಂತ ಅನ್ಸುತ್ತಂತೆ. ಈ ಕೆಲಸವನ್ನ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಅನ್ಸುತ್ತಂತೆ. ಅದಕ್ಕೋಸ್ಕರ ಅವರು ರಾಜೀನಾಮೆಯನ್ನ ಕೊಡ್ತಾರಂತೆ. ಆದ್ರೆ ನೋಡಿ ಅವ್ರು ಬರೀ 3 ವರ್ಷ ಕೆಲಸ ಮಾಡಿದಕ್ಕೇನೆ ಆ ರಾಜ ಅವರ ಒಂದು ಆ ಕೆಲಸಕ್ಕೆ ಮೆಚ್ಚಿ ಅವ್ರಿಗೆ ಜೀವನ ಪೂರ್ತಿ ಅವರು ಪಿಂಚಣಿಯನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಒಪ್ಕೋತಾರಂತೆ. ಆದ್ರೆ ಅವರು ಈ ಪಿಂಚಣಿ ಬೇಡ ಅಂತ ಹೇಳ್ಬಿಟ್ಟು ಅವರು ತಿರಸ್ಕಾರ ಮಾಡ್ತಾರೆ. ಅದಾದ್ಮೇಲೆ ಅವರು ತಮ್ಮ ತಂದೆ ಹತ್ರನೇ ಹೋಗಿ ಅವರು ನನಗೆ ದೀಕ್ಷೆನ ಕೊಡಿ ಅಂತ ಕೇಳಿದಾಗ ಅವ್ರ ತಂದೆ ಹೇಳ್ತಾರಂತೆ, ನನ್ನ ಹತ್ರ ಬೇಡ, ಭಕ್ತಿ ಅಂದ್ರೆ ನೀನು ಗೌರಕಿಶೋರ್ ದಾಸ್ ಬಾಬಾಜಿ ಅವ್ರ ಹತ್ರ ತಗೋ, ಅವರು ವೈರಾಗ್ಯ ಮೂರ್ತಿ, ಅವ್ರ ಹತ್ರ ನೀನು ಹೋಗಿ ದೀಕ್ಷೆನ ತಗೋ ಅಂತ ಹೇಳ್ತಾರಂತೆ. ಆದ್ರೆ ಗೌರಕಿಶೋರ್ ದಾಸ್ ಬಾಬಾಜಿ ಯಾರಿಗೂ ದೀಕ್ಷೆನ ಕೊಡ್ತಾ ಇರಲಿಲ್ಲ.
ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ಗೆ ಅಂತಾನೆ ಅಲ್ಲ, ಯಾರಿಗೂ ಅವರು ದೀಕ್ಷೆನ ಕೊಡ್ತಾ ಇರ್ಲಿಲ್ಲ. ನಮ್ಗೆ ಗೊತ್ತಿರೋ ಹಾಗೇನೆ ಅವರು ಭಜನಾನಂದಿ. ಅವರು ವೈರಾಗ್ಯ ಮೂರ್ತಿ ಅಲ್ವಾ? ಅವ್ರು ಯಾರ ಜನಗಳ ಸಂಪರ್ಕವನ್ನು ಅವ್ರು ಇಷ್ಟಪಡ್ತಾ ಇರ್ಲಿಲ್ಲ. ಅವ್ರು ಹೋಗಿ ಏನು ಟಾಯ್ಲೆಟ್ ಅಲ್ಲಿ ಹೋಗಿ ಕುತ್ಕೊಂಡು ಅವರು ಹರಿನಾಮ ಜಪವನ್ನ ಅವ್ರು ಮಾಡ್ತಾ ಇದ್ರು ಅಲ್ವಾ? ನಾವ್ ತಿಳ್ಕೊಂಡ್ರ ಹಾಗೇನೆ. ಆದ್ರೆ ಭಕ್ತಿ ಸಿದ್ಧಾಂತ ಠಾಕೂರ್ ಇವ್ರಿಗೆ ಅವ್ರ ತಂದೆ ಹೇಳಿದ್ದಾರೆ, ಇವ್ರ ಹತ್ರನೇ ನೀನು ದೀಕ್ಷೆ ತಗೋಬೇಕು ಅಂತ. ಅದಕ್ಕೋಸ್ಕರ ಅವರು ಎಷ್ಟು ಬಾರಿ ಅವರು ಗೌರಕಿಶೋರ್ ದಾಸ್ ಬಾಬಾಜಿ ಅವ್ರನ್ನ ಹೋಗಿ ಬೇಡ್ಕೋತಾರಂತೆ. ಹಲವಾರು ಬಾರಿ ಹೋದ್ರುನು ಸಹ ಗೌರಕಿಶೋರ್ ದಾಸ್ ಬಾಬಾಜಿ ಒಪ್ಕೊಳೋದೇ ಇಲ್ಲ ಅವರು. ಆದ್ರೂನು ಸಹ ಅವರು ತನ್ನ ದೃಢ ನಿರ್ಧಾರವನ್ನ ಅವರು ಬಿಡೋದೇ ಇಲ್ಲ. ಅವರು ಹೇಳ್ತಾರಂತೆ, ಇಲ್ಲ ನೀವೇನಾದ್ರೂ ಕೊಡ್ಲಿಲ್ಲ ಅಂತಂದ್ರೆ ನಾನಿದ್ದು ಏನು ಪ್ರಯೋಜನ? ನಾನು ಪ್ರಾಣ ತ್ಯಾಗವನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಆಗ ಅವರು ಗೌರಕಿಶೋರ್ ದಾಸ್ ಬಾಬಾಜಿ ಅವರ ಒಂದು ದೃಢ ನಿರ್ಧಾರವನ್ನ ನೋಡಿ ಅವ್ರು ಹೇಳ್ತಾರಂತೆ, ನಾನ್ ಯಾರು ನಿನ್ಗೆ ಕೃಪೆಯನ್ನ ಕೊಡ್ಲಿಕ್ಕೆ? ನಾನು ಚೈತನ್ಯ ಮಹಾಪ್ರಭುಗಳನ್ನ ಕೇಳ್ತೀನಿ. ಅವ್ರೇನಾದ್ರೂ ಒಪ್ಕೊಂಡ್ರೆ ನಾನು ನಿನಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಮತ್ತೆ ಮತ್ತೆ ಹೋಗಿ ಕೇಳ್ದಾಗ್ಲೂನು ಸಹ ಅವರು ಒಪ್ಪಿಗೆಯನ್ನ ಕೊಡೋದೇ ಇಲ್ಲ. ಸೊ ಕೊನೆಗೆ ಅವರು ಒಂದು 3-4 ಬಾರಿ ಹೋದಾದ್ಮೇಲೆ, ಆಯ್ತು ನಾನ್ ನಿನಗೆ ದೀಕ್ಷೆನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರು ದೀಕ್ಷೆನ ಕೊಡ್ತಾರೆ. ಅವಾಗ ಅವ್ರ ಹೆಸರು ವರ್ಷಭಾನು ದೇವಿ ದಾಯಿತಾ ದಾಸ ಅಂತ ಹೇಳ್ಬಿಟ್ಟು ಹೆಸರನ್ನ ಕೊಡ್ತಾರೆ. ವರ್ಷಭಾನು ದೇವಿ ದಾಯಿತಾ ದಾಸ ಅಂದ್ರೆ ಶ್ರೀಮತಿ ರಾಧಾರಾಣಿಯ ದಾಸ ಅನ್ನೋ ಒಂದು ಅರ್ಥ ಇರುವಂತಹ ಹೆಸರನ್ನ ಅವ್ರಿಗೆ ಕೊಡ್ತಾರೆ. ಸೊ ಈ ದೀಕ್ಷಾ ಒಂದು ಸಂದರ್ಭವನ್ನ ನೋಡಿದ್ರೆ ನಮ್ಗೆ ಗೊತ್ತಾಗತ್ತೆ, ಆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರಿಗೆ ಎಷ್ಟು ಒಂದು ದೃಢ ನಿರ್ಧಾರ ಇದೆ, ದೃಢ ನಿಶ್ಚಯ ಇದೆ. ಮತ್ತೆ ಉತ್ಸಾಹ, ತಾಳ್ಮೆ ಇದೆ. ಬರೇ ತಾಳ್ಮೆ ಒಂದಿದ್ರೆ ಆಗೋದಿಲ್ಲ ಅಲ್ವಾ? ಉತ್ಸಾಹನೂ ಇದೆ. ಮತ್ತೆ ಆ ದೃಢ ನಿರ್ಧಾರನೂ ಸಹ ಇದೆ. ಆಗೇ ಆಗತ್ತೆ ಅನ್ನೋ ಒಂದು ದೃಢ ನಿರ್ಧಾರನೂ ಸಹ ಇದೆ. ಅದಕ್ಕೆ ಒಂದು ಪ್ರಯತ್ನವನ್ನು ಸಹ ಅವರು ಮಾಡ್ತಾ ಇದ್ದಾರೆ. ಸೊ ಇದನ್ನು ಸಹ ನಾವು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಜೀವನದಿಂದ ನಾವು ಕಲ್ತ್ಕೋಬೇಕಾಗಿರೋದು. ಮತ್ತೆ ಅವರು ದೀಕ್ಷೆ ತಗೊಂಡ್ಮೇಲೆ ಅವರು ಈ ಒಂದು ಜವಾಬ್ದಾರಿಯನ್ನ ಅವ್ರು ಹೊತ್ಕೋತಾರೆ. ಅಂದ್ರೆ ಈ ಚೈತನ್ಯ ಮಹಾಪ್ರಭುಗಳ ಏನು ಒಂದು ಸಿದ್ಧಾಂತ ಇದೆ, ಆ ತತ್ವ ಇದೆ, ಅದನ್ನ ಎಲ್ಲರಿಗೂ ಪ್ರಚಾರ ಮಾಡ್ಬೇಕು ಅಂತ ಅವರು ಆ ನಿರ್ಧಾರವನ್ನ ತಗೋತಾರೆ. ಆದ್ರೆ ಅದಕ್ಕೆ ಅವರು ಒಂದು ಶಕ್ತಿ ಬೇಕು, ಆಧ್ಯಾತ್ಮಿಕ ಶಕ್ತಿ ಬೇಕು. ಬರೇ ಭೌತಿಕವಾಗಿ ಇವಾಗ ಅವರು ಮ್ಯಾಜಿಸ್ಟ್ರೇಟ್ ಮಗ ಇದ್ದಾರೆ ಅಲ್ವಾ? ಅವ್ರ ಹತ್ರ ಹಣ ಎಲ್ಲ ಇದೆ, ಒಂದು ಸ್ಥಾನನೂ ಇದೆ. ಅಂದ್ರೆ ಮ್ಯಾಜಿಸ್ಟ್ರೇಟ್ ಮಗ ಅಂತಾನೂ ಒಂದು ಸ್ಥಾನ ಇದೆ. ಅವ್ರುನು ಸಹ ತುಂಬಾ ಬುದ್ಧಿಶಾಲಿಗಳು. ಮತ್ತೆ ಅವ್ರನ್ನ ಸರಸ್ವತಿ ಅಂದ್ರೆ ಸಿದ್ಧಾಂತ ಸರಸ್ವತಿ ಅಂತಾನೂ ಸಹ ಅವ್ರಿಗೆ ಬಿರುದಾಂಕಿತರಾಗಿದ್ದಾರೆ. ಆದ್ರೂನು ಸಹ ಆ ಒಂದು ಆಧ್ಯಾತ್ಮಿಕ ಶಕ್ತಿಯನ್ನ ಪಡ್ಕೋಬೇಕಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅವರು ನಾನು ಶತಕೋಟಿ ಬಾರಿ ನಾನು ಈ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನ ನಾನು ಜಪಿಸ್ತೀನಿ ಅಂತ ಹೇಳ್ಬಿಟ್ಟು ಅವರು ಪ್ರತಿದಿನ 9 ವರ್ಷಗಳ ಕಾಲ ಅವರು 192 ರೌಂಡ್ಸ್ ಅನ್ನ, ಅಂದ್ರೆ ನಮ್ಮ ಯಾರು ಹರಿದಾಸ್ ಠಾಕೂರ್ ಅವರು ಮಾಡ್ತಾ ಇದ್ರಲ್ಲ, ನಾಮಾಚಾರ್ಯ ಹರಿದಾಸ್ ಠಾಕೂರ್ ಅವರು ದಿನಕ್ಕೆ 192 ರೌಂಡ್ಸ್, ಆತರ ಭಕ್ತಿ ಸಿದ್ಧಾಂತ ಠಾಕೂರ್ ಅವರು ದಿನಕ್ಕೆ 192 ರೌಂಡ್ಸ್ ಅನ್ನ ಅವರು ಮಾಡ್ತಾ ಇದ್ರಂತೆ. ಮತ್ತೆ ಅವರು ಇದನ್ನ ಮಾಡ್ಲಿಕ್ಕೋಸ್ಕರ ಅವರು ಎಲ್ಲಿಗೆ ಹೋಗ್ತಾರೆ ಅಂತಂದ್ರೆ ಮಾಯಾಪುರಕ್ಕೆ ಹೋಗ್ತಾರೆ. ಮಾಯಾಪುರಕ್ಕೆ ಹೋಗಿ, ನಾನು ಮ್ಯಾಜಿಸ್ಟ್ರೇಟ್ ಮಗ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಭವನದಲ್ಲಿ ಇರೋದಿಲ್ಲ. ಅವರು ಒಂದು ಗುಡಿಸಲನ್ನ ಹಾಕೊಂಡು ಅಲ್ಲಿರ್ತಾರೆ. ಆ ಗುಡಿಸಲು ಏನಾಗತ್ತೆ ಅಂತಂದ್ರೆ ಅದು ಎಷ್ಟೊಂದು ತೂತಗಳಿರುತ್ತೆ. ಆದ್ರೂ ಸಹ ಅವ್ರು ಅದನ್ನ ಸರಿಪಡಿಸ್ಕೋಬೇಕು ಅನ್ನೋ ಒಂದು ಯೋಚನೆನೂ ಸಹ ಅವ್ರಿಗೆ ಇರೋದಿಲ್ಲ. ಮತ್ತೆ ಮಳೆ ಎಲ್ಲ ಬರ್ತಾ ಇರುತ್ತೆ. ಮಳೆ ಬಂದಾಗ್ಲೂನು ಸಹ ಅವರು ಒಂದು ಛತ್ರಿಯನ್ನ ಇಟ್ಕೊಂಡು ಅವರು ಆ 192 ರೌಂಡ್ಸ್ ಅನ್ನ ಅವ್ರು ಮಾಡ್ತಿರ್ತಾರೆ. ನಮಗೆ ಗೊತ್ತಿರೋ ಹಾಗೇನೆ 192 ರೌಂಡ್ಸ್ ಮಾಡ್ಬೇಕಂತಂದ್ರೆ ದಿನ ಪೂರ್ತಿ ಬೇಕು. ಒಂದ್ 2 ಗಂಟೆಗಳ ಕಾಲ ಬಿಟ್ರೆ ಅವರ ಒಂದು ದೈನಂದಿಕ ಚಟುವಟಿಕೆಯನ್ನ ಮಾಡ್ಕೊಳ್ಲಿಕ್ಕೆ ಅಷ್ಟು ಸಮಯ ಬಿಟ್ರೆ, ಇನ್ನ ಮಿಕ್ಕಿದ ಸಮಯ ಎಲ್ಲ ಅವರು ಹರಿನಾಮ ಸಂಕೀರ್ತನ್ ಅಂದ್ರೆ ಹರಿನಾಮ ಜಪವನ್ನೇ ಅವರು ಮಾಡ್ಬೇಕಾಗುತ್ತೆ. ಸೊ 192 ರೌಂಡ್ಸ್ ಅನ್ನ ಅವರು ಮಾಡ್ತಾ ಇದ್ರಂತೆ. ಮತ್ತೆ ಊಟನೂ ಅಷ್ಟೇನೆ, ಅವರು ಹೆಚ್ಚಾಗಿ ಅವ್ರು ಏನನ್ನೂ ತಗೊಂತಾ ಇರ್ಲಿಲ್ವಂತೆ. ಮತ್ತೆ ಅವರು ಆ ಒಂದು ಅನ್ನವನ್ನು ಸಹ ಹೇಗೆ ಊಟ ಮಾಡ್ತಿದ್ರು ಅಂತಂದ್ರೆ, ಆ 2 ಅಂದ್ರೆ ಕೈಯಿಂದ ಊಟ ಮಾಡ್ತಿರ್ಲಿಲ್ವಂತೆ. ಆ ಕೈಗಳನ್ನ ಹಿಂದೆ ಇಟ್ಕೊಂಡ್ಬಿಟ್ಟು ಬಾಯಿಂದ ಅವ್ರು ಅದನ್ನ ಅನ್ನವನ್ನ ತಗೋತಿದ್ರಂತೆ. ಅದಕ್ಕೆ ಎಷ್ಟು ಸಿಗುತ್ತೋ, ಬಾಯಿಗೆ ಎಷ್ಟು ಅನ್ನ ಸಿಗುತ್ತೋ ಅಷ್ಟನ್ನ ಮಾತ್ರ ಅವರು ಸ್ವೀಕಾರ ಮಾಡ್ತಿದ್ರಂತೆ. ಮತ್ತೆ ಇದನ್ನ ನೋಡಿದ್ರೆ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಅವ್ರಿಗೆ ಆ ದೃಢ ನಿಶ್ಚಯ, ಆ ದೃಢ ನಿರ್ಧಾರ ಹೇಗೆ ಬಂದಿದೆ ಅಂತಂದ್ರೆ, ಅವ್ರಿಗೆ ಹುಟ್ಟಿದಾಗಿಂದನೇ ಅದಿದೆ ಗುಣ. ಅದ್ರ ಜೊತೆ ಅವರು ಕೂರ್ಮ ದೇವನನ್ನ ಅವರು ಪೂಜೆ ಮಾಡ್ತಾ ಇದ್ರು. ಅದಕ್ಕೆ ದೇವರ ಆರಾಧನೆಯನ್ನ ಮಾಡಿದ್ರೆ ನಮ್ಗೆ ಆ ಒಂದು ದೃಢ ಸಂಕಲ್ಪ ಅಥವಾ ದೃಢ ನಿಶ್ಚಯ, ಆ ಒಂದು ಕೃಪೆ ನಮ್ಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನಾವು ಉತ್ತಮವಾಗಿ ಜಪ ಮಾಡ್ಬೇಕು ಅಂತಂದ್ರೆ, ನಾವು ಚೈತನ್ಯ ಪ್ರಭುಗಳನ್ನ ನಾವು ಪ್ರಾರ್ಥನೆ ಮಾಡ್ಬೇಕು. ಅದೇ ತರ ನಾವು ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾವು ಯಾವುದೇ ಒಂದು ತೊಂದರೆ ಇಲ್ದಲೆ ನಮ್ಮ ಆಧ್ಯಾತ್ಮಿಕ ಮಾರ್ಗ ಮುಂದುವರಿಬೇಕು ಅಂತಂದ್ರೆ, ನಾವು ನರಸಿಂಹ ದೇವನನ್ನ ನಾವು ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಆಚಾರ್ಯರು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಒಂದ್ಸತಿ ಏನಾಗುತ್ತೆ, ದೊಡ್ಡ ಒಂದು ವೈಷ್ಣವ ಸಮ್ಮೇಳನ ನಡೆಯುತ್ತೆ. ಆ ಸಮಯದಲ್ಲಿ ಒಬ್ಬ ಮಹಾರಾಜ ಅವರು ಸರಸ್ವತಿ ಗೋಸ್ವಾಮಿ ಅವರಿಗೆ ಅವರು ಅಂದ್ರೆ ಇನ್ವೈಟ್ ಮಾಡಿರ್ತಾರೆ. ಆ ಸಮಯದಲ್ಲಿ ಒಂದು 4 ದಿವಸ ಅವ್ರು ಅಲ್ಲಿರ್ತಾರೆ. ಆ ಒಂದು ಸಮ್ಮೇಳನದಲ್ಲಿ 4 ದಿವಸನೂ ಸಹ ಅವ್ರು ಏನೇ ಒಂದು ಆಹಾರ ತಗೊಳೋದಿಲ್ಲ. ಯಾಕಂತಂದ್ರೆ ಅಲ್ಲಿ ಆಹಾರ ಏನು ತಯಾರು ಮಾಡಿದರೆ ಅದು ಸ್ವೀಕಾರ ಮಾಡ್ಲಿಕ್ಕೆ ಅದು ಯೋಗ್ಯವಾಗಿರೋದಿಲ್ಲ. ಅದಕ್ಕೋಸ್ಕರ ನೋಡಿ 4 ದಿನಗಳು ಅವರು ಯಾವುದೇ ಒಂದು ಆಹಾರ ತಗೊಳೋದಿಲ್ಲ. ಮತ್ತೆ ಅವರು ಮಾಯಾಪುರಕ್ಕೆ ಬಂದ್ಮೇಲೆನೆ ಅವರು ಪ್ರಸಾದವನ್ನ ಸ್ವೀಕರಿಸ್ತಾರೆ. ಈ ವಿಷಯ ಆಮೇಲೆ ಮಹಾರಾಜರಿಗೆ ಗೊತ್ತಾಗುತ್ತೆ. ಅವ್ರಿಗೆ ತುಂಬಾನೇ ನೋವಾಗುತ್ತೆ. ಅಯ್ಯೋ! ಎಂಥ ಕೆಲ್ಸ ಆಯ್ತು, 4 ದಿವಸ ಅವ್ರನ್ನ ಉಪವಾಸ ನಾನು ಕೆಡವುದ್ನಲ್ಲ ಅಂತ ಹೇಳ್ಬಿಟ್ಟು.
ಮತ್ತೆ ಒಂದ್ಸತಿ 1911ರಲ್ಲಿ ಏನಾಗತ್ತೆ ಅಂತಂದ್ರೆ ಆ ಭಕ್ತಿ ವಿನೋದ ಠಾಕೂರ್ ಅವರಿಗೆ ಒಂದು ಆಹ್ವಾನ ಬರುತ್ತೆ. ಅಂದ್ರೆ ಅಲ್ಲಿ ಒಂದು ವಿಚಾರ ಆ, ನಡೀತಾ ಇರುತ್ತೆ ಒಂದು ವೇದಿಕೆಯಲ್ಲಿ. ಅಂದ್ರೆ ಒಂದು ಸಮ್ಮೇಳನದಲ್ಲಿ ಅಂದ್ರೆ ವೈಷ್ಣವ ಮತ್ತೆ ಬ್ರಾಹ್ಮಣ ಯಾರು ಮೇಲು ಅನ್ನೋ ಒಂದು ವಿಚಾರಣೆ ನಡೀತಾ ಇರುತ್ತೆ. ಅದ್ರ ಬಗ್ಗೆ ವಿಚಾರಣೆ ಅಥವಾ ಏನಂತಾರೆ ಆ ಆ, ಅಂದ್ರೆ ಡಿಸ್ಕಷನ್ ನಡೀತಾ ಇರುತ್ತೆ. ಸೊ ಆ ಒಂದು ಇದಕ್ಕೆ ಭಕ್ತಿ ವಿನೋದ ಠಾಕೂರ್ ಅವರನ್ನ ಆಹ್ವಾನ ಮಾಡಿರ್ತಾರೆ. ಆದ್ರೆ ಭಕ್ತಿ ವಿನೋದ ಠಾಕೂರ್ ಅವರಿಗೆ ಅನಾರೋಗ್ಯ ಇರುತ್ತೆ. ಅದಕ್ಕೋಸ್ಕರ ಅವರು ತಮ್ಮ ಮಗನನ್ನ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಒಪ್ಕೋತಾರೆ. ಆಗ ಆ ಆ ಭಕ್ತಿ ಸದಸ್ಯ ಠಾಕೂರ್ ಅವರು ಆ ಮಿಡ್ನಾಪುರ ಅಂತ ಹೇಳ್ಬಿಟ್ಟು ಆ ಒಂದು ಜಾಗಕ್ಕೆ ಅವರು ಪ್ರಯಾಣ ಮಾಡ್ತಾರೆ. ಸೊ ಅಲ್ಲಿ 3 ದಿನ ನಡೀತಾ ಇರುತ್ತೆ. ಸೊ ಅಲ್ಲಿ ಅವರು ಏನಂತಂದ್ರೆ ಮೊದಲನೇ ದಿನ ಅವರು ಬ್ರಾಹ್ಮಣ ತುಂಬಾ ಸರ್ವಶ್ರೇಷ್ಠ ಅಂತ ಹೇಳ್ಬಿಟ್ಟು ಅವರು ಅಂದ್ರೆ ನಮ್ಮ ಶಾಸ್ತ್ರದಲ್ಲಿ ಏನೆಲ್ಲ ಹೇಳಿದ್ದಾರೆ ಬ್ರಾಹ್ಮಣರ ಬಗ್ಗೆ ಅದೆಲ್ಲವನ್ನ ಸಹ ಅವರು ಅಲ್ಲಿ ಮಂಡಿಸ್ತಾರೆ. ಎಲ್ಲರಿಗೂ ತುಂಬಾ ಖುಷಿ ಆಗೋಗ್ಬಿಡುತ್ತೆ. ಇದೇನಿದು ಬ್ರಾಹ್ಮಣರನ್ನ ಹೊಗಳ್ತಾ ಇದಾರಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ 2ನೇ 3ನೇ ದಿನದಲ್ಲಿ ಅವರು ವೈಷ್ಣವರ ಬಗ್ಗೆ ಹೇಳ್ತಾರೆ. ಅದಾದ್ಮೇಲೆ ಅವರು ಹೇಳ್ತಾರೆ, ಹೌದು ಬ್ರಾಹ್ಮಣರು ತುಂಬಾ ಶ್ರೇಷ್ಠರು. ಆದ್ರೆ ಈಗ ಯಾವ ಬ್ರಾಹ್ಮಣರಿದ್ದಾರೆ ಅವರೆಲ್ಲ ಜಾತಿ ಬ್ರಾಹ್ಮಣರು ಅಲ್ವಾ. ಇವಾಗ ಹುಟ್ಟಿನಿಂದ ಇವಾಗ ಅವರು ತಂದೆಗೆ ಬ್ರಾಹ್ಮಣ ತಂದೆಗೆ ಹುಟ್ಟಿದ ಮಾತ್ರಕ್ಕೆ ಅವರು ಬ್ರಾಹ್ಮಣ ಆಗೋದಿಲ್ಲ. ನಮಗೆ ಗೊತ್ತಿರೋ ಹಾಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾರೆ ಅಲ್ವಾ. ಬ್ರಾಹ್ಮಣ ಅಂತಂದ್ರೆ ಆ 9 ಗುಣಗಳನ್ನ ಅವರು ಹೊಂದಿರ್ಬೇಕು. ಅವಾಗ್ಲೇನೆ ಅವನು ಬ್ರಾಹ್ಮಣ ಆಗೋದು. ತಂದೆಗೆ ಹುಟ್ಟಿದ ಮಾತ್ರಕ್ಕೆ ಅವನು ಬ್ರಾಹ್ಮಣನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ಒಬ್ಬ ಇಂಜಿನಿಯರ್ ಆ ಮಗನಾದ್ರೆ ಇಂಜಿನಿಯರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಓದ್ಲೇಬೇಕಾಗತ್ತೆ. ಡಾಕ್ಟರ್ ಮಗ ಅಂತ ಅಂದಿದ್ ಮಾತ್ರಕ್ಕೆ ಅವನು ಡಾಕ್ಟರ್ ಆಗೋದ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಡಾಕ್ಟರ್ ಆ ಪದವಿಯನ್ನ ಅವನು ಓದ್ಲೇಬೇಕು. MBBS ಅನ್ನ ಓದ್ಲೇಬೇಕು ಅಂತ ಹೇಳ್ಬಿಟ್ಟು ಆ ಒಂದು ವಿಚಾರವನ್ನ ಮಂಡಿಸ್ತಾರೆ. ಹೌದು. ಆದ್ರೆ ಬ್ರಾಹ್ಮಣರು ಇವಾಗ ಹೇಗೆ ಆ ಬ್ರಾಹ್ಮಣತ್ವ ಅಂತ ಇದೆಯೋ ಅದರ ಅನುಗುಣವಾಗಿ ನಡ್ಕೊಂಡ್ರೆ ಅವರು ಸರ್ವಶ್ರೇಷ್ಠರು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಅದಾದ್ಮೇಲೆ ಆ ವೈಷ್ಣವರು ಬ್ರಾಹ್ಮಣರಿಗಿನ್ನ ಇನ್ನ ಸರ್ವಶ್ರೇಷ್ಠ ಹೇಗೆ ಅಂತ ಹೇಳ್ಬಿಟ್ಟು ಅವರು ನಮ್ಮ ಕೃತಿಗಳಲ್ಲಿ ಬಂದಿರುವಂತಹ ಆ ಒಂದು ಶ್ಲೋಕಗಳನ್ನ ಹೇಳ್ಬಿಟ್ಟು ಅವರು ಅದನ್ನ ಮಂಡಿಸ್ತಾರೆ. ಸೊ ಈ ವಿಚಾರವನ್ನ ಕೇಳಿದಾಗ ಎಷ್ಟೊಂದ್ ಜನ ದಂಗಾಗಿ ಹೋಗ್ತಾರೆ. ಮತ್ತೆ ತುಂಬಾ ಜನಕ್ಕೆ ಅವರ ಹೇಳಿರುವಂತಹ ಪ್ರತಿಪಾದನೆ ಏನಿದೆ ಎಲ್ಲರಿಗೂ ತುಂಬಾ ಅದು ಇಷ್ಟ ಆಗೋಗ್ಬಿಡುತ್ತೆ. ಅವರೆಲ್ಲರನ್ನೂ ಸಹ ಭಕ್ತಿ ಸಿದ್ಧಾಂತ ಠಾಕೂರ್ ಅವರ ಆ ಒಂದು ಪಾದ ಕಮಲಗಳನ್ನ ಸ್ಪರ್ಶ ಮಾಡ್ಬೇಕು. ಅವರ ಧೂಳನ್ನ ತಮ್ಮ ತಲೆ ಮೇಲೆ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಆ ವೇದಿಕೆಗೆ ಮೇಲೆ ಮುಗಿ ಬೀಳ್ತಾರೆ. ಅಷ್ಟೊಂದು ಅಂದ್ರೆ ಭಕ್ತಿ ಸಿದ್ಧಾಂತ ಠಾಕೂರ್ ಅವರ ಆ ಒಂದು ಮಾತುಗಳನ್ನ ಕೇಳಿ ಎಲ್ಲರನ್ನೂ ಸಹ ಆ ಏನು ಪರಿವರ್ತನೆ ಆಗೋಗ್ಬಿಡ್ತಾರೆ ಆ ಒಂದು ಸಮಯದಲ್ಲಿ. ನೋಡಿ ಇಲ್ಲಿ ಅಂದ್ರೆ ಅವರು ಬ್ರಾಹ್ಮಣರ ಬಗ್ಗೆ ಹೇಳ್ತಾ ಇದ್ರೆ ಬರೇ ಸ್ವಾಹ ಸ್ವಾಹ ಅಷ್ಟೇ ಹೇಳಿದ್ರೆ ಅವರು ಬ್ರಾಹ್ಮಣರಾಗ್ಲಿಕ್ಕೆ ಆಗೋದಿಲ್ಲ. ಹೌದು ವೇದಗಳನ್ನ ಪಠನೆ ಮಾಡ್ತಾರೆ. ಆದ್ರೆ ವೇದಗಳ ಅರ್ಥ ಅವ್ರಿಗೆ ಗೊತ್ತಿರ್ಬೇಕು ಅಲ್ವಾ. ನಮ್ಗೆ ಗೊತ್ತಿರೋ ಹಾಗೇನೆ ವೇದಗಳ ಅರ್ಥ ಅಂತಂದ್ರೆ ಎಲ್ಲಾ ವೇದಗಳನ್ನ ತಿಳ್ಕೊಳೋದು ಯಾಕೆ ಅಂತಂದ್ರೆ ನಮ್ಗೆ ಗೊತ್ತಾಗ್ಬೇಕು ದೇವೋತ್ತಮ ಪರಮ ಪುರುಷ ಕೃಷ್ಣ ಅಂತಾನೆ ಅಲ್ವಾ. ಅದನ್ನೇ ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ವೇದಗಳನ್ನ ಪಠಿಸಿ ಏನ್ ಪ್ರಯೋಜನ ಅಲ್ವಾ. ಸೊ ಅದಕ್ಕೋಸ್ಕರ ಆ ವಿಷ್ಣುವನ್ನ ಅರ್ಥ ಮಾಡ್ಕೋತಾರೆ. ವಿಷ್ಣುವನ್ನ ಅರ್ಥ ಮಾಡ್ಕೊಂಡಿದ ತಕ್ಷಣ ಅವ್ರು ವೈಷ್ಣವರಾಗ್ತಾರೆ. ವಿಷ್ಣುವನ್ನ ಆರಾಧನೆ ಮಾಡ್ತಾರೆ ಅಲ್ವಾ. ಅಂದ್ರೆ ವಿಷ್ಣುವಿನ ಆರಾಧನೆ ಮಾಡೋರ್ಗಿನ್ನ ಯಾರು ತುಂಬಾ ಶ್ರೇಷ್ಠ ಅಂದ್ರೆ ಅನನ್ಯ ಭಕ್ತ ಅಥವಾ ಕೇವಲ ಭಕ್ತ. ಯಾವುದೇ ಒಂದು ಅನ್ಯಾಭಿಲಾಷಿತ ಶೂನ್ಯ ಯಾವುದೇ ಒಂದು ಅಭಿಲಾಷೆ ಇಲ್ದಲೆ ಆ ಭಗವಂತನನ್ನ ಯಾರು ಸ್ಮರಣೆ ಮಾಡ್ತಾರೆ ಅವ್ರು ಇನ್ನ ಶ್ರೇಷ್ಠ ಅಂತ ಹೇಳ್ಬಿಟ್ಟು ಅವರು ಪ್ರತಿಪಾದನೆ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಇನ್ನ ತುಂಬಾ ಡೀಟೇಲ್ ಆಗಿ ಇದೆ. ಸೊ ಇವಾಗ ಸಮಯದಲ್ಲಿರೋದ್ರಿಂದ ನಾನು ಇಷ್ಟನ್ನ ಮಾತ್ರ ಹೇಳ್ತಾ ಇದ್ದೀನಿ. ಅದಾದ್ಮೇಲೆ ಭಕ್ತಿವಿನೋದ್ ಠಾಕೂರ್ ಅವರು ತಮ್ಮ ದೇಹವನ್ನ ತ್ಯಾಗ ಮಾಡ್ತಾರೆ. ಆ ಸಮಯದಲ್ಲಿ ಅವರು ಮತ್ತೆ ಅವರ ತಾಯಿನೂ ಅಷ್ಟೇನೆ ಭಗವತಿ ದೇವಿನ ಅವರನ್ನು ಸಹ ದೇಹವನ್ನ ತ್ಯಾಗ ಮಾಡ್ಬೇಕಾದ್ರೆ ಆ ಸಿದ್ ಸರಸ್ವತಿ ಠಾಕೂರ್ ಅವರಿಗೆ ಏನು ಒಂದು ಬೋಧನೆಯನ್ನ ಮಾಡ್ತಾರೆ ಅಥವಾ ಇನ್ಸ್ಟ್ರಕ್ಷನ್ ಅನ್ನ ಹೇಳ್ತಾರೆ ಅಂತಂದ್ರೆ, ನೀನು ಚೈತನ್ಯ ಮಹಾಪ್ರಭುಗಳ ಈ ಸಿದ್ಧಾಂತವನ್ನ ನೀನು ಎಲ್ಲ ಕಡೆ ಪ್ರಚಾರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಬ್ರು ತಂದೆ ತಾಯಿ ನೋಡಿ ಇಬ್ರುನು ಸಹ ಆ ಒಂದು ಬೇಡಿಕೆಯನ್ನ ಇಡ್ತಾರೆ. ಸೊ ತಂದೆ ತಾಯಿ ಸೂಚನೆಯನ್ನ ಅವರು ತಮ್ಮ ಆದ್ಯ ಕರ್ತವ್ಯ ಅಂತ ಹೇಳ್ಬಿಟ್ಟು ಅವರು ಸ್ವೀಕರಿಸ್ತಾರೆ. ಮತ್ತೆ ಇದನ್ನ ಅವರು ಉತ್ಸಾಹದಿಂದ ಅವರು ಕೈ ಎತ್ಕೋತಾರೆ. ಆದ್ರೆ ಅದು ತುಂಬಾ ಈಸಿ ಇರೋದಿಲ್ಲ. ಆ ಸಮಯದಲ್ಲಿ ತುಂಬಾ ಸವಾಲಿರುತ್ತೆ. ಬ್ರಿಟಿಷರ ಆಳ್ವಿಕೆಯನ್ನ ಮಾಡ್ತಿರ್ತಾರೆ. ಬ್ರಿಟಿಷರೆಲ್ಲ ಎಷ್ಟು ಪರಿವರ್ತನೆ ಮಾಡಿರ್ತಾರೆ ಎಲ್ಲರನ್ನು ಅಂದ್ರೆ, ಆ ಶ್ರೀಮಂತ ವರ್ಗದವರನ್ನ ಅವ್ರು ಎಷ್ಟು ಬ್ರೈನ್ ವಾಶ್ ಮಾಡಿರ್ತಾರೆ ಅಂತಂದ್ರೆ, ನೀವೇನಿದು ಆಚರಣೆ ಮಾಡ್ತಿದ್ದೀರಾ ನಿಮ್ಮ ಈ ಒಂದು ಭಾರತೀಯ ಸಂಸ್ಕೃತಿ ಅಥವಾ ಹಿಂದೂ ಸಂಸ್ಕೃತಿ ಏನಿದೆಯೋ, ಇದು ಯಾವ್ದು ಸರಿ ಇದೆ ಅಂತ ಹೇಳ್ಬಿಟ್ಟು ಅವರು ಎಲ್ಲ ದೇವತೆಗಳ ಆರಾಧನೆ ಆಗ್ಲಿ, ನಮ್ಮ ಒಂದು ಆಚಾರ ವಿಚಾರ ಎಲ್ಲವನ್ನೂ ಸಹ ಅವರು ಆ ಅದನ್ನ ಅವರು ಅಂದ್ರೆ ತಿರಸ್ಕಾರ ಮಾಡೋ ತರ ಮಾಡ್ಬಿಟ್ಟಿರ್ತಾರೆ. ಅಷ್ಟು ಬ್ರೈನ್ ವಾಶ್ ಮಾಡಿರ್ತಾರೆ. ಅಂತ ಒಂದು ಸಮಯದಲ್ಲಿ ಈಗ ಇವರು ಚೈತನ್ಯ ಮಹಾಪ್ರಭುಗಳ ತತ್ವಗಳನ್ನ ಅವ್ರು ಇವಾಗ ಪ್ರಚಾರ ಮಾಡ್ಬೇಕಾಗಿರುತ್ತೆ. ಮತ್ತೆ ಶ್ರೀಮಂತ ವರ್ಗದವರೆಲ್ಲರನ್ನೂ ಸಹ ಬ್ರಿಟಿಷರನ್ನೇ ಅನುಸರಿಸ್ತಾ ಇರ್ತಾರೆ. ಆ ಸಮಯದಲ್ಲಿ ಕ್ರೈಸ್ತ ಮಿಷನರಿಗಳು ಧರ್ಮ ಪ್ರಚಾರ ಮಾಡ್ತಾ ಇರ್ತಾರೆ. ಮತ್ತೆ ಹೋಗ್ಲಿ ನಮ್ಮ ನಮ್ಮ ಒಂದು ಸಂಸ್ಕೃತಿಯನ್ನ ಆಚರಣೆ ಮಾಡ್ತಿರೋರಾದ್ರೂ ಸರಿಯಾಗಿ ಮಾಡ್ತಾ ಇದ್ದಾರಾ? ಅವ್ರು ಬರೀ ಜಾತಿ ಗೋಸ್ವಾಮಿಗಳು ಅಷ್ಟೇನೇನೆ. ಸೊ ನಾನ್ ಗೋಸ್ವಾಮಿ ಒಂದು ಕುಟುಂಬದಲ್ಲಿ ಹುಟ್ಟಿದೀನಿ ಅಂತಂದ್ರೆ ನಾನು ಗೋಸ್ವಾಮಿ ಅಂತ ಹೆಸರನ್ನ ಇಟ್ಕೊಂಡು ಅವರು ಜೀವನವನ್ನ ಮಾಡ್ತಾ ಇರ್ತಾರೆ. ಮತ್ತೆ ಬ್ರಾಹ್ಮಣರು ಸಹ ಹೆಸರಿಗೆ ಮಾತ್ರ ಬ್ರಾಹ್ಮಣರಾಗಿರ್ತಾರೆ. ಮತ್ತೆ ಭಾಗವತ ಸಪ್ತಾಹ ನಡೀತಾ ಇರುತ್ತೆ. ಆದ್ರೆ ಅದರ ಒಂದು ಗುರಿ ಏನಿರುತ್ತೆ ಅಂತಂದ್ರೆ ಎಲ್ಲಾ ಜನಗಳನ್ನ ಭಕ್ತಿ ಮಾರ್ಗಕ್ಕೆ ತಗೊಂಬರೋದು ಅಂತ ಇರೋದಿಲ್ಲ. ಭಗವಂತನ ಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಇರೋದಿಲ್ಲ. ಎಲ್ಲರೂ ತಮ್ಮ ಹೊಟ್ಟೆಯನ್ನ ತುಂಬಿಸ್ಕೊಳ್ಲಿಕ್ಕೆ ಅವರು
ಈ ಒಂದು ಭಾಗವತ ಸಪ್ತಾಹ ಮಾಡ್ತಾ ಇರ್ತಾರೆ. ಮತ್ತೆ ಅವರು ವೃತ್ತಿಪರ ಭಾಷಣಕಾರರಾಗಿರ್ತಾರೆ. ಮತ್ತೆ ಬಾಬಾಜಿಗಳು ಸಹ ಎಷ್ಟೊಂದ್ ಜನ ಅವರು ತ್ಯಾಗ ಮಾಡ್ದಂಗೆ ಕಾಣ್ತಾ ಇರ್ತಾರೆ. ಆದ್ರೆ ಅವರು ಗುಪ್ತವಾಗಿ ಇಂದ್ರಿಯ ತೃಪ್ತಿಯಲ್ಲಿ ಅವರು ತೊಡಗಿರ್ತಾರೆ. ಅಂದ್ರೆ ಪರಸ್ತ್ರೀ ಸಂಘವನ್ನ ಅವರು ಮಾಡ್ತಾ ಇರ್ತಾರೆ. ಆ ಇಂತಹ ಒಂದು ಇ ಅಂದ್ರೆ ಅಂದ್ರೆ ಸ್ಥಿತಿ ಇರುತ್ತೆ ಆ ಸಮಯದಲ್ಲಿ. ಅಷ್ಟೆಲ್ಲ ಸವಾಲುಗಳಿರುತ್ತೆ ಭಕ್ತಿ ಸರಸ್ವತಿ ಠಾಕೂರ್ ಅವ್ರಿಗೆ. ಮತ್ತೆ ಇವಾಗ ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ್ತಾ ಇರ್ತಾರೆ. ಆದ್ರೆ ಅವರ ಸ್ಥಿತಿ ಯಾವ ತರ ಇರುತ್ತೆ ಅಂತಂದ್ರೆ, ಒಂದು ಕೈಯಲ್ಲಿ ಜಪಮಾಲೆ ಇರುತ್ತೆ, ಇನ್ನೊಂದು ಕೈಯಲ್ಲಿ ಮೀನನ್ನ ಇಟ್ಕೊಂಡಿರ್ತಾರೆ. ಅಂದ್ರೆ ಅಂತಹ ಒಂದು ಸ್ಥಿತಿ ಬಂದ್ಬಿಟ್ಟಿರುತ್ತೆ. ಅದಕ್ಕೇನೆ ಅಪಸಿದ್ಧಾಂತ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಆ ಒಂದು ಆಚಾರ, ವಿಚಾರ ಎಲ್ಲವೂ ಒಂದಕ್ಕೊಂದು ಹೋಲಿಕೆನೇ ಇರೋದಿಲ್ಲ. ಹೇಳೋದೊಂದು, ಮಾಡೋದೊಂದು ಅಂತ ಹೇಳ್ತೀವಲ್ಲ, ಆ ತರ ಇರುತ್ತೆ ಆ ಸಮಯದಲ್ಲಿ. ಮತ್ತೆ ಆ ಸಮಯದಲ್ಲಿ ಈ ಒಂದು ಅಪಸಿದ್ಧಾಂತಗಳೆಲ್ಲ ಇರುತ್ತೆ. ಅಂದ್ರೆ ಔಲ್ ಬೌಲ್, ಕರ್ತಬಾಜ, ನೇಡನಿಧಿ, ದರಸೇವಾ, ಈ ತರ ಒಂಥರ ಅಸಹಜೀಯ ಪಂಥಗಳೆಲ್ಲ ನೋಡ್ಲಿಕ್ಕೆ ಅವ್ರೇನೋ ಭಕ್ತರು ಅಂತ ಅನಿಸ್ತಾ ಇರತ್ತೆ. ಆದ್ರೆ ಏನು ಪ್ರಭು ಚೈತನ್ಯ ಮಹಾಪ್ರಭುಗಳು ಕೊಟ್ಟಿರುವಂತಹ ಒಂದು ನಿಯಂತ್ರಕ ತತ್ವಗಳನ್ನೇ ಆಗ್ಲಿ, ಯಾವುದನ್ನೇ ಆಗ್ಲಿ ಅವರು ಅನುಸರಿಸ್ತಾ ಇರೋದಿಲ್ಲ. ಇಂತಹ ಒಂದು ಸವಾಲುಗಳು ಅವರು ಎದುರಿಸ್ಬೇಕಾಗಿರತ್ತೆ. ಆ ಅದಕ್ಕೋಸ್ಕರ ಇವಾಗ ಚೈತನ್ಯ ಅಂದ್ರೆ ಆ ಅವ್ರು ಹೇಗೆ ಇದನ್ನ ನಾನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರು ದಿಗ್ಭ್ರಾಂತರಾಗಿರ್ತಾರೆ. ಆ ಸಮಯದಲ್ಲಿ ನಾನಿನ್ನ ಆ ಒಂದು ಚೈತನ್ಯ ಮಹಾಪ್ರಭುಗಳ ಈ ಒಂದು ತತ್ವನ ಪ್ರಚಾರ ಮಾಡುವಂತಹ ಒಂದು ಶಕ್ತಿ ನನ್ಗಿನ್ನ ಬಂದಿಲ್ಲ ಅಂತ ಅವ್ರು ಯೋಚನೆ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ಏನಾಗತ್ತೆ ಅಂತಂದ್ರೆ, ಅವ್ರಿಗೆ ಒಂದ್ಸತಿ ರಾತ್ರಿ ಕನಸು ಬರುತ್ತೆ. ಸರಸ್ವತಿ ಠಾಕೂರ್ ಅವ್ರಿಗೆ. ಆ ಕನಸಲ್ಲಿ ಚೈತನ್ಯ ಮಹಾಪ್ರಭುಗಳು ಮತ್ತೆ ಷಡ್ಗೋಸ್ವಾಮಿಗಳು ಕಾಣಿಸ್ಕೋತಾರಂತೆ. ಕಾಣಿಸ್ಕೊಂಡ್ಬಿಟ್ಟು ಅವ್ರು ಹೇಳ್ತಾರಂತೆ, ಅಂದ್ರೆ ನೀನು ಅಧೈರ್ಯ ಪಡ್ಬೇಡ. ನೀನು ಮತ್ತೆ ಈ ಒಂದು ಆ ಆ, ವರ್ಣಾಶ್ರಮ ವರ್ಣಾಶ್ರಮ ಧರ್ಮ ಏನಿದೆ ಅದನ್ನ ಸ್ಥಾಪನೆ ಮಾಡುವಂತಹ ಶಕ್ತಿ ನಿನಗಿದೆ. ಸೊ ನಮ್ಮೆಲ್ಲರ ಅನುಗ್ರಹ ನಿನಗಿದೆ. ನೀನು ಯಾವುದೇ ಒಂದು ಅಧೈರ್ಯ ಪಡೆದಲೆ ನೀನು ಈ ಒಂದು ಸಂದೇಶವನ್ನ ಆ ಕೃಷ್ಣನಿಗಾಗಿ ಎಲ್ಲರೂ ಪ್ರೀತಿ ಮಾಡ್ಬೇಕು ಅಂತ ಏನ್ ಸಂದೇಶ ಇದೆ, ಆ ಕೃಷ್ಣ ಪ್ರೇಮ ಅಂತ ಒಂದು ಸಂದೇಶ ಇದೆ, ಅದನ್ನ ಎಲ್ಲರಿಗೂ ಸಹ ನೀನು ಬೋಧನೆ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ನಮಗ್ ಗೊತ್ತಿರೋ ಹಾಗೇನೆ ಇವಾಗ ಚೈತನ್ಯ ಮಹಾಪ್ರಭುಗಳೇ ಆಗ್ಲಿ, ಅವ್ರನ್ನು ಸಹ ಆ ಗೃಹಸ್ಥನಾಗಿ ಇದ್ದಾಗ ಅವರ ಮಾತುಗಳಿಗೆ ಅಷ್ಟು ಎಲ್ಲರೂ ಬೆಲೆ ಕೊಡ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಸನ್ಯಾಸಾಶ್ರಮವನ್ನು ಸ್ವೀಕರಿಸ್ತಾರೆ ಅಲ್ವಾ? ಅದೇ ತರನೇ. ಆದ್ರೆ ಇಲ್ಲಿ ಭಕ್ತಿ ಸರಸ್ವತಿ ಠಾಕೂರ್ ಅವ್ರು ಯಾವತ್ತೂನು ಅವರು ಅಂದ್ರೆ ಮದ್ವೆ ಆಗಿರ್ಲಿಲ್ಲ. ಆದ್ರೂನು ಸಹ ನಾನು ಸನ್ಯಾಸತ್ವವನ್ನ ತಗೊಂಡ್ರೆ ನಾನು ಈ ಒಂದು ಕಾರ್ಯ ಏನಿದೆ ಚೈತನ್ಯ ಮಹಾಪ್ರಭುಗಳ ಆ ಒಂದು ತತ್ವವನ್ನ ಪ್ರಸಾರ ಮಾಡುವಂತ ಕಾರ್ಯ ನಾನಿನ್ನ ಆ ಅಂದ್ರೆ ಹೆಚ್ಚು ಆ ಶಕ್ತಿಶಾಲಿಯಾಗಿ ನಾನು ಅದನ್ನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವರು ಸನ್ಯಾಸಾಶ್ರಮವನ್ನು ಸ್ವೀಕರಿಸಬೇಕು ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ. ಆದ್ರೆ ಆ ಸಮಯಕ್ಕೆ ಅವಾಗ್ಲೇನೆ ಗೌರ್ ದಾಸ್ ಬಾಬಾಜಿಯವರು ಸಹ ದೇಹತ್ಯಾಗವನ್ನ ಮಾಡಿರ್ತಾರೆ. ಅದಕ್ಕೋಸ್ಕರ ಅವರು ಇಲ್ಲಿ ಒಂದು ಹೊಸ ಆಂದೋಲನವನ್ನೇ ಅವರು ನಡೆಸ್ತಾರೆ. ಅಂದ್ರೆ ಭಕ್ತಿ ಸರಸ್ವತಿ ಠಾಕೂರ್ ಅವರು ಗೌರ್ ದಾಸ ಬಾಬಾಜಿ ಅವರ ಆ ಒಂದು ಫೋಟೋವನ್ನ ಇಟ್ಕೊಂಡು ಅವರ ಫೋಟೋ ಮುಂದೆ ಅವರು ಸನ್ಯಾಸಾಶ್ರಮವನ್ನ ಅವರು ಸ್ವೀಕರಿಸ್ತಾರೆ. ಅಂದ್ರೆ ಇದು ಫಸ್ಟ್ ಟೈಮ್ ಈ ತರ ಒಂದು ಫೋಟೋವಿನ ಮುಂದೆ ಒಂದು ಸನ್ಯಾಸ ದೀಕ್ಷೆಯನ್ನ ಪಡ್ಕೊಂಡಿರುವಂತದ್ದು ನಡೆಯುತ್ತೆ. ಸೊ ಅವ್ರು ಆ ಸಮಯದಲ್ಲಿ ಅವರಿಗೆ ಭಕ್ತಿ ಸರಸ್ವತಿ ಗೋಸ್ವಾಮಿ ಮಹಾರಾಜ್ ಅನ್ನೋ ಒಂದು ಸನ್ಯಾಸ ಬಿರುದನ್ನ ಅವರು ಪಡ್ಕೋತಾರೆ. ಸೊ ಇದು ಮಾಯಾಪುರದಲ್ಲಿ 1918ರಲ್ಲಿ ಅದು ನಡೆಯುತ್ತೆ. ಅದಾದ್ಮೇಲೆ ಅವರು ಆ ಸನ್ಯಾಸ ದೀಕ್ಷೆನೂ ಸಹ ತಮ್ಮ ಶಿಷ್ಯರಿಗೆ ಕೊಡ್ತಾರೆ. ಅಂದ್ರೆ 25 ಶಿಷ್ಯರು ಈ ತರ ತ್ರಿದಂಡಿ ಸನ್ಯಾಸ ದೀಕ್ಷೆನ ಅವ್ರು ತಗೋತಾರೆ. ಮತ್ತೆ ನೋಡಿ, ಭಕ್ತಿ ಸರಸ್ವತಿ ಠಾಕೂರ್ ಅವರು ಆ ಸಮಯದಲ್ಲೇನೆ ಇದು ಬರೇ ಭಾರತದಲ್ಲಿ ಅಷ್ಟೇನೆ ಇದನ್ನ ಪ್ರಚಾರ ಮಾಡಬಾರ್ದು. ಇದನ್ನ ಆ ಪಾಶ್ಚಿಮಾತ್ಯ ದೇಶಗಳಿಗೂ ಸಹ ಈ ಚೈತನ್ಯ ಮಹಾಪ್ರಭುಗಳ ಆ ಒಂದು ತತ್ವ ಅದು ಪ್ರಚಾರ ಆಗ್ಬೇಕು ಅಂತ ಹೇಳ್ಬಿಟ್ಟು ಅವರು ತಮ್ಮ ಸನ್ಯಾಸಿ ಶಿಷ್ಯರನ್ನು ಸಹ ಅವರು ಕಳಿಸ್ತಾರೆ. ಆದ್ರೆ ಅವರು ಅಷ್ಟು ಸಕ್ಸಸ್ ಆಗ್ಲಿಕ್ಕೆ ಆಗೋದಿಲ್ಲ ಅವರು. ಲಂಡನ್‌ಗೆ ಮತ್ತೆ ಜರ್ಮನಿಗೆ ಅವರು ಕಳಿಸ್ತಾರೆ. ಸೊ ಒಂದ್ ವರ್ಷ ಆದ್ಮೇಲೆ ಅವ್ರ ತಂದೆ ತಾಯಿ ಮತ್ತೆ ಆಧ್ಯಾತ್ಮಿಕ ಗುರುಗಳ ನಿಧನ ಆದ್ಮೇಲೆ ಭಕ್ತಿ ಸಂಸ್ಥೆ ಠಾಕೂರ್ ಅವರು ಏನ್ ಮಾಡ್ತಾರೆ ಅಂದ್ರೆ, ಚೈತನ್ಯ ಅವರ ಧ್ಯೇಯವನ್ನ ನಾನು ಮುಂದುವರಿಸಬೇಕು ಅಂತ ಹೇಳ್ಬಿಟ್ಟು, ನಮಗ್ ಗೊತ್ತಿರೋ ಹಾಗೇನೆ ನೀವ್ ಯಾವುದೇ ಒಂದು ಗ್ರಂಥವನ್ನ ತಗೊಳ್ಳಿ, ಈ ವೈಷ್ಣವ ಗ್ರಂಥಗಳು ಅಥವಾ ಯಾವುದೇ ಒಂದು ತತ್ವವನ್ನ ನೀವು ತಗೊಂಡ್ರುನು ಸಹ ಅಲ್ಲಿ 3 ವಿಷಯಗಳನ್ನ ನಾವು ನೋಡ್ತೀವಿ ಅಲ್ವಾ? ಸಂಬಂಧ, ಅಭಿಧೇಯ, ಪ್ರಯೋಜನ. ನಮಗೂ ಭಗವಂತನಿಗೂ ಸಂಬಂಧ ಏನಿದೆ ಅಂತ ಹೇಳ್ಬಿಟ್ಟು ನಮ್ಮೆಲ್ಲಾ ಗ್ರಂಥಗಳು ಹೇಳುತ್ತೆ. ಅದಾದ್ಮೇಲೆ ಅದನ್ನ ನಾವು ಮರ್ತ್ ಹೋಗ್ಬಿಟ್ಟಿದೀವಿ. ಅದನ್ನ ಪುನರ್ ಸ್ಥಾಪನೆ ಮಾಡ್ಕೊಳ್ಲಿಕ್ಕೆ ಯಾವ್ದಾದ್ರು ಒಂದು ಮಾರ್ಗ ಬೇಕು ಅಲ್ವಾ? ಅಭಿಧೇಯ ಅದನ್ನ ತಿಳಿಸಿಕೊಡುತ್ತೆ. ಓಕೆ, ನಾವು ಸಂಬಂಧವನ್ನ ಪುನರ್ ಸ್ಥಾಪನೆ ಮಾಡ್ಕೊಂಡ್ಮೇಲೆ ನಮ್ಗೆ ಏನ್ ಸಿಗುತ್ತೆ ಅಲ್ವಾ? ಆ ಪ್ರಯೋಜನವನ್ನು ನಮ್ಗೆ ಹೇಳುತ್ತೆ ಅಲ್ವಾ? ಕೃಷ್ಣ ಪ್ರೇಮ ಸಿಗುತ್ತೆ. ಅದಕ್ಕಿಂತ ಮಿಗಿಲಾದದ್ದು ಇನ್ಯಾವುದೂ ಇಲ್ಲ ಕೃಷ್ಣ ಪ್ರೇಮದ ಮುಂದೆ ಅಲ್ವಾ? ಆ ಪ್ರಯೋಜನವನ್ನು ಹೇಳುತ್ತೆ. ಸೊ ಇದ್ರಲ್ಲಿ ಯಾವಾಗ್ಲೂನು ಸಹ ಬದಲಾವಣೆ ಆಗ್ದಲೇ ಇರೋದು ಸಂಬಂಧ ಮತ್ತೆ ಪ್ರಯೋಜನ. ಕೃಷ್ಣನಿಗೂ ಮತ್ತೆ ನಮಗೂ ಇರುವಂತಹ ಸಂಬಂಧ ಯಾವತ್ತೂನು ಸಹ ಅದು ಬದಲಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಜೀವೇರ ಸ್ವರೂಪ ಹೊಯ್ ಕೃಷ್ಣೇರ ನಿತ್ಯ ದಾಸ ಅಲ್ವಾ? ನಾವು ಕೃಷ್ಣನ ನಿತ್ಯ ದಾಸರು, ಶಾಶ್ವತ ದಾಸರು. ಇದು ಯಾವತ್ತೂ ಸಹ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಪ್ರಯೋಜನ,
ಸೊ ನಾವು ಆ ಸಂಬಂಧವನ್ನ ಪುನಃಸ್ಥಾಪನೆ ಮಾಡ್ಕೊಂಡ್ಮೇಲೆ ನಮ್ಗೆ ಆ ಕೃಷ್ಣ ಪ್ರೇಮ ದೊರಕುತ್ತೆ. ಅದನ್ನು ಸಹ ಯಾವತ್ತೂ ಸಹ ಬೇರೆ ಆಗೋದಿಲ್ಲ. ಅಂದ್ರೆ ಅದು ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಚೇಂಜ್ ಅಂತ ಆಗ್ಬೇಕು ಅಂದ್ರೆ ಎಲ್ಲಿ ಅಂತಂದ್ರೆ ಈ ಅಭಿಧೇಯ. ಅಂದ್ರೆ ಅಭಿಧೇಯದಲ್ಲಿ ನಾವು ಕೃಷ್ಣ ನಮಗ್ ಗೊತ್ತಿರೋ ಹಾಗೇನೆ ಯಾವುದಕ್ಕೂ ಸಹ ಮನಸ್ಸೋಲೋದಿಲ್ಲ ಅಲ್ವಾ? ನಾವು ಯಜ್ಞ, ದಾನ, ತಪ, ವೇದಾಧ್ಯಯನ ಏನೇ ಮಾಡಿದ್ರುನು ಅವರು ಮನಸ್ಸೋಲೋದಿಲ್ಲ. ಅವ್ರನ್ನ ಆಕರ್ಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಕೃಷ್ಣಾಕರ್ಷಣೆ ಮಾಡ್ಲಿಕ್ಕಾಗೋದಿಲ್ಲ. ಅವರು ಭಕ್ತಿಗೆ ಮಾತ್ರನೇ ಅವರು ಆಕರ್ಷಿತರಾಗೋದು. ಆದ್ರೆ ಈ ಭಕ್ತಿಯನ್ನ ಮಾಡೋ ಒಂದು ವಿಧಾನ ಏನಿದೆ ಅದ್ರಲ್ಲಿ ಅದು ಕಾಲ, ದೇಶ, ಪಾತ್ರಕ್ಕೆ ಅನುಗುಣವಾಗಿ ಬದಲಾಯಿಸಬಹುದು. ಅದೊಂದನ್ನ ನಾವು ಚೇಂಜ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅಭಿಧೇಯ ಅದೇನಿದೆ ನಾವು ಭಗವಂತನನ್ನ ನಾವು ಆ ಒಂದು ಪುನರ್ಸ್ಥಾಪನೆ, ಆ ಸಂಬಂಧವನ್ನ ಪುನರ್ಸ್ಥಾಪನೆ ಮಾಡ್ಲಿಕ್ಕೆ ಇರುವಂತಹ ಮಾರ್ಗ ಭಕ್ತಿ ಮಾರ್ಗ. ಅದ್ರಲ್ಲಿ ನಾವು ಬದಲಾವಣೆಯನ್ನ ತರಣಂತೆ ಈ ಒಂದು ಕಾಲ, ದೇಶ, ಪಾತ್ರಕ್ಕೆ ಅನುಗುಣವಾಗಿ ಅಂತ ಹೇಳ್ಬಿಟ್ಟು ಅವರು ತುಂಬಾನೇ ದೊಡ್ಡ ಆಂದೋಲನವನ್ನ ಮಾಡ್ತಾರೆ. ನೋಡಿ ಅವರು ಸನ್ಯಾಸಿ ಆಗಿದ್ದಾರೆ. ಅದ್ರ ನೋಡಿ ನಾವು ಸನ್ಯಾಸಿ ಆಗಿದ್ರು ಸಹ ನಾವಿಲ್ಲಿ ನೋಡೋ ಹಾಗೇನೆ ಅವರು ವಾಚನ ಧರಿಸ್ಕೊಂಡಿದ್ದಾರೆ. ಇವಾಗ ನಮ್ಗೆ ಗೊತ್ತಿರೋ ಹಾಗೆ ಯಾವುದೇ ಒಂದು ಭೌತಿಕ ಒಂದು ಸಾಮಗ್ರಿಗಳನ್ನ ಆ ಸನ್ಯಾಸಿಗಳು ಎಲ್ಲವನ್ನ ತ್ಯಜಿಸಿರ್ತಾರೆ. ಆದ್ರೆ ಭಕ್ತಿ ಸಿದ್ಧಾಂತ ಠಾಕೂರ್ ಅವರು ಎಲ್ಲವನ್ನ ಆ ಯುಕ್ತ ವೈರಾಗ್ಯ ಅಂತ ನಾವ್ ಏನ್ ಹೇಳ್ತೀವೋ ಎಲ್ಲವನ್ನ ಅವರು ಕೃಷ್ಣನ ಸೇವೆಗೋಸ್ಕರ ಅವರು ಉಪಯೋಗಿಸ್ತಾರೆ. ಕಾರನ್ನು ಸಹ ಅವರು ಉಪಯೋಗಿಸ್ತಾರೆ. ಆ ದೋಣಿಗಳನ್ನ ಅವರು ಉಪಯೋಗಿಸ್ತಾರೆ. ಸೂಟನ್ನು ಸಹ ಅವ್ರು ಹಾಕೊಂತಾರೆ. ಯಾವ್ದಾದ್ರು ಒಂದು ಸಂದರ್ಭಕ್ಕೆ ಬೇಕು ಇದು ಅಂತ ಅನ್ನಿಸ್ದಾಗ ಅವರು ಸೂಟನ್ನು ಸಹ ಹಾಕೋತಾರೆ. ಪಾಶ್ಚಾತ್ಯ ಉಡುಗೆನ ಅವರು ಉಪಯೋಗಿಸ್ತಾರೆ. ರೇಡಿಯೋವನ್ನು ಸಹ ಅವರು ಉಪಯೋಗಿಸ್ಕೋತಾರೆ. ಈ ತರ ಅವರು ಅವರ ಒಂದು ವಿಚಾರ ಧಾರಣೆ ತುಂಬಾ ನವನವೀನವಾಗಿರುತ್ತೆ. ಅವರು ತುಂಬಾ ವಿಭಿನ್ನ ತಂತ್ರಗಳನ್ನ ಅವರು ಬಳಸ್ತಾರೆ. ಎಲ್ಲಾ ಜನಗಳನ್ನ ಈ ಒಂದು ಚೈತನ್ಯ ಮಹಾಪ್ರಭುಗಳ ಒಂದು ಆಂದೋಲನಕ್ಕೆ ಆಕರ್ಷಿಸ್ಬೇಕಂತ ಹೇಳ್ಬಿಟ್ಟು ನವನವೀನವಾದಂತಹ ಅವರು ವಿಧಾನಗಳನ್ನ ಅವರು ಬಳಸ್ತಾರೆ. ಮತ್ತೆ ಅವರು ಆ ಸಜ್ಜನಿ ತೋಷಿಣಿಯ ಸಂಪಾದಕತ್ವ ಅವರ ತಂದೆ ಏನು ಅದನ್ನ ಶುರು ಮಾಡಿರ್ತಾರೆ ಅದಕ್ಕೆ ಇವಾಗ ಅವರು ಸಂಪಾದಕತ್ವವನ್ನ ಅವರು ವಹಿಸ್ಕೋತಾರೆ. ಮತ್ತೆ ಅವರು ಬೃಹತ್ ಆದಂತಹ ಒಂದು ಮುದ್ರಣಾಲಯವನ್ನ ಅವರು ಸ್ಥಾಪನೆ ಮಾಡ್ತಾರೆ. ಆ ಅವರ ಪ್ರಕಾರ ಏನು ಅಂದ್ರೆ ಹೌದು ನಾವು ಇವಾಗ ದೇವಸ್ಥಾನದಲ್ಲಿ ನಾವು ಒಂದು ಮೃದಂಗವನ್ನ ಇಟ್ಕೊಂಡು ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಸಂಕೀರ್ತನೆ ಮಾಡ್ತೀವಿ. ಅದು ಎಷ್ಟು ಜನಗಳಿಗೆ ಕೇಳಿಸುತ್ತೆ? ಎಷ್ಟು ಜನಗಳಿಗೆ ಮುಟ್ಲಿಕ್ಕೆ ಸಾಧ್ಯ? ಆದ್ರೆ ನಾನಿವಾಗ ಪತ್ರಿಕೆಗಳನ್ನ ನಾನಿವಾಗ ಮುದ್ರಣ ಮಾಡಿದ್ರೆ ಅದು ಎಲ್ಲ ದೇಶದ ಮೂಲೆ ಮೂಲೆಗಳಿಗೆ, ದೇಶ ವಿದೇಶಗಳ ಮೂಲೆ ಮೂಲೆಗಳಿಗೆ ಅದು ಹೋಗುತ್ತೆ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಈ ಒಂದು ಪ್ರಿಂಟಿಂಗ್ ಪ್ರೆಸ್ ಅನ್ನ ಅವರು ಸ್ಥಾಪನೆ ಮಾಡ್ತಾರೆ. ಅದನ್ನ ಅವರು ಬೃಹತ್ ಮೃದಂಗ ಅಂತ ಹೇಳ್ಬಿಟ್ಟು ಅವ್ರು ಅದನ್ನ ಕರೀತಾರೆ. ಅಂದ್ರೆ ಈ ಬೃಹತ್ ಮೃದಂಗ ಅಂತಂದ್ರೆ ಈ ಪತ್ರಿಕೆಗಳನ್ನ ಪ್ರಕಟ ಮಾಡೋದ್ರಿಂದ ನಾನು ಚೈತನ್ಯ ಮಹಾಪ್ರಭುಗಳ ಸಂದೇಶವನ್ನ ಈ ಪ್ರಪಂಚದಾದ್ಯಂತ ಹರಡಬಹುದು ಅಂತ ಹೇಳ್ಬಿಟ್ಟು ಅವ್ರಿಗೆ ವಿಚಾರ ಇರುತ್ತೆ. ಮತ್ತೆ ಅವರು ಆ ಈ ಸಜ್ಜನ ತೋಷಣ ಪತ್ರಿಕೆಯನ್ನ ಅವರು ಪ್ರತಿದಿನ ಮುದ್ರಣ ಮಾಡ್ತಾ ಇರ್ತಾರಂತೆ. ಆಗ ಒಬ್ರು ಕೇಳ್ತಾರಂತೆ, ಏನ್ ವಿಷಯ ಇದೆ ನಿಮ್ಗೆ ಅದನ್ನ ಪ್ರತಿದಿನ ಮುದ್ರಣ ಮಾಡ್ಲಿಕ್ಕೆ ಅಂತ ಹೇಳಿದಾಗ ಅವ್ರು ಹೇಳ್ತಾರಂತೆ, ಓದ್ಲಿಕ್ಕೆ ಯಾರಾದ್ರೂ ರೆಡಿ ಇದ್ದಾರೆ ಅಂತಂದ್ರೆ ಪ್ರತಿದಿನ ಏನು ನಾನು ಪ್ರತಿ ಕ್ಷಣ ಕ್ಷಣಕ್ಕೂ ನಾನು ಮುದ್ರಣ ಮಾಡ್ಲಿಕ್ಕೆ ನಾನ್ ತಯಾರಾಗಿದ್ದೀನಿ. ಓದ್ಲಿಕ್ಕೆ ಯಾರು ರೆಡಿ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಕೇಳ್ತಾರಂತೆ. ಅಂದ್ರೆ ಅಷ್ಟು ವಿಚಾರಗಳಿದೆ ನಾವು ಜನಗಳಿಗೆ ಮುಟ್ಟಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಅವರು ರೈಲಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ. ಸನ್ಯಾಸಿ ಆದ್ರೂನು ಸಹ ಅವ್ರು ಬಂದಿದ್ದಾರೆ ಅಂತ ಗೊತ್ತಾದಾಗ ಆ ಆ ಊರಲ್ಲಿ ಏನಾದ್ರು ಆ ರೈಲ್ ನಿಂತಾಗ ಆ ಜನಗಳೆಲ್ಲನೂ ಸಹ ಭಕ್ತಿ ಸಿದ್ಧಾಂತ ಠಾಕೂರ್ ಅವರನ್ನ ಭೇಟಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆ ಅಂದ್ರೆ ತಂಡೋಪತಂಡವಾಗಿ ಬರ್ತಾ ಇರ್ತಾರಂತೆ. ಆ ಸರಸ್ವತಿ ಠಾಕೂರ್ ಅವರು ಆ ರೈಲಿನ ಆ ಒಂದು ಬಾಗ್ಲಿರುತ್ತಲ್ಲ ಆ ಬಾಗ್ಲಲ್ಲೇ ನಿಂತ್ಕೊಂಡು ಆ ಆ ರೈಲು ನಿಂತಿರೋ ಸಮಯದಲ್ಲಿ ಅವರು ಅಲ್ಲಿ ಉಪದೇಶವನ್ನ ಮಾಡ್ತಾ ಇರ್ತಾರಂತೆ. ನೋಡಿ ಈ ತರ ಅವರು ಪ್ರಚಾರವನ್ನ ಅವರು ಮಾಡ್ತಾ ಇರ್ತಾರಂತೆ. ಮತ್ತೆ ಅವರು ನವದ್ವೀಪ ಧಾಮ ಪರಿಕ್ರಮವನ್ನು ಸಹ ಅವರು ಅದನ್ನ ಅಂದ್ರೆ ತುಂಬಾ ವೈಭವೋಪೇತವಾಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಹೆಚ್ಚು ಹೆಚ್ಚು ಜನಗಳನ್ನ ಇದರಿಂದ ಹೆಚ್ಚು ಹೆಚ್ಚು ಜನಗಳು ಆಕರ್ಷಿತರಾಗ್ತಾರೆ ಅಂತ ಹೇಳ್ಬಿಟ್ಟು ಅವರು ಯಾವ ತರ ಅದನ್ನ ಮಾಡಿದ್ರು ಅಂತಂದ್ರೆ 5,000 ಜನಗಳನ್ನ ಸೇರಿಸ್ತಾರಂತೆ. ಮತ್ತೆ 100 ಮೃದಂಗಗಳನ್ನ ಅವರು ಉಪಯೋಗಿಸ್ತಾರಂತೆ. ಬಣ್ಣ ಬಣ್ಣದ ಧ್ವಜಗಳನ್ನ ಅವರು ಉಪಯೋಗಿಸ್ತಾರಂತೆ. ಈ ತರ ಅವರು ನವದ್ವೀಪ ಧಾಮ ಪರಿಕ್ರಮವನ್ನ ಮಾಡಿ ಆ ಚೈತನ್ಯ ಮಹಾಪ್ರಭುಗಳ ಆ ಒಂದು ಬರ್ತ್ ಪ್ಲೇಸ್ ಏನಿದೆ ಸೊ ಅದನ್ನ ಅವರು ಎಲ್ಲರಿಗೂ ಅಂದ್ರೆ ಅದರ ಬಗ್ಗೆ ಮಾಹಿತಿ ಸಿಗೋ ತರ ಅವರು ಮಾಡ್ತಾ ಇದ್ರಂತೆ. ಮತ್ತೆ ಅವರು ಯಾರೆಲ್ಲ ಆ ಸಮಯದಲ್ಲಿ ತುಂಬಾ ಪ್ರಜ್ಞಾವಂತರು ಮತ್ತೆ ಶ್ರೇಷ್ಠ ವ್ಯಕ್ತಿಗಳು ಅಂತ ಹೇಳ್ಬಿಟ್ಟು ಪರಿಗಣಿಸಲ್ಪಡ್ತಿದ್ರು ಅವ್ರನ್ನೆಲ್ಲರನ್ನೂ ಸಹ ಅವರು ಭೇಟಿ ಮಾಡಿ ಅವ್ರನ್ನೆಲ್ಲರನ್ನೂ ಸಹ ಈ ವೈಷ್ಣವ ಪಂಥಕ್ಕೆ ತಗೊಂಡ್ ಬಂದ್ರೆ ಇದು ತುಂಬಾ ಜನಗಳಿಗೆ ಅದು ಮುಟ್ಟುತ್ತಲ್ವಾ ಅಂತ ಹೇಳ್ಬಿಟ್ಟು ಅವ್ರು ಎಲ್ಲರನ್ನೂ ಅವರು ಭೇಟಿ ಮಾಡ್ತಿದ್ರಂತೆ. ಈವನ್ ಅವರು ಸುಭಾಷ್ ಚಂದ್ರ ಬೋಸ್ರನ್ನು ಸಹ ಅವರು ಅಂದ್ರೆ ಅವರು ಸಹ ಅವರಿಂದ ಆಕರ್ಷಿತರಾಗಿದ್ರಂತೆ. ಮತ್ತೆ ಅವರು ಸುಭಾಷ್ ಚಂದ್ರ ಬೋಸ್ ಅವರು ನೋಡ್ತಾರಂತೆ ಏನಿದು ಎಷ್ಟೊಂದ್ ಜನ ನಿಮ್ಮ ಅಂದ್ರೆ ಬ್ರಾಹ್ಮಣರಾಗ್ತಾ ಇದ್ದಾರೆ. ಈ ಯುವಕರನ್ನ ನೀನ್ ಇಟ್ಕೊಂಡು ಏನ್ ಮಾಡ್ತೀಯಾ? ನನಗ್ ಕೊಡು. ನಾನು ದೇಶಕ್ಕೆ ಸ್ವತಂತ್ರವನ್ನ ತಂದು ಕೊಡೋದಕ್ಕೆ ನಾನು ಇವ್ರನ್ನೆಲ್ಲ ನಾನು ಉಪಯೋಗಿಸ್ಕೊತೀನಿ ಅಂತ ಹೇಳಿದಾಗ ಅಲ್ವಾ? ಅಂದ್ರೆ ನಮಗ್ ಗೊತ್ತಿರೋ ಹಾಗೇನೆ ಶೀಲ ಪ್ರಭುಪಾದರನು ಸಹ ಅದನ್ನೇ ಯೋಚನೆ ಮಾಡ್ತಾರೆ ಅಲ್ವಾ? ಈಗ ತುಂಬಾ ಮುಖ್ಯವಾಗಿರೋದು ಸ್ವತಂತ್ರ ಬರ್ಬೇಕು ನಮ್ಗೆ. ನಾವ್ ಇವಾಗ ಪಾಶ್ಚಿಮಾತ್ಯ ದೇಶಕ್ಕೆ ಹೋಗಿ ಈ ಒಂದು ಕೃಷ್ಣ ವಿಜ್ಞಾನವನ್ನ ಬೋಧನೆ ಮಾಡುವಂತ ಸಮಯ ಅಲ್ಲ. ಫಸ್ಟ್ ನಮ್ಗೆ ಸ್ವತಂತ್ರ ಬೇಕು ಅಂತ ಅದನ್ನೇ ಯೋಚನೆ ಮಾಡ್ತಾರೆ. ಆದ್ರೆ ಭಕ್ತಿ ಸಿದ್ಧಾಂತ ಠಾಕೂರ್ ಅವ್ರಿಗೆ ಏನಂತ ಹೇಳ್ತಾರೆ?
ಇದಕ್ಕಿಂತ ತುಂಬಾ ಮುಖ್ಯವಾದದ್ದು ಇದು ಟೆಂಪರರಿ ಒಂದು ತೊಂದರೆ ಅಷ್ಟೇನೆ ಅಲ್ವಾ? ಆದ್ರೆ ನಾವು ನಮ್ಮ ಶಾಶ್ವತ ತಾಪತ್ರಯದ ಕುರಿತಾಗಿ ನಾವು ಯೋಚನೆ ಮಾಡ್ಬೇಕು. ನಾವು ಮತ್ತೊಮ್ಮೆ ಇನ್ನೊಂದು ದೇಹವನ್ನ ಪಡಿಬಾರದು ಅಂತಂದ್ರೆ ನಾವು ಭಗವಂತನ ಲೋಕಕ್ಕೆ ಹೋಗ್ಬೇಕಂದ್ರೆ ನಾವು ಈ ಕೃಷ್ಣ ಪ್ರಜ್ಞೆ ಇದೊಂದೇ ಮಾರ್ಗ ಇರೋದು. ಇದಕ್ಕೆ ನೀನು ಹೆಚ್ಚು ಮಹತ್ವವನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಅರ್ಥ ಮಾಡಿಸ್ತಾರೆ ಅಲ್ವಾ? ಆದ್ರೆ ಇಲ್ಲಿ ಸುಭಾಷ್ ಚಂದ್ರ ಬೋಸ್ ಅವ್ರಿಗೆ ಏನಂತ ಅವ್ರು ಹೇಳ್ತಾರೆ ಅಂತಂದ್ರೆ, ಅಯ್ಯೋ ನನ್ನ ಬ್ರಾಹ್ಮಣ ಯುವಕರ ಅವ್ರಿಗೆ ಏನು ಅವರೆಲ್ಲರನ್ನು ಸಹ ತುಂಬಾ ತೆಳಗಿದ್ದಾರೆ. ಅವ್ರನ್ನ ತಗೊಂಡು ನೀನ್ ಏನ್ ಮಾಡ್ತೀಯಾ? ಅಲ್ವಾ? ಅವ್ರು ದೃಢಕಾಯರಲ್ಲ ಅಂತ ಹೇಳ್ಬಿಟ್ಟು ಆತರ ಸುಭಾಷ್ ಚಂದ್ರ ಬೋಸ್ರಿಗೆ ಹೇಳ್ತಾರಂತೆ. ಅವ್ರು ಸೈನ್ಯಕ್ಕೆ ಅವರು ಯೋಗ್ಯರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಸೊ ಅದಾದ್ಮೇಲೆ ಒಂದ್ಸತಿ ಭಕ್ತಿನಾಥ್ ಠಾಕೂರ್ ಅವ್ರ ಹತ್ರ ಆ ಒಬ್ಬ ಒಬ್ಬ ಶ್ರೀಮಂತ ವ್ಯಕ್ತಿ ಹೋಗ್ತಾರಂತೆ. ಅವ್ರಿಗೆ ಏನ್ ಆಸೆ ಇರುತ್ತೆ ಅಂತಂದ್ರೆ, ಒಂದು ಮಠವನ್ನ ನಾನು ಮಾಡ್ಬೇಕು. ಈ ಕೃಷ್ಣ ಪ್ರಜ್ಞೆನ ಎಲ್ಲರಿಗೂ ಬೋಧಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಆಸೆ ಇರುತ್ತಂತೆ. ಸೊ ಅದಕ್ಕೋಸ್ಕರ ನನ್ಗೊಬ್ಬ ಶುದ್ಧ ಭಕ್ತ ಬೇಕು ಅಂತ ಹೇಳ್ಬಿಟ್ಟು ಅವ್ರು ಭಕ್ತಿವಿನೋದ್ ಠಾಕೂರ್ ಅವ್ರ ಹತ್ರ ಹೋಗ್ತಾರಂತೆ. ಆಗ ಭಕ್ತಿವಿನೋದ್ ಠಾಕೂರ್ ಹೇಳ್ತಾರಂತೆ, ಹೌದು ನನ್ನ ಮಗ ಇದ್ದಾನೆ. ಆದ್ರೆ ಅವ್ನು ಇವಾಗ ಇಲ್ಲಿಲ್ಲ, ಮಾಯಾಪುರದಲ್ಲಿದ್ದಾನೆ. ನೀನು ಅವನ ಹೋಗಿ ಭೇಟಿಯಾಗಿ ಅವನ ಸಹಾಯವನ್ನ ನೀನು ಪಡ್ಕೋಬಹುದು ಅಂತ ಹೇಳ್ತಾರಂತೆ. ಸೊ ಆಗ ಮಾಯಾಪುರಕ್ಕೆ ಬಂದಾಗ ಅಲ್ಲಿ ಭಕ್ತಿ ಸಿದ್ಧಾಂತ ಠಾಕೂರ್ ಅವರು ಕುಣಿತಾ ಇರ್ತಾರಂತೆ. ಜಯ ಶಚಿನಂದನ ಗೌರಹರಿ ಜಯ ಶಚಿನಂದನ ಗೌರಹರಿ ಅಂತ ಹೇಳ್ಬಿಟ್ಟು ಅವರು ಜಪಿಸ್ತಾ ಇರ್ತಾರಂತೆ. ಮತ್ತೆ ಗಂಗೆಗೆ ಜಿಗಿಯೋದನ್ನ ಅವ್ರು ನೋಡ್ತಾರಂತೆ. ಸೊ ಆಗ ಅವ್ರಿಗೆ ಅದು ಅರ್ಥ ಆಗತ್ತಂತೆ, ಓ ಇವ್ರು ಬೇರೆ ಯಾರು ಅಲ್ಲ, ಇವರು ಭಕ್ತಿ ವಿನೋದ ಠಾಕೂರ್ ಅವರ ಮಗ ಭಕ್ತಿ ಸಿದ್ಧಾಂತ ಠಾಕೂರ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಅರ್ಥ ಆಗತ್ತಂತೆ. ಮತ್ತೆ ಇವ್ರೇನೆ ಪ್ರತಿದಿನ 3 ಲಕ್ಷ ಹರೇ ಕೃಷ್ಣ ಮಹಾಮಂತ್ರ ಅಂದ್ರೆ 192 ರೌಂಡ್ಸ್ ಅನ್ನ ಪಠನೆ ಮಾಡ್ತಾ ಇರೋದು ಇವ್ರೇ ಅಂತ ಹೇಳ್ಬಿಟ್ಟು ಗೊತ್ತಾಗತ್ತಂತೆ. ಮತ್ತೆ ಯಾವಾಗ್ಲೂ ಅವರು ಅವರ ಲೋಕದಲ್ಲೇ ಇರ್ತಾರೆ, ಭಾವ ಪರವಶತೆಯಲ್ಲಿ ಇರ್ತಾರೆ. ಅಂದ್ರೆ ಅವರು ಸಮಾಧಿ ಸ್ಥಿತಿಯಲ್ಲಿ ಇರ್ತಾರೆ ಅಲ್ವಾ? ನೋಡಿ, ಇಲ್ಲಿ 192 ರೌಂಡ್ ಅನ್ನ ಅವರು ಜಪ ಮಾಡ್ತಿದಾರೆ ಅಂದ್ರೆ ಅವರ ಮನಸ್ಥಿತಿ ಯಾವ ತರ ಇರ್ಬೇಕು ಅಲ್ವಾ? ನಮ್ಗೆ ಆ ಒಂದು ಜಪ ಮಾಡ್ಬೇಕು ಅಂತ ಟೇಸ್ಟ್ ಸಿಗ್ಬೇಕಂತಂದ್ರೆ ನಮ್ಗೆ ಅಂದ್ರೆ ಅದ್ರ ಮೇಲೆ ಶುದ್ಧ ನಾಮದಲ್ಲಿ ನಾವು ಜಪ ಮಾಡ್ಬೇಕು. ಅವಾಗ ನಮ್ಗೆ ಇನ್ನೊಂದ್ ರೌಂಡ್ ಮಾಡಣಂತೆ ಅಂತ ಹೇಳ್ಬಿಟ್ಟು ನಮ್ಗೆ ಅನ್ಸುತ್ತೆ ಅಲ್ವಾ? ಸೊ ಇವಾಗ ಅವ್ರು 192 ರೌಂಡ್ ಮಾಡ್ಬೇಕು ಅಂತಂದ್ರೆ ಅವ್ರಿಗೆ ಅದ್ರಲ್ಲಿ ಅಷ್ಟು ರುಚಿ ಇರ್ಬೇಕು ಅಲ್ವಾ? ಅವಾಗ್ಲೇನೆ ಅವ್ರು ಮಾಡ್ಲಿಕ್ಕೆ ಸಾಧ್ಯ. ಅಂದ್ರೆ ಅವರು ಆ ಕೃಷ್ಣನ ಜೊತೆ ಸಂಪರ್ಕದಲ್ಲಿ, ಅಂದ್ರೆ ಅವರ ಕಾನ್ಶಿಯಸ್ನೆಸ್ ಕೃಷ್ಣನ ಕಾನ್ಶಿಯಸ್ ಜೊತೆ ಅದು ಆ ಏನು ಸೇರ್ಕೊಂಡ್ಬಿಟ್ಟಿರುತ್ತೆ ಅಲ್ವಾ? ಅವರು ಅಷ್ಟು ಭಾವ ಪರವಶತೆಯಲ್ಲಿ ಇರ್ತಾರೆ, ಮತ್ತೆ ಸಮಾಧಿ ಸ್ಥಿತಿಯಲ್ಲಿ ಇರ್ತಾರೆ. ಸೊ ಇವ್ರನ್ನ ನೋಡಿದಾಗ ಇವ್ರು ನನಗೆ ಏನ್ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ. ಮತ್ತೆ ಅವರನ್ನ ಭೇಟಿ ಮಾಡ್ದಾಗ್ಲೂನು ಅಷ್ಟೇನೆ ಅವ್ರಿಗೆ ಗೊತ್ತಾಗತ್ತೆ, ಇವ್ರು ನನಗೇನು ಸಹಾಯ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೊರಟು ಹೋಗ್ಬಿಡ್ತಾರೆ. ಸೊ ಅದಾದ್ಮೇಲೆ ಭಕ್ತಿ ಸರಸ್ವತಿ ಠಾಕೂರ್ ಅವರು ಯಾವಾಗ ನಾವು ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ವಿ ಅಲ್ಲೋ, ಅವ್ರ ಕನಸಲ್ಲಿ ಸ್ವತಃ ಚೈತನ್ಯ ಮಹಾಪ್ರಭುಗಳೇ ಷಡ್ಗೋಸ್ವಾಮಿಗಳ ಜೊತೆ ಬಂದು ನೀನು ಅಧೈರ್ಯ ಪಡಬೇಡ, ಸೊ ನೀನು ಈ ಒಂದು ಪ್ರಚಾರ ಕಾರ್ಯದಲ್ಲಿ ನೀನು ತೊಡಗಿಸ್ಕೊ ಅಂತ ಹೇಳ್ತಾರಲ್ವಾ? ಆಗ ಅವ್ರಿಗೆ ಆ ಅನ್ಸುತ್ತೆ, ಈ ವ್ಯಕ್ತಿ ಬಂದಿದ್ನಲ್ಲ, ಇವರ ಸಹಾಯವನ್ನ ನಾನು ಪಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮತ್ತೆ ಅವರೇನೆ ಹೋಗ್ಬಿಟ್ಟು ಅವ್ರ ಮನೆಗೆ ಹೋಗ್ಬಿಟ್ಟು ಅವರು ಬಾಗ್ಲನ್ನ ತಟ್ಬಿಟ್ಟು, ನಾನ್ ಇವಾಗ ಸಿದ್ಧನಿದ್ದೀನಿ, ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಸೊ ಅಂದ್ರೆ ಚೈತನ್ಯ ಪ್ರಭುಗಳ ಈ ಒಂದು ಸಿದ್ಧಾಂತವನ್ನು ಅವರು ಪ್ರಚಾರ ಮಾಡ್ಲಿಕ್ಕೆ ಅವರು 64 ಗೌಡಿಯ ಮಠಗಳನ್ನ ಅವರು ಸ್ಥಾಪನೆ ಮಾಡ್ತಾರೆ. ಸೊ ನಮಗ್ ಗೊತ್ತಿರೋ ಹಾಗೇನೆ ಅವರು ಅವರ ಹಳೆ ಮಠದಿಂದ ಅವರು ಬಾಗ್ ಬಜಾರ್ ಮಠಕ್ಕೆ ಅವರು ಶಿಫ್ಟ್ ಆಗ್ತಾರೆ ಅಲ್ವಾ? ಯಾಕಂದ್ರೆ ಒಬ್ಬ ಶ್ರೀಮಂತ ಅವ್ರು ಏನ್ ಹೇಳ್ತಾರೆ, ಅವ್ರದ್ದೆಲ್ಲ ಆಸ್ತಿ ಪಾಸ್ತಿ ಎಲ್ಲವನ್ನ ಅವರು ಕೊಟ್ಬಿಟ್ಟು ಅವರು ಒಂದು ದೊಡ್ಡ ಮಠವನ್ನ ಅವರು ಒಂದು ಏನ್ ಹೇಳ್ತಾರೆ ಅದು ಅಮೃತ ಶಿಲೆಯಿಂದ ಮಾಡಿರುವಂತಹ ಒಂದು ಮಠವನ್ನ ಅವರು ಸ್ಥಾಪನೆ ಮಾಡ್ತಾರೆ ಅಲ್ವಾ? ಆಗ ಅವರು ಹಳೆ ಮಠದಿಂದ ಎಲ್ಲರನ್ನೂ ಸಹ ಈ ಒಂದು ಮಠಕ್ಕೆ ಅವರು ಶಿಫ್ಟ್ ಆಗ್ತಾರೆ. ಸೊ ನಮಗ್ ಗೊತ್ತಿರೋ ಹಾಗೇನೆ ಎಲ್ಲರನ್ನೂ ಸಹ ಅಲ್ಲಿ ಅವರ ಶಿಷ್ಯರೆಲ್ಲರನ್ನೂ ಸಹ ನನಗೆ ಈ ಒಂದು ಕೊಠಡಿ ಇರ್ಲಿ, ನನಗೆ ಈ ಒಂದು ಕೊಠಡಿ ಇರ್ಲಿ ಅಂತ ಹೇಳ್ಬಿಟ್ಟು ಅವರಲ್ಲಿ ಕಿತ್ತಾಟ ಆಗತ್ತೆ ಅಲ್ವಾ? ಇದನ್ನ ನೋಡಿದ ಅವ್ರಿಗೆ ತುಂಬಾ ದುಃಖ ಆಗತ್ತೆ. ನಾನು ಅಂದ್ರೆ ಈ ಒಂದು ಮಠವನ್ನ ನಾನು ಸ್ಥಾಪನೆ ಮಾಡೋದಕ್ಕಿನ್ನ ನಾನು ಇದರಲ್ಲಿರುವಂತಹ ಅಮೃತ ಶಿಲೆಗಳನ್ನೆಲ್ಲ ನಾನು ತಗೊಂಡ್ಬಿಟ್ಟು ನಾನು ಪುಸ್ತಕಗಳನ್ನ ನಾನು ಪ್ರಕಟಗೊಳಿಸಿದ್ರೆ ಎಷ್ಟೋ ಒಳ್ಳೇದಿರ್ತಿತ್ತು ಅಂತ ಹೇಳ್ಬಿಟ್ಟು ಅವರು ನಮ್ಮ ಪ್ರಭುಪಾದರಿಗೆ ಹೇಳ್ತಾರೆ ಅಲ್ವಾ? ಸೊ ಆದ್ರೆ ಆ ಸಿದ್ಧಾಂತ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಆ ಒಂದು ಶಿಷ್ಯರು ಅವರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಏನು ಒಂದು ಧ್ಯೇಯ ಇತ್ತೋ ಅದಕ್ಕೆ ಅವರು ಅಷ್ಟು ಸಹಾಯ ಮಾಡ್ಲಿಲ್ಲ ಅಲ್ವಾ? ಮತ್ತೆ ಈ ಒಂದು ಮಠವನ್ನ ಯಾಕೆ ಸ್ಥಾಪನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಾವು ಒಬ್ರೇ ಏಕಾಂಗಿಯಾಗಿ ಏನನ್ನಾದ್ರೂ ಮಾಡ್ಬೇಕಂತಂದ್ರೆ ಅಲ್ಲಿ ಅಷ್ಟು ಶಕ್ತಿ ಇರೋದಿಲ್ಲ ಅಲ್ವಾ? ಇವಾಗ ಒಂದೇ ಒಂದು ಏನು ಕಟ್ಟಿಗೆಯನ್ನ ಕೊಟ್ರೆ ನಾವು ಅದನ್ನ ಆರಾಮಾಗಿ ಮುರಿದ್ ಬಿಡ್ಬಹುದು. ಅದೇ ಒಂದು ಆ ಕಟ್ಟಿಗೆಯ ಒಂದು ಏನು ಅದ್ರದ್ದು ಒಂದು ಏನ್ ಹೇಳ್ತಾರೆ ಅದನ್ನೆಲ್ಲ ಸೇರೋ ಕಟ್ಟು. ಅದ್ರ ಒಂದು ಕಟ್ಟನ್ನ ಕೊಟ್ಟಾಗ ನಮ್ಗೆ ಅದನ್ನ ಮುರಿಲಿಕ್ಕೆ ಆಗೋದಿಲ್ಲ ಅಲ್ವಾ? ಅದಕ್ಕೋಸ್ಕರ ನಮ್ಗೆ ಒಂದು ಎಲ್ಲರ ಒಂದು ಸಂಘಟನೆ ಅಂತ ಇರ್ಬೇಕು. ಅದಕ್ಕೋಸ್ಕರನೇ ಅವರು ಮಠವನ್ನ ಅವರು ಸ್ಥಾಪನೆ ಮಾಡ್ತಾರೆ. ಅಥವಾ ಬೇರೆ ಯಾವ್ದೋ ಒಂದು ಉದ್ದೇಶ ಇರುದಿಲ್ಲ. ಒಂದು ದೊಡ್ಡ ಭವ್ಯವಾದ ಒಂದು ಮನೆಯಲ್ಲಿ ಮಹಲಲ್ಲಿ ವಾಸ ಮಾಡ್ಬೇಕು ಅಂತ ಅವ್ರಿಗೆ ಇರೋದಿಲ್ಲ ಅಲ್ವಾ? ಯಾಕಂದ್ರೆ ನಾವು ಒಂದು ಪ್ರಚಾರ ಮಾಡ್ಬೇಕು ಅಂತಂದ್ರೆ ಒಂದು ಜಾಗ ಇರ್ಬೇಕು. ದಾರಿಯಲ್ಲಿ ಹಂಗೆ ಪ್ರಚಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಅವರು ಈ ತರ ಒಂದು 64 ಮಠಗಳನ್ನ ಅವರು ಸ್ಥಾಪನೆ ಮಾಡ್ತಾರೆ ಅವರು.
ಸೊ ಎಲ್ಲೆಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನವದ್ವೀಪ, ಮಾಯಾಪುರ, ಕಲ್ಕತ್ತಾ ಅಂತ ಹೇಳ್ಬಿಟ್ಟು ಇಲ್ಲಿ ಆತರ 64 ಮಠಗಳನ್ನ ಅವ್ರು ಸ್ಥಾಪನೆ ಮಾಡಿದ್ದಾರೆ. ಮತ್ತೆ ಅವರು ತುಂಬಾ ಇನ್ನ ಒಂದು ಮುಖ್ಯವಾದ ಕೆಲಸ ಏನನ್ನ ಮಾಡಿದ್ದಾರೆ ಅಂತಂದ್ರೆ, ನಮಗ್ ಗೊತ್ತಿರೋ ಹಾಗೇನೆ ಚೈತನ್ಯ ಮಹಾಪ್ರಭುಗಳು ಅವರ ಕೊನೆ 24 ವರ್ಷದಲ್ಲಿ ಅವರು ಪುರಿಯಲ್ಲಿ ಅವರು ಇರ್ಲಿಕ್ಕಿನ್ನ ಮುಂಚೆ ಅವರು ಭಾರತದ ಉದ್ದಗಲಿಕ್ಕೆ ಸನ್ಯಾಸತ್ವವನ್ನ ತಗೊಂಡ್ಮೇಲೆ ಭಾರತದ ಉದ್ದಗಲಕ್ಕೂ ಅವರು ಪ್ರಚಾರವನ್ನ ಮಾಡ್ತಾರೆ ಅಲ್ವಾ. ಆ ಸಮಯದಲ್ಲಿ ಅವ್ರು ಎಲ್ಲೆಲ್ಲಿ ಭೇಟಿ ಕೊಟ್ಟಿದ್ರು ಆ ಜಾಗದಲ್ಲಿ ಎಲ್ಲಾ ಕಡೆನೂ ಸಹ ಆ ಗೌರಪಾದ ಪೀಠ ಸ್ಥಾಪನೆ ಮಾಡ್ಬೇಕಂತ ಹೇಳ್ಬಿಟ್ಟು ಅವ್ರಿಗೆ ಆಸೆ ಇರುತ್ತೆ. ಸೊ ಅದಕ್ಕೋಸ್ಕರ ಅವರು ಆ ಗೌರಪಾದ ಪೀಠವನ್ನ ಅವರು ಸ್ಥಾಪನೆ ಮಾಡ್ತಾರೆ. ಇವಾಗ ನಮ್ಗೆ ಗೊತ್ತಿರೋ ನಮ್ಮ ಗುರು ಮಹಾರಾಜರನ್ನು ಸಹ ಈಗ ಆ ತರ ಪಾದ ಪೀಠವನ್ನ ಅದನ್ನ ಮುಂದುವರಿಸ್ಕೊಂಡು ಬಂದಿದ್ದಾರೆ ಅಲ್ವಾ. ಎಲ್ಲೆಲ್ಲಿ ಚೈತನ್ಯ ಮಹಾಪ್ರಭುಗಳು ಹೋಗಿದಾರೋ ಆ ಜಾಗದಲ್ಲಿ ಎಲ್ಲನೂ ಸಹ ಗೌರಪಾದ ಪೀಠವನ್ನ ಅವರು ಸ್ಥಾಪನೆ ಮಾಡ್ತಾ ಇದ್ದಾರೆ. ಮತ್ತೆ ಈ ತರ ಸರಸ್ವತಿ ಗೋಸ್ವಾಮಿ ಅವರ ಈ ಒಂದು ಅಲೌಕಿಕ ಶಕ್ತಿಯನ್ನ ನೋಡಿ ಇಡೀ ಜಗತ್ತೇ ಬೆರಗಾಯ್ತು. ಆ ತರ ಅವರು ಕೆಲಸವನ್ನ ಅವರು ಮಾಡ್ತಾರೆ. ಈವನ್ ಯಾರೆಲ್ಲ ಶ್ರೇಷ್ಠ ಕುಟುಂಬಗಳಿತ್ತೋ ಅವರೆಲ್ಲರನ್ನೂ ಸಹ ಭಕ್ತಿ ಸರಸ್ವತಿ ಠಾಕೂರ್ ಅವರ ಕಡೆಗೆ ಅವರು ಆಕರ್ಷಿತರಾಗ್ತಾರೆ. ಮತ್ತೆ ಅವರು ನಮಗೆ ಗೊತ್ತಿರೋ ಹಾಗೆ ಅವರು ನವನವೀನವಾದಂತಹ ಒಂದು ಮಾರ್ಗಗಳನ್ನ ಅವ್ರು ಕಂಡುಹಿಡಿತಾರೆ ಅಲ್ವಾ. ಅದರಲ್ಲಿ ಒಂದು ಏನು ಅಂತಂದ್ರೆ ನಮಗ್ ಗೊತ್ತಿರೋ ಹಾಗೇನೆ ಒಂದು ಯಾವ್ದಾದ್ರು ಒಂದು ಛತ್ರಗಳು ಅಥವಾ ಯಾವ್ದಾದ್ರು ಒಂದು ಅಂತಹ ಜಾಗದಲ್ಲಿ ಒಂದು ಚೇರನ್ನ ಹಾಕೊಂಡು ನಾವು ಭಗವಂತನ ಬಗ್ಗೆ ನಾವು ಕೇಳ್ಬಹುದಾಗಿತ್ತು ಅಲ್ವಾ. ಆದ್ರೆ ಇಲ್ಲಿ ಎಂತಹ ಆಂದೋಲನವನ್ನ ಅವ್ರು ಮಾಡ್ತಾರೆ ಭಕ್ತಿ ಸರಸ್ವತಿ ಠಾಕೂರ್ ಅವರು ಅಂತಂದ್ರೆ, ದೇವಸ್ಥಾನದಲ್ಲೂ ಸಹ ಚೇರ್ ಗಳನ್ನ ಹಾಕಿ ಅವರು ಏನು ಈ ಒಂದು ಪ್ರವಚನವನ್ನ ಕೊಡ್ತಾ ಇರ್ತಾರೆ. ಇದು ತುಂಬಾನೇ ದೊಡ್ಡ ಆಂದೋಲನ. ಯಾಕಂದ್ರೆ ಆ ಸಮಯದಲ್ಲಿ ಬ್ರಿಟಿಷರು ಇರ್ತಾ ಇದ್ರು ಅಲ್ವಾ. ಅಲ್ಲಿ ವೈಸ್ರಾಯ್ಗಳೆಲ್ಲ ಇರ್ತಾ ಇದ್ರು. ಅವ್ರಿಗೆ ಕೆಳಗಡೆ ಕುತ್ಕೊಳ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಇದೇ ಒಂದು ಕಾರಣಕ್ಕೆ ಅವರು ಭಗವಂತನ ಬಗ್ಗೆ ಅವರು ಪ್ರವಚನ ಕೇಳಕ್ಕೆ ಆಗೋದಿಲ್ಲ ಅನ್ನೋ ತರ ಆಗ್ಬಾರ್ದು, ಅಂತಹ ಒಂದು ಸ್ಥಿತಿ ಬರಬಾರ್ದು ಅಂತ ಹೇಳ್ಬಿಟ್ಟು ಅವರು ಈ ತರ ಒಂದು ಆಂದೋಲನವನ್ನ ಮಾಡ್ತಾರೆ. ಅಂದ್ರೆ ಏನಕೇನ ಪ್ರಕಾರೇಣ ಮನಸ್ಸನ್ನ ಕೃಷ್ಣನಲ್ಲಿ ನಿಯೋಜಿಸ್ಬೇಕು. ಯಾರನ್ನೇ ಆಗ್ಲಿ ನಾವು ಕೃಷ್ಣ ಭಕ್ತಿಗೆ ನಾವು ಕರ್ಕೊಂಡ್ ಬರ್ಬೇಕು ಏನಕೇನ ಪ್ರಕಾರೇಣ. ಅದು ಒಂದು ಅವರ ಒಂದು ಉದ್ದೇಶ ಆಗಿತ್ತು. ಅದಕ್ಕೋಸ್ಕರ ಅವರು ಈ ತರ ಚೇರ್ಸ್ ಎಲ್ಲ ಅವ್ರು ಹಾಕ್ಸಿ ಅವರು ವೈಸ್ರಾಯಿ ಆತರ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಅವರು ಆಹ್ವಾನ ಮಾಡ್ತಾ ಇದ್ರು ಅವರು ಅವರ ಮಠದಲ್ಲಿ ಅವರು. ಮತ್ತೆ ಇವಾಗ ಎಲ್ಲರೂ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಏನಂದ್ರೆ ಯಾಕೆ ಪ್ರಭುಪಾದ್ರು ಈ ಗೌಡಿಯ ಮಠ 64 ಒಂದಲ್ಲ ಎರಡಲ್ಲ 64 ಗೌಡಿಯ ಮಠಗಳಿದೆ, ಅದನ್ನೇ ಅವರು ಮುಂದುವರ್ಸ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಯಾಕೆ ಅವರು ಈ ಇಸ್ಕಾನ್ ಅನ್ನೋ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ರು ಅಂತಂದ್ರೆ, ಈ ಗೌಡಿಯ ಮಠದಲ್ಲಿ ಹೆಚ್ಚಾಗಿ ಬಂಗಾಳಿಗಳು ಇರ್ತಾ ಇದ್ರು. ಮತ್ತೆ ವಿಧವೆಯರು ಜಾಸ್ತಿ ಇರ್ತಾ ಇದ್ರು. ಸೊ ಅದಕ್ಕೋಸ್ಕರ ಈ ಕೃಷ್ಣ ಪ್ರಜ್ಞೆ ಇರೋದು ಬರೀ ಇವ್ರು ಮಾತ್ರ ಅಲ್ಲ ಅಲ್ವಾ, ಪ್ರತಿಯೊಬ್ಬರಿಗೂ ಸಹ ಅದು ತಲುಪಬೇಕು ಅಂತ ಹೇಳ್ಬಿಟ್ಟೆ ಅವ್ರೇನ್ ಮಾಡಿದ್ರು, ಈ ಒಂದು ಇಸ್ಕಾನ್ ಸಂಸ್ಥೆನ ಸ್ಥಾಪನೆ ಮಾಡಿದ್ರು. ಇವಾಗ ನಾವೊಂದು ಇಸ್ಕಾನ್ ಸಂಸ್ಥೆನ ನೋಡಿದ್ರೆ ಅಲ್ಲಿ ಎಲ್ಲಾ ಒಂದು ಜಾತಿ ಮತದವರು ಇರ್ತಾರೆ, ಮತ್ತೆ ದೇಶ ವಿದೇಶಗಳಿಂದ ಬಂದವರು ಇರ್ತಾರೆ ಅಲ್ವಾ. ಸೊ ಅದಕ್ಕೋಸ್ಕರನೇ ಪ್ರಭುಪಾದರು ಇದನ್ನ ಸ್ಥಾಪನೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಅವ್ರಿಗೆ ಇನ್ನ ಒಂದು ತುಂಬಾ ಒಂದು ಆಂದೋಲನ ಮಾಡಿದ್ ಏನು ಅಂತಂದ್ರೆ, ಯಾವುದೇ ಒಂದು ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳು ಈ ಪ್ರಪಂಚದಲ್ಲಿ ಎಲ್ಲೇ ಒಂದು ಯೂನಿವರ್ಸಿಟಿ ಇದ್ರೂ ಸಹ ಅದರ ಪಕ್ಕದಲ್ಲಿ ಒಂದು ಛತ್ರವಾಸ ಅಂತ ಇರ್ಬೇಕು. ಇವಾಗ್ಲೂ ಸಹ ಅದನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಎಲ್ಲೆಲ್ಲಿ ಇವಾಗ ಇಲ್ಲಿ ಬೆಂಗಳೂರಲ್ಲೂ ಸಹ ಎಲ್ಲೆಲ್ಲಿ ಇವಾಗ ದೊಡ್ಡ ದೊಡ್ಡ ಇವಾಗ RV ಕಾಲೇಜ್ ಆತರ ಎಲ್ಲ ಇದ್ರೆ ಅಲ್ಲಿ ಪಕ್ಕದಲ್ಲೇನೆ ಒಂದು ಏನು ಹಾಸ್ಟೆಲ್ ಅನ್ನ ಮಾಡಿರ್ತಾರೆ. ಅಲ್ಲಿ ಏನಂತಂದ್ರೆ ಇವಾಗ ಇಲ್ಲಿ ಆ ಕಾಲೇಜ್ಗೆ ರಿಲೇಟೆಡ್ ಒಂದು ಹಾಸ್ಟೆಲ್ ಇರುತ್ತೆ. ಅಲ್ಲಿ ಒಂದು ಭೌತಿಕ ಜ್ಞಾನವನ್ನ ಮಾತ್ರ ಕೊಡ್ತಾರೆ. ಆದ್ರೆ ಈ ಯುವ ಜನತೆ ಆ ಭೌತಿಕ ಜ್ಞಾನದ ಜೊತೆಗೆ ಆಧ್ಯಾತ್ಮಿಕ ಜ್ಞಾನವನ್ನು ಪಡ್ಕೋಬೇಕು, ಮತ್ತೆ ಪ್ರಸಾದವನ್ನು ಸಹ ಅವ್ರಿಗೆ ಸಿಗೋ ತರ ಆಗ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲೇನೆ ಅವರು ಒಂದು ಆಧ್ಯಾತ್ಮಿಕ ಜ್ಞಾನ ಸಿಗ್ಲಿಕ್ಕೋಸ್ಕರ ಒಂದು ಛತ್ರವಾಸ ಈ ವಿದ್ಯಾರ್ಥಿಗಳಿಗೆ ಸಿಗ್ಲಿ ಅಂತ ಹೇಳ್ಬಿಟ್ಟು ಅವರ ಆಶಯ ಆಗಿತ್ತು. ಸೊ ಅದನ್ನು ಸಹ ಈಗ ನಮ್ಮ ಆಚಾರ್ಯರುಗಳು ಸಹ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಅದನ್ನ ಬರ್ತಾ ಇದ್ದಾರೆ. ಮತ್ತೆ ಅವ್ರಿಗೆ ಇನ್ನೊಂದ್ ಏನಂದ್ರೆ ಮಠಗಳ ನಿಜ ಉದ್ದೇಶ ಏನು ಅಂತಂದ್ರೆ, ನಾವು ಜೀವನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಠಗಳಲ್ಲಿ ಇರೋದಲ್ಲ, ಆ ಮಠ ಜೀವಂತವಾಗಿರ್ಬೇಕು. ಜೀವಂತ ಮಠ ಅಂದ್ರೆ ಏನ್ ಅರ್ಥ ಅಂತಂದ್ರೆ, ಆ ಚೈತನ್ಯ ಮಹಾಪ್ರಭುಗಳ ಉದ್ದೇಶ ಏನಿದೆ, ನಾವು ಇದನ್ನ ಪ್ರಚಾರ ಮಾಡ್ಬೇಕು, ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕು, ಪ್ರಚಾರ ಮಾಡ್ಬೇಕು ಇದನ್ನ ಪ್ರತಿಯೊಬ್ರು. ಮತ್ತೆ ಒಂದು ಕ್ಷಣನೂ ಸಹ ನಾವು ವ್ಯರ್ಥ ಮಾಡ್ಕೊಡುದು. ನಮ್ಗೆ ಇವಾಗ ಏನಾದ್ರೂ ಒಂದು ಕೆಲಸ ಮಾಡಿದಾಗ ನಮ್ಗೆ ಬೋರ್ ಆಗತ್ತೆ ಅಲ್ವಾ. ಆದ್ರೆ ಈ ಕೃಷ್ಣ ಪ್ರಜ್ಞೆಯಲ್ಲಿ ಯಾವ ತರ ಅಂತಂದ್ರೆ, ಇವಾಗ ಒಂದು ಕೆಲಸ ನಾವೇನಾದ್ರೂ ಒಂದು ಮಾಡ್ತಾ ಇದ್ರೆ, ಸೊ ನಮ್ಗೆ ಏನಾದ್ರೂ ಒಂದು ಬದಲಾವಣೆ ಬೇಕಂತಂದ್ರೆ ನಾವು ಕೃಷ್ಣ ಪ್ರಜ್ಞೆಗೆ ಅನುಕೂಲವಾಗಿರುವಂತಹ ಇನ್ನೊಂದು ಕೆಲಸವನ್ನ ಮಾಡ್ಬೇಕು. ಅದೇ ನಮ್ಗೆ ಇವಾಗ ಚೇಂಜ್ ಅಂದ್ರೆ, ನಾನು ಒಂದ್ ನಿಮಿಷ ಆರಾಮಾಗಿ ಕುತ್ಕೋತೀನಿ ಅನ್ನೋದು ಚೇಂಜ್ ಅಲ್ಲ. ಯಾಕಂದ್ರೆ ಒಂದು ಕ್ಷಣ ನಾವು ವ್ಯರ್ಥ ಮಾಡ್ಕೊಡುದು. ಆ ತರ ಒಂದು ಉದ್ದೇಶ ಇತ್ತು. ಅದಕ್ಕೋಸ್ಕರ ನಾವು ಆ ಲಿವಿಂಗ್ ಮಠ ಅಂದ್ರೆ ಜೀವಂತ ಮಠಗಳನ್ನ ಸ್ಥಾಪನೆ ಮಾಡೋದು ಸರಸ್ವತಿ ಠಾಕೂರ್ ಅವರ ಉದ್ದೇಶ ಆಗಿತ್ತು. ಅದನ್ನ ಪ್ರಭುಪಾದ್ರು ಅದನ್ನ ಇವಾಗ ಮಾಡಿ ತೋರಿಸಿದ್ದಾರೆ ಅಲ್ವಾ. ಒಂದು ಕ್ಷಣನೂ ಯಾರು ವ್ಯರ್ಥ ಮಾಡೋದಿಲ್ಲ. 3 ಗಂಟೆಗೆ ಎದ್ರೆ 10 ಗಂಟೆ ತನಕನೂ ಸಹ ಎಲ್ಲರನ್ನೂ ಸಹ ಒಂದಲ್ಲ ಒಂದು ಈ ಒಂದು ಭಕ್ತಿಯ ಚಟುವಟಿಕೆಗಳಲ್ಲಿ ತಮ್ಮನ್ನ ತಾವು ಅವರು ತೊಡಗಿಸ್ಕೊಂಡಿರ್ತಾರೆ. ಮತ್ತೆ ಅವರು ಹೇಳ್ತಾ ಇದ್ರಂತೆ ಏನಂತಂದ್ರೆ, ನೀವು ಕೃಷ್ಣನನ್ನ ನೋಡ್ಲಿಕ್ಕೆ ನೀವು ಪ್ರಯತ್ನ ಪಡ್ಬೇಡಿ. ನೀವ್ ಯಾವ ತರ ಕೆಲಸ ಮಾಡ್ಬೇಕು ಅಂತಂದ್ರೆ, ಕೃಷ್ಣ ನಿಮ್ಮನ್ನ ನೋಡ್ಬೇಕು, ಯಾರಿದು ಇಂತಹ ಭಕ್ತ ಅಂತ ಹೇಳ್ಬಿಟ್ಟು ಕೃಷ್ಣ ನಮ್ಮನ್ನ ನೋಡ್ಲಿಕ್ಕೆ ಬರ್ಬೇಕು. ಯಾಕಂದ್ರೆ ಅದು ಈಸಿ.
ಅಂತ ಹೇಳ್ಬಿಟ್ಟು ಅವರು ಒಂದು ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ರಂತೆ. ಇವಾಗ ನೋಡಿ ನಾವೇ ಹೋಗಿ ನಾವಿವಾಗ ಸಾಮಾನ್ಯರಾಗಿದ್ದಾಗ ನಾವಿವಾಗ ಪ್ರೈಮ್ ಮಿನಿಸ್ಟರ್ನ ಹೋಗಿ ಭೇಟಿ ಮಾಡ್ಬೇಕಂದ್ರೆ ತುಂಬಾ ಕಷ್ಟ. ಆದ್ರೆ ನಾವಿವಾಗ ಏನನ್ನಾದ್ರೂ ಒಂದನ್ನ ಸಾಧನೆ ಮಾಡಿದ್ರೆ ನಮ್ಮನ್ನ ನೋಡ್ಲಿಕ್ಕೆ ಪ್ರೈಮ್ ಮಿನಿಸ್ಟರೇ ಬರ್ತಾರೆ. ಅದು ಈಸಿ ಅಲ್ವಾ? ಅದನ್ನ ಹೇಳ್ತಾ ಇದ್ರಂತೆ ಅವ್ರು ಯಾವಾಗ್ಲೂನು. ನೀವು ಆತರ ನೀವು ಭಕ್ತಿಯನ್ನ ಮಾಡ್ಬೇಕು, ಆತರ ನೀವು ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ರಂತೆ. ಮತ್ತೆ ಅವ್ರು ಯಾವ ತರ ತರಗತಿಯನ್ನ ತಗೋತಾ ಇದ್ರು ಅಂತಂದ್ರೆ ಬ್ರಿಟಿಷ್ ಅವ್ರುನು ಅವರ ಆ ಆ ಆ ಅಂದ್ರೆ ಆ ಶ್ರೇಷ್ಠ ವ್ಯಕ್ತಿಗಳು ಸಹ ಬರ್ತಾ ಇದ್ರಂತೆ, ವೈಸ್ರಾಯ್ಗಳು ಸಹ ಬರ್ತಾ ಇದ್ರಂತೆ. ಮತ್ತೆ ಅವ್ರಿಗೆ ಆಶ್ಚರ್ಯ ಆಗ್ತಿತ್ತಂತೆ. ಏನಿದು ಎಷ್ಟೊತ್ತು ಇವ್ರು ಪ್ರವಚನವನ್ನ ಮಾಡ್ತಿರ್ತಾರೆ. ನೋಡಿ ಇಲ್ಲಿ ನಾವು 1 ಗಂಟೆ ಅಂದ್ರೆ ನಮ್ಗೆ ಸಾಕಪ್ಪ ಅಂತ ಅನ್ಕೋತೀವಿ. ಮ್ಯಾಕ್ಸಿಮಮ್ ಅಂದ್ರೆ 2 ಗಂಟೆಗಳ ಕಾಲ ನಮ್ದು ಕ್ಲಾಸಸ್ ಇರ್ತಿವಿ ಇವಾಗ ಭಕ್ತಿ ಶಾಸ್ತ್ರಿ ಎಲ್ಲ ಆದ್ರೆ. ಇಲ್ಲಿ 7 ಗಂಟೆಗಳ ಕಾಲ ಸತತವಾಗಿ ಅವರು ತಗೋತಾ ಇದ್ರಂತೆ. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಕ್ಲಾಸ್ ಅಂದ್ರೆ 7 ಗಂಟೆಗಳ ಕಾಲ. ಎಲ್ಲರೂ ಹೇಳ್ತಾ ಇದ್ರಂತೆ, "ನೀವ್ ಒಂದ್ ಸ್ವಲ್ಪ ವಿಶ್ರಾಂತಿ ತಗೋಬಾರ್ದಾ?" ಅಂತ ಹೇಳ್ಬಿಟ್ಟು. ನಾನ್ ತಗೊಂಡಿದ್ದೆ ವಿಶ್ರಾಂತಿ. ಭಗವಂತನ ಬಗ್ಗೆ ಮಾತಾಡೋದೇ ಆನಂದ ಕೊಡುತ್ತೆ. ಅದಕ್ಕಿಂತ ಇನ್ಯಾವ್ದು ಬೇಕು ನನಗೆ ವಿಶ್ರಾಂತಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ರಂತೆ. ಮತ್ತೆ ಒಂದ್ಸತಿ ಆ ಬ್ರಿಟಿಷ್ ಅಂದ್ರೆ ಯಾರು ಬರೋದಿಲ್ಲ ಮತ್ತೆ ಅವರಿಗೆ ಕುತೂಹಲ ಇರುತ್ತೆ. ಏನಪ್ಪಾ ಇಲ್ಲಿ ಮಾತಾಡ್ತಾರೆ ಇವ್ರು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿಕ್ಕೋಸ್ಕರ ಅವರ ಸೇವಕರನ್ನ ಕಳಿಸಿರ್ತಾರಂತೆ. ಹೋಗಿ ನೀವು ಅಲ್ಲಿ ಕುತ್ಕೊಂಡು ಕ್ಲಾಸಲ್ಲಿ ಏನ್ರ ಬಗ್ಗೆ ಮಾತಾಡ್ತಾರೆ ಅಂತ ಕೇಳ್ಕೊಂಡ್ ಬನ್ನಿ ಅಂತ ಹೇಳಿದಾಗ, ಅಲ್ಲಿಗೆ ಹೋಗಿ ಅವರ ಸೇವಕರು ಅಟೆಂಡ್ ಮಾಡಿದಾಗ ಅವರು ಒಂದು 3 ಗಂಟೆಗಳ ಕಾಲ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಪ್ರವಚನ ಕೇಳಿ ಅವರೇ ಭಕ್ತರಾಗ್ಬಿಡ್ತಾರಂತೆ. ಅಂದ್ರೆ ಇಷ್ಟು ಮಾರ್ಪಾಡು ಬರೇ 3 ಗಂಟೆಗಳ ಕಾಲ ಅವ್ರು ಕೇಳಿನೇ ಅವರು ಭಕ್ತಿ ಮಾರ್ಗಕ್ಕೆ ಬಂದ್ಬಿಡ್ತಾರಂತೆ. ಅಷ್ಟು ಪ್ರವಚನ ಅವ್ರದ್ದು ಬಲಿಷ್ಠವಾಗಿ ಶಕ್ತಿಶಾಲಿಯಾಗಿ ಇರ್ತಾ ಇತ್ತು. ಮತ್ತೆ ಒಬ್ಬ ಭಕ್ತ ಆ ಅಂದ್ರೆ ಪ್ರತಿ ತಿಂಗಳು ₹2 ಅವರು ದೇಣಿಗೆಯನ್ನ ಕೊಡ್ತಾ ಇರ್ತಾರಂತೆ. ಅಂಥವ್ರು ಆ ಭಕ್ತ ಒಂದ್ಸತಿ ಏನ್ ಮಾಡ್ತಾನೆ ಲೇಟ್ ಆಗಿ ಬರ್ತಾನಂತೆ ಭಕ್ತಿ ಸರಸ್ವತಿ ಠಾಕೂರ್ ಅವರ ಪ್ರವಚನಕ್ಕೆ. ಬಂದಾಗ ಅವನು ಮುಂದೆ ಕುತ್ಕೋಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಾನಂತೆ. ಅಂದ್ರೆ ನಾನು ದೇಣಿಗೆಯನ್ನ ಕೊಟ್ಟಿದ್ದೀನಿ, ನಾನ್ ಮುಂದೆನೆ ಕುತ್ಕೋಬೇಕು ಅನ್ನೋ ಒಂದು ಮನಸ್ಥಿತಿ ಅವನಿಗೆ. ಸೊ ಈಗ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಇದನ್ನ ನೋಡ್ತಾರೆ ಅವರು. ನೋಡ್ದಾಗ ಅವ್ರು ಹೇಳ್ತಾರೆ, "ನೀನ್ ನನ್ನನ್ನ ಕೊಂಡ್ಕೊಂಡಿಲ್ಲ ನೀನು. ಸೊ ನೀನು ಇವಾಗ ಈ ತರ ಅಂದ್ರೆ ನೀನ್ ತಡವಾಗಿ ಬಂದ್ರೆ ನೀನ್ ಹಿಂದೆ ಕುತ್ಕೋಬಹುದು" ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರಂತೆ. ಮತ್ತೆ ಇನ್ನೊಂದ್ಸತಿ ಇನ್ನೊಂದು ಅವ್ರದ್ದು ಆಧ್ಯಾತ್ಮಿಕ ಕೇಂದ್ರವನ್ನ ಅಂದ್ರೆ ಸ್ಥಾಪನೆ ಮಾಡ್ಬೇಕಂತ ಹೇಳ್ಬಿಟ್ಟು ಒಬ್ಬ ಭಕ್ತ ತುಂಬಾ ಪ್ರಯತ್ನ ಪಡ್ತಾನಂತೆ. ತುಂಬಾ ಅವನ ಅಂದ್ರೆ ಆ ಆ ಏನ್ ಹೇಳ್ತಾರೆ ತುಂಬಾ ಕಷ್ಟಪಟ್ಟು ದುಡಿತಾನಂತೆ ಅವನು. ಆದ್ರೆ ಅವನಿಗೆ ಒಬ್ಬ ಮಹಿಳೆ ಜೊತೆ ಒಂದು ಸಂಬಂಧ ಇರುತ್ತೆ. ಅದನ್ನ ನೋಡ್ಬಿಟ್ಟು ಬೇರೆ ಭಕ್ತರೆಲ್ಲ ಏನ್ ಮಾಡ್ತಾರೆ, ಅವನನ್ನ ಹೊರಗಡೆ ಹಾಕ್ಬಿಡ್ತಾರಂತೆ. ಆಗ ಭಕ್ತಿ ಸಂತ ಠಾಕೂರ್ ಅವರು ಅದರ ಉದ್ಘಾಟನೆಗೆ ಬಂದಾಗ ಎಲ್ಲಿ ಅವನು ಅಂತ ಹೇಳ್ಬಿಟ್ಟು ಕೇಳ್ತಾರಂತೆ. ಆ ಭಕ್ತ ಎಲ್ಲಿ ಅಂತ ಕೇಳಿದಾಗ ತುಂಬಾ ಕಷ್ಟಪಟ್ಟಿದ್ದಾನಲ್ಲ ಆ ಭಕ್ತ ಎಲ್ಲಿ ಅಂತ ಕೇಳಿದಾಗ ಹೇಳ್ತಾರಂತೆ, ಈ ತರ ಅವನು ಬೇರೆ ಸ್ತ್ರೀ ಸಂಘ ಮಾಡಿದ್ದಕ್ಕೋಸ್ಕರ ನಾವು ಅವ್ರನ್ನ ಹೊರಗಡೆ ಹಾಕಿದೀವಿ ಅಂತ ಹೇಳಿದಾಗ ತುಂಬಾ ಬೇಜಾರ್ ಮಾಡ್ಕೋತಾರಂತೆ ಭಕ್ತಿ ಸಂತ ಠಾಕೂರ್ ಅವರು. ಸೊ ನೀವ್ ಆತರ ಮಾಡ್ಕೂಡ್ದು, ತಪ್ಪು ಮಾಡಿದ್ರೆ ನೀವು, ನಾನು ಉದ್ಘಾಟನೆ ಮಾಡೋದಿಲ್ಲ. ಯಾಕಂತಂದ್ರೆ ಒಬ್ಬ ವ್ಯಕ್ತಿ ಸ್ವಲ್ಪ ಜಾರ್ಬಹುದು. ಹಾಗಂತ ನೀವು ಅವನನ್ನ ಈ ಭಕ್ತಿ ಮಾರ್ಗದಲ್ಲಿ ಮುಂದುವರಿಯೋದಕ್ಕೆ ಒಂದು ಅವಕಾಶನೇ ಕೊಡ್ದಲೇ ಇರೋ ತರ ಮಾಡಿದೀರಾ, ತಪ್ಪು ಮಾಡಿದೀರಾ ಅಂತ ಹೇಳ್ಬಿಟ್ಟು ಹೇಳ್ದಾಗ ಮತ್ತೆ ಬೇರೆ ಭಕ್ತ ಹೋಗ್ಬಿಟ್ಟು ಅವನ್ನ ಹುಡುಕಾಡ್ಕೊಂಡು ಹೋಗಿ ಅವನ್ನ ಕರ್ಕೊಂಡ್ ಬರ್ತಾರಂತೆ. ಈ ತರ ಬಾ ನೀನು ಅಂತ ಹೇಳ್ಬಿಟ್ಟು. ಆಗ ಅವನು ಒಂದು ವಾಚ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾನಂತೆ. ಅವ್ನಿಗಲ್ಲಿ ದುಡಿಯೋದಕ್ಕೆ ಇಷ್ಟ ಇರೋದಿಲ್ವಂತೆ. ಆದ್ರೆ ಇನ್ನೇನ್ ಮಾಡೋದು, ವಾಪಸ್ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಅಲ್ಲೇ ವಾಚ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರಂತೆ. ಈಗ ಯಾವಾಗ ಭಕ್ತಿ ಸಂದೇಶ್ ಠಾಕೂರ್ ಅವ್ರು ಹೇಳಿ ಕಳಿಸ್ತಾರೋ ಆಗ ಅವ್ರು ವಾಪಸ್ ಬರ್ತಾರಂತೆ ಅಲ್ವಾ. ಅವ್ರಿಗೆ ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ಯಾರು ಆ ಭಗವಂತನ ಪಾದ ಕಮಲಗಳ ರುಚಿಯನ್ನ ನೋಡಿರ್ತಾರೋ ಅವ್ರಿಗೆ ಅದನ್ನ ಅವರು ಹ್ಮ್ ಏನೋ ಒಂದು ಕ್ಷಣನೂ ಅವ್ರಿಗೆ ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ನೋಡಿ ಭಕ್ತಿ ಸಂದೇಶ್ ಠಾಕೂರ್ ಅವರು ಅಷ್ಟು ಕೃಪಾಳುಗಳು. ಸೊ ಅದಕ್ಕೆ ಅವ್ರು ಹೇಳ್ತಾರಂತೆ, ನೀವು ಕೃಷ್ಣನಿಂದ ಕರುಣಾಮಯಿ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಹೇಳ್ತಾರಂತೆ. ಅದಾದ್ಮೇಲೆ ಅವರು ಎಷ್ಟೊಂದು ಪುಸ್ತಕಗಳನ್ನ ಬರೀತಾರೆ. ಸೊ ಇಲ್ಲಿ ತುಂಬಾ ಪುಸ್ತಕಗಳ ಒಂದು ಇದು ಏನು ಲಿಸ್ಟೇ ಇದೆ. ಇದನ್ನ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಸೊ ತುಂಬಾ ಪುಸ್ತಕಗಳನ್ನ ಅವರು ಬರೀತಾರೆ. ಮತ್ತೆ ಇವಾಗ ನಮ್ಗೆ ಸಿಕ್ಕಿರುವಂತಹ ಈ ಒಂದು ಬ್ರಹ್ಮ ಸಂಹಿತೆ ಏನಿದೆ ಅದರ ಒಂದು ಭಾವಾರ್ಥವನ್ನು ಸಹ ಆ ಭಕ್ತಿ ಸಂಸ್ಕೃತ ಠಾಕೂರ್ ಅವರು ಬರ್ದಿದ್ದಾರೆ. ಮತ್ತೆ ನಮ್ಗೆ ಉಪದೇಶಾಮೃತದಲ್ಲೂ ಸಹ ಅವ್ರುನು ಸಹ ಆ ಉಪದೇಶಾಮೃತದ ಒಂದು ಭಾವಾರ್ಥವನ್ನ ಅವರು ಸಹ ಬರ್ದಿದ್ದಾರೆ. ಸೊ ಈ ತರ ಹಲವಾರು ಪುಸ್ತಕಗಳನ್ನ ಅವರು ಬರ್ದಿದ್ದಾರೆ. ಮತ್ತೆ ಇವಾಗ ನಾವು ಪ್ರಭುಪಾದರ ಜೊತೆ ಅವರ ಸಂಬಂಧವನ್ನ ಅದೊಂದ್ 2-3 ನಿಮಿಷ ಹೇಳ್ಬಿಟ್ಟು ನಾನು ಇವತ್ತಿನ ಕ್ಲಾಸನ್ನ ಮುಗಿಸ್ತೀನಿ. 9:10ಕ್ಕೆ ಮುಗಿಸ್ತೀನಿ. ಸೊ ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಮೊದಲ ಭೇಟಿಯನ್ನ ನಮ್ಮ ಪ್ರಭುಪಾದರು ಅವ್ರನ್ನ ಕಲ್ಕತ್ತಾದಲ್ಲಿ ಅವ್ರು ಭೇಟಿ ಆಗ್ತಾರೆ ಅವರ ಗುರುಗಳನ್ನ. ಆಗ ಮೊದಲ ಭೇಟಿಲೇ ಅವ್ರು ಏನಂತ ಅವ್ರಿಗೆ ಪ್ರಭುಪಾದರಿಗೆ ಅವರು ಏನು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅಂದ್ರೆ, ನೀನು ಇಂಗ್ಲಿಷ್ ಭಾಷೆನ ಚೆನ್ನಾಗಿ ಬಲ್ಲವನಾಗಿದ್ಯಾ, ನೀನ್ ಯಾಕೆ ನೀನು ಪಾಶ್ಚಿಮಾತ್ಯ ದೇಶಕ್ಕೆ ಹೋಗ್ಬಿಟ್ಟು ನೀನು ಇದರ ಒಂದು ಜ್ಞಾನವನ್ನ ಕೃಷ್ಣ ಪ್ರಜ್ಞೆನ ಯಾಕೆ ಎಲ್ಲರಿಗೂ ನೀನು ಪ್ರಚಾರ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಮೊದಲ ಭೇಟಿಯಲ್ಲೇನೆ ಪ್ರಭುಪಾದ್ರು ಇವ್ರೇ ನನ್ನ ಗುರುಗಳು ಅಂತ ಹೇಳ್ಬಿಟ್ಟು ಅವ್ರು ಒಪ್ಕೋತಾರೆ. ಮತ್ತೆ ಅವ್ರಿಗೆ ಏನ್ ಅನ್ಸುತ್ತೆ, ಇದು ಚೈತನ್ಯ ಮಹಾಪ್ರಭುಗಳ ಆ ಏನು ತತ್ವ ಇದೆ ಅದು ಸರಿಯಾದವರ ಕೈಯಲ್ಲಿ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅನ್ಸುತ್ತೆ ಪ್ರಭುಪಾದರಿಗೆ ಅಲ್ವಾ. ಸೊ ಅದಾದ್ಮೇಲೆ ಅವರು ಮತ್ತೆ ಇನ್ನೊಂದ್ ಸತಿ ಅವರು ಗೋವರ್ಧನ ಬೆಟ್ಟದಲ್ಲಿ ಅವರು ತಮ್ಮ ಗುರುಗಳನ್ನ ಅವ್ರು ಭೇಟಿ ಮಾಡ್ತಾರೆ. ಮತ್ತೆ ಅವರು ಪ್ರಭುಪಾದರಿಗೆ ಅವ್ರಿಗೆ ಮೊದಲ ಮತ್ತೆ 2ನೇ ದೀಕ್ಷೆನ ಒಂದೇ ಸತಿ ಅವ್ರು ಕೊಟ್ಬಿಡ್ತಾರೆ ಅಲ್ವಾ. ಹರಿನಾಮ ದೀಕ್ಷೆನ ಮತ್ತೆ ಬ್ರಾಹ್ಮಣ ದೀಕ್ಷೆನ ಅವ್ರು ಕೊಡ್ತಾರೆ. ಯಾಕಂದ್ರೆ ಪ್ರಭುಪಾದರು
ಅವರು ಹೌದು ನಾನು ಅವ್ರನ್ನ ಬೇರೆ ಶಿಷ್ಯರು ಪ್ರಭುಪಾದರ ಹೆಸರನ್ನ ದೀಕ್ಷೆಗೆ ಸೂಚಿಸಿದಾಗ ಹೌದು ನಾನು ಅವ್ರನ್ನ ಅಬ್ಸರ್ವ್ ಮಾಡಿದೀನಿ. ಅವನು ಶ್ರವಣವನ್ನ ತುಂಬಾ ಏನು ಆ ಮನಸ್ಸಿಟ್ಟು ಅವನು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ಅಷ್ಟು ಅಬ್ಸರ್ವ್ ಮಾಡಿರ್ತಾರೆ. ಮತ್ತೆ ಅವರು ಆ ಪ್ರಭುಪಾದರಿಗೆ ತಮ್ಮ ಗುರುಗಳಿಗೆ ಅವರು ಬೇರೆ ಶಿಷ್ಯರ ತರ ಅವರು ಕಾಯ ವಾಚ ಮನಸ್ಸ ತುಂಬಾ ಅವರು ಸೇವೆಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಅವರು ಆ ಅಂದ್ರೆ ಕೇಳ್ತಾರೆ ಅಲ್ವಾ? ಅಂದ್ರೆ ನಾನು ಏನು ನಿಮ್ಗೆ ಅಂದ್ರೆ ಬೇರೆ ಶಿಷ್ಯರ ತರ ನನಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಿಮ್ಗೆ ಸೇವೆ. ನಾನು ಏನನ್ನ ಮಾಡ್ಬೇಕು ಅಂತ ಹೇಳಿ ಅವ್ರು ಪತ್ರ ಬರೆದು ಕಳಿಸ್ತಾರೆ ಅಲ್ವಾ? ಪತ್ರದಲ್ಲೂ ಸಹ ಅವ್ರು ಅದನ್ನೇ ಹೇಳ್ತಾರೆ. ಅಂದ್ರೆ ಇದಕ್ಕಿಂತ ಮುಂಚೆ ಅವರು ಏನನ್ನ ಹೇಳಿರ್ತಾರೆ, ಇನ್ನು ಇದು ಎಲ್ಲ ಪಾಶ್ಚಿಮಾತ್ಯ ದೇಶಗಳಿಗೆ ನೀನ್ ಇದನ್ನ ಪ್ರಚಾರ ಮಾಡ್ಬೇಕು ಕೃಷ್ಣ ಪ್ರಜ್ಞೆಯನ್ನ. ಮತ್ತೆ ನಿನ್ಗೆ ಯಾವಾಗಾದ್ರೂನು ಗೋವರ್ಧನ ಪರಿಕ್ರಮ ಸಮಯದಲ್ಲಿ ಬಂದಾಗ ಅವ್ರು ಏನನ್ನ ಹೇಳಿರ್ತಾರೆ ಅಂತಂದ್ರೆ, ಅವ್ರು ಎರಡನ್ನ ಹೇಳಿರ್ತಾರೆ. ಏನಂತಂದ್ರೆ ನಿನಗೆ ಹಣ ಸಿಕ್ಕಿದಾಗ ನೀನು ಪುಸ್ತಕವನ್ನ ನೀನು ಪ್ರಕಟ ಮಾಡು ಅಂತ ಹೇಳ್ತಾರೆ. ಮತ್ತೆ ಅವ್ರ ಮನಸ್ಸಲ್ಲಿರುವಂತಹ ದುಃಖವನ್ನ ತೋಡ್ಕೊಂಡಿರ್ತಾರೆ. ನಾನು ಇವಾಗ ಅಲ್ಲಿ ನನ್ನ ಗೌಡಿಯ ಮಠ ಇದೆಯಲ್ಲ, ಆ ಕಲ್ಕತ್ತಾದಲ್ಲಿ ಅಲ್ಲಿ ಬೆಂಕಿ ಕಾಣಿಸ್ಕೊತಾ ಇದೆ. ಇದು ಒಳ್ಳೆ ಒಂದು ಸೂಚನೆ ಅಲ್ಲ. ಆ ಹತ್ತಿ ಉರಿತಾ ಇದೆ. ಸೊ ನನಗಿವಾಗ ಅವಕಾಶ ಇದ್ದಿದ್ರೆ ನಾನು ಆ ಒಂದು ಗೌಡಿಯ ಮಠಕ್ಕೆ ಹಾಕಿರುವಂತಹ ಆ ಒಂದು ಅಮೃತ ಶಿಲೆಯನ್ನ ನಾನು ಅದನ್ನ ಕಿತ್ಬಿಟ್ಟು ನಾನು ಪುಸ್ತಕಗಳನ್ನ ಪ್ರಕಟಗೊಳಿಸ್ಬೇಕು ಅಂತ ನನಗೆ ಇಚ್ಛೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ ಅಲ್ವಾ? ಸೊ ಅಂದ್ರೆ ಅದೇ ಇನ್ಸ್ಟ್ರಕ್ಷನ್ ಅನ್ನ ಪ್ರಭುಪಾದ್ರು ಇವಾಗ ಪತ್ರ ಮುಖೇನ ಅವರು ಮತ್ತೊಮ್ಮೆ ಕೇಳಿದಾಗ ನಾನು ಏನನ್ನ ಮಾಡ್ಬೇಕು? ನಿಮ್ಮ ಒಂದು ಆಜ್ಞೆ ನನಗೆ ಬೇಕು ಅಂತ ಕೇಳಿದಾಗ್ಲೂ ಸಹ ಅದನ್ನೇ ಅವ್ರು ಹೇಳ್ತಾರೆ. ನಿನಗೆ ಹಣ ಸಿಕ್ಕಿದಾಗ ಪುಸ್ತಕವನ್ನ ಪ್ರಿಂಟ್ ಮಾಡು. ಮತ್ತೆ ಈ ಕೃಷ್ಣ ಪ್ರಜ್ಞೆನ ನೀನು ಇಡೀ ಪ್ರಪಂಚದಾದ್ಯಂತ ನೀನು ಪ್ರಚಾರ ಮಾಡು. ಇದನ್ನೇ ಅವ್ರು ಮತ್ತೆ ಹೇಳ್ತಾರೆ. ಅಂದ್ರೆ ಈ ಎರಡೇ ಇನ್ಸ್ಟ್ರಕ್ಷನ್ ಅನ್ನ ಅವ್ರು ಹೇಳೋದು. ಸೊ ಈ ಎರಡೇ ಇನ್ಸ್ಟ್ರಕ್ಷನ್ ಅನ್ನ ನಮ್ಮ ಪ್ರಭುಪಾದರು ಅವರ ಒಂದು ಹಾರ್ಟ್ ಅಂಡ್ ಸೋಲ್ ಆಗಿ ಇಟ್ಕೊಂಡು ಅವರು ಜೀವನ ಪರ್ಯಂತ ಅವರು ಅದನ್ನ ಅವರು ನೆರವೇರಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ಅಲ್ವಾ? ನಾವು ನೋಡಿದ್ವಿ. ಸೊ ಮತ್ತೆ ನಮಗೆ ಗೊತ್ತಿರೋ ಹಾಗೇನೆ ಶಿಲ ಪ್ರಭುಪಾದರು ಅವರ ಗುರುಗಳ ಕುರಿತಾಗಿ ಅವರಿಂದ ಎಷ್ಟು ವಿರಹವನ್ನ ಅವರು ಅನುಭವಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಅದನ್ನ ಒಂದು ಭಜನನ್ನು ಸಹ ಅವರು ವಿರಹ ಭಜನವನ್ನ ಅವರು ಸಹ ಅವರು ಬರ್ದಿದ್ದಾರೆ. ಮತ್ತೆ ಇನ್ನ ಸ್ವಲ್ಪ ವಿಷಯಗಳೆಲ್ಲ ಇದೆ. ಇದೊಂದನ್ನ ಹೇಳ್ತೀನಿ. ಆ ನಮಗ್ ಗೊತ್ತಿರೋ ಹಾಗೇನೆ ಮಾಯಾಪುರದಲ್ಲೆಲ್ಲಾನು ಸಹ ತುಂಬಾ ಗಂಗಾ ಪ್ರವಾಹ ತುಂಬಾ ಹತ್ತಿರುತ್ತೆ. ಸೊ ಆ ಸಮಯದಲ್ಲಿ ಅವ್ರ ಪ್ರಾಣ ರಕ್ಷಣೆನೇ ತುಂಬಾ ಮುಖ್ಯ ಆಗ್ತಿರತ್ತೆ. ಆಗ ಎಲ್ಲರನ್ನೂ ಸಹ ಬಂದು ಕೇಳ್ತಾರೆ. ಸೊ ಇವಾಗ ಹೇಗೆ ನಾವು ನಡ್ಕೋಬೇಕಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ. ಸೊ ನೀವು ನಿಮ್ಮನ್ನ ನೀವು ಉಳಿಸ್ಕೋಬೇಕು ಅಂತ ಹೇಳಿದಾಗ ಅಂದಾಗ ನೀವು ಗೌರ್ನಿತಾಯಿ ವಿಗ್ರಹಗಳನ್ನ ಮತ್ತೆ 3 ಪುಸ್ತಕಗಳನ್ನ ನೀವು ಎತ್ಕೊಂಡು ನೀವು ಹೊರಗಡೆ ಬರ್ಬೇಕು ಅಂತ ಹೇಳ್ತಾರೆ. ಸೊ ಅಕಸ್ಮಾತ್ ಇನ್ನ ನಿಮ್ಗೆ ಪ್ರವಾಹ ಜಾಸ್ತಿ ಆಗ್ತಿದೆ, ಅಷ್ಟನ್ನು ಸಹ ನಿಮ್ಗೆ ಇಟ್ಕೊಳ್ಲಿಕ್ಕೆ ಆಗ್ತಿಲ್ಲ ಅಂದಾಗ ಗೌರಿ ತಾಯಿ ವಿಗ್ರಹಗಳನ್ನ ಬಿಟ್ಬಿಡಿ. 3 ಪುಸ್ತಕಗಳನ್ನ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಆ 3 ಪುಸ್ತಕಗಳನ್ನ ಇಟ್ಕೊಂಡ್ರು ನಿಮ್ಗೆ ಆಗ್ತಾ ಇಲ್ಲ ಅಂದಾಗ ಭಗವದ್ಗೀತೆನ ನೀವು ಬಿಟ್ಬಿಡಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಅದೂ ಆಗ್ತಿಲ್ಲ ನಿಮ್ಗೆ, ಇನ್ನ ಹೆಚ್ಚು ಪ್ರವಾಹ ಆಗ್ತಿದೆ ಅಂತಂದಾಗ ನೀವು ಭಾಗವತವನ್ನು ಬಿಟ್ಬಿಡಿ ಅಂತ ಹೇಳ್ತಾರೆ. ಆಮೇಲೆ ಕೊನೆಗೆ ನಿಮ್ಮನ್ನ ನೀವು ಉಳಿಸ್ಕೋಬೇಕು ಅಂತ ಹೇಳಿದಾಗ ಇನ್ನ ಬರೀ ನಿಮ್ ಕೈಯಲ್ಲಿ ಇವಾಗ ಏನಿದೆ ಚೈತನ್ಯ ಚರಿತಾಮೃತ ಮಾತ್ರ ಇದೆ. ಅದನ್ನು ಬಿಡುವಂತ ಸ್ಥಿತಿ ಬಂದಾಗ ನೀವು ಮುಳುಗ್ಬಿಡಿ ಅಂತ ಹೇಳ್ತಾರೆ. ಯಾಕಂದ್ರೆ ನೀವು ಚೈತನ್ಯ ಚರಿತಾಮೃತನೇ ಇಲ್ಲ ಅಂತಂದ್ರೆ ನೀವು ಇದ್ದು ಏನ್ ಪ್ರಯೋಜನ? ನೀವು ಬದುಕಿ ಏನ್ ಪ್ರಯೋಜನ? ಅದನ್ನು ಸಹ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಅವರು ಈ ತರ ಅವರು ಉಪದೇಶವನ್ನ ಅವರು ಕೊಡ್ತಾ ಇರ್ತಾರೆ. ಸೊ ಈ ತರ ಇನ್ನ ತುಂಬಾನೇ ಇದೆ. ನನಗೆ ಸಮಯದಲ್ಲಿ ಇರೋದ್ರಿಂದ ನಾನು ಇವಾಗ ಇಷ್ಟನ್ನ ನಾನು ಹೇಳಿಕ್ಕಾಗಿದೆ. ಮತ್ತೆ ಅವ್ರದ್ದು ನೋಡಿ ದ ಪರ್ಲ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳ್ತಾರೆ. ಭಕ್ತಿ ಸಂಸ್ಕೃತಿ ಠಾಕೂರ್ ಅವರು ಉಪದೇಶಗಳನ್ನ ಮಾಡಿದರೆ ಈಗ ಈ ಎಲ್ಲ ಉಪದೇಶಗಳನ್ನ ಹೇಳ್ಬೇಕಂತಂದ್ರೇನೆ ಇನ್ನ ಒಂದು ಗಂಟೆಯ ಸಮಯ ಆಗತ್ತೆ. ಈ ಒಂದು ಪ್ರತಿ ಒಂದು ಉಪದೇಶಗಳನ್ನು ಸಹ ತುಂಬಾ ಮುತ್ತಿನ ತರ ಇದೆ. ಅದಕ್ಕೋಸ್ಕರ ಇದನ್ನ ದ ಪರ್ಲ್ ಆಫ್ ಇನ್ಸ್ಟ್ರಕ್ಷನ್ಸ್ ಬೈ ಶ್ರೀಲ ಭಕ್ತಿ ಸಂಸ್ಕೃತಿ ಠಾಕೂರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೋಡಿ ಇಲ್ಲಿ ಹತ್ತತ್ರ 25 ಇನ್ಸ್ಟ್ರಕ್ಷನ್ಸ್ ಇದೆ. ಸೊ 25 ಇನ್ಸ್ಟ್ರಕ್ಷನ್ಸ್ ಅನ್ನ ಅವ್ರು ಕೊಟ್ಟಿದ್ದಾರೆ. ಇದನ್ನೆಲ್ಲ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಖಂಡಿತ ನಾವು ಈ ಭಕ್ತಿ ಮಾರ್ಗದಲ್ಲಿ ನಾವು ಮುಂದುವರಿಬಹುದು. ಶ್ರೀಲ ಭಕ್ತಿ ಸಂಸ್ಕೃತಿ ಠಾಕೂರ್ ಅವರು ನಮ್ಮನ್ನ ಅಗಲಿ ಎಷ್ಟು ಅಂದ್ರೆ ಜನವರಿ 1, 1937 ಅವರು ಅವರ ತಿರುಭಾವ ತಿಥಿ ಆಗಿರೋದು. ಸೊ ಅವರು ನಿಧನರಾಗ್ತಾರೆ. ಸೊ ಅವರ ಸಮಾಧಿ ಚೈತನ್ಯ ಮಠ ಮಾಯಾಪುರದಲ್ಲಿದೆ. ಸೊ ಇವರು ನಮ್ಗೆ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದನ ಅವ್ರು ನಮ್ಗೆ ಕೊಟ್ಟಿದ್ದಾರೆ ಅಲ್ವಾ? ಇಲ್ಲ ಅಂತಂದ್ರೆ ನಮ್ಗೆ ನಮ್ಮ ಜೀವನ ಯಾವ ತರ ಇತ್ತು ಅಂತ ಹೇಳ್ಬಿಟ್ಟು ನಾವು ಊಹೆ ಮಾಡ್ಕೊಳ್ಲಿಕ್ಕೂ ಆಗ್ತಾ ಇರ್ಲಿಲ್ಲ ಅಲ್ವಾ? ನಮ್ಮ ಗುರು ಮಹಾರಾಜ್ ಜಯಪತಾಕ ಸ್ವಾಮಿ ಗುರು ಮಹಾರಾಜ್ ಬರ್ದಿರುವಂತಹ ಭಜನೆ ಅಲ್ವಾ? ಯದಿ ಪ್ರಭುಪಾದ್ನ ಹೋಯ್ತು ಅಲ್ವಾ? ನಮ್ಮ ಜೀವನ ಹೇಗಿತ್ತು ಅಂತ ನಾವು ಊಹೆ ಮಾಡ್ಕೊಳ್ಲಿಕ್ಕೇನೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಎಂತಹ ಸುಂದರವಾದಂತಹ ಭಜನನ್ನ ಬರ್ದಿದ್ದಾರೆ ಅಲ್ವಾ? ಸೊ ಅದಂತೂ ನಮ್ಗೆ ನಾವೂನು ಸಹ ಈಗ ಅದನ್ನ ಅಂದ್ರೆ ಅಪ್ರಿಶಿಯೇಟ್ ಮಾಡ್ಬೋದು. ಆ ಒಂದು ಭಜನಲ್ಲಿ ಏನನ್ನ ಹೇಳಿದ್ದಾರೆ ಭಕ್ತಿ ಅಂದ್ರೆ ನಮ್ಮ ಗುರು ಮಹಾರಾಜರವರು ಜಯಪತಾಕ ಸ್ವಾಮಿ ಗುರು ಮಹಾರಾಜರು ಅಲ್ವಾ? ನಮ್ಗೆ ಏನು ಗೊತ್ತಾಗ್ತಿರ್ಲಿಲ್ಲ. ಚೈತನ್ಯ ಚರಿತಾಮೃತ ಗೊತ್ತಾಗ್ತಿರ್ಲಿಲ್ಲ. ಭಗವದ್ಗೀತಾ ಭಾಗವತ ಅದರ ಯಥಾರೂಪ ನಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ಮತ್ತೆ ಏನು ಏಕಾದಶಿ ವ್ರತ ಗೊತ್ತಾಗ್ತಿರ್ಲಿಲ್ಲ. ಆ ಪುರಿ ಜಗನ್ನಾಥನ ರಥಯಾತ್ರೆ ಏನು ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಮತ್ತೆ ಮಂಗಳಾರತಿ ಆರ ಟೈಮ್ ಮಂಗಳಾರತಿಗಳು ಏನಾಗುತ್ತೆ ಅದ್ ಯಾವ್ದು ಸಹ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಅಲ್ವಾ? ಆತರ ನಾವು ಜೀವನವನ್ನ ಮುಗಿಸ್ಬಿಡ್ತಾ ಇದ್ವಿ. ಸೊ ಇಂತಹ ಪ್ರಭುಪಾದ್ರ ಅಂತ ಕೊಟ್ಟಿರುವಂತಹ
ಶ್ರೀಲ ಭಕ್ತಿ ಸುಧನ್ಸರ್ ಠಾಕೂರ್ ಅವರಿಗೆ ನಾವೆಲ್ಲರೂ ಸಹ ಜೈಕಾರವನ್ನ ಹೇಳೋಣಂತೆ. ಶ್ರೀಲ ಭಕ್ತಿ ಸುಧನ್ಸರ್ ಠಾಕೂರ್ ಗೋಸ್ವಾಮಿ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ನನಗೆ ಗೊತ್ತಿರುವಂತದ್ದು ನನಗೆ ಭಗವಂತ ಏನು ಜ್ಞಾನ ಕೊಟ್ಟು ಅಷ್ಟಾಗಿ ನಾನು ಹೇಳಿದ್ದೀನಿ. ಏನಾದ್ರೂ ತಪ್ಪುಗಳಾಗಿದ್ರೆ, ತಪ್ಪು ಮಾಹಿತಿ ಕೊಟ್ಟಿದ್ರೆ ನನ್ನ ಮೇಲೆ ಕ್ಷಮೆ ಇರ್ಲಿ. ಭಕ್ತಿ ಸುಧನ್ಸರ್ ಠಾಕೂರ್ ಗೋಸ್ವಾಮಿ ಪ್ರಭುಪಾದ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ. ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಚಕಲ್ಪತರುಶ್ಚ ಕೃಪಾಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಇಷ್ಟೊತ್ತು ನೀವು ಶ್ರದ್ಧೆಯಿಂದ ಕುತ್ಕೊಂಡು ಕೇಳಿರೋದಕ್ಕೆ ತುಂಬಾ ಚೆನ್ನಾಗಿತ್ತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ತುಂಬಾ ಮಾತಾಜಿ. ಚೆನ್ನಾಗಿತ್ತು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಶ್ರೀಲ ಪ್ರಭುಪಾದ್ ಕಿ ಜೈ. ಕಿ ಜೈ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ನಾಗವೇಣಿ ಮಾತಾಜಿ, ಈಗ ಒಂದು ಅವಕಾಶವನ್ನ ಕೊಟ್ಟಿದ್ದಕ್ಕೆ. ಹರೇ ಕೃಷ್ಣ. ಅನಲ್ಲ ಹರೇ ಪ್ರಭುಜಿ. ಪ್ರಭುಜಿಗನು ಶ್ರೀವಾಸ ಸಂಗತ ಧನ್ಯವಾದಗಳು ಮಾತಾಜಿ. ಪ್ರಭುಜಿಗೂ ಮಂಗಳೂರಿಗೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ತುಂಬಾ ಚೆನ್ನಾಗಿತ್ತು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ತುಂಬಾ ಚೆನ್ನಾಗಿತ್ತು ಧನ್ಯವಾದಗಳು ಮಾತಾಜಿ. ಶ್ರೀಲ ಪ್ರಭುಪಾದ್ ಕಿ ಜೈ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಲ್ಲಿಕಾ ಮಾತಾಜಿ. ಮಲ್ಲಿಕಾ ಮಾತಾಜಿ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಶ್ರೀಲ ಕೃಷ್ಣ. ಪ್ರಭುಪಾದ್ ಕಿ ಜೈ ಸ್ವಲ್ಪ ಮಾತಾಜಿ. ಮೊದ್ಲಿನ ಸ್ವಲ್ಪ ಮಿಸ್ ಆಯ್ತು, ಆಮೇಲೆ ನೋಡ್ತೇನೆ ನಾನು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಧನ್ಯವಾದ. ಹರೇ ನಾನ್ ನೋಡುದು ಮಲ್ಲಿಕಾ ಮಾತಾಜಿ ಏನ್ ಬರ್ಲಿಲ್ಲಪ್ಪ ಅಂತ. ಇಲ್ಲಪ್ಪ, ನನಗೆ ಅಲ್ಲಿ ನನ್ನ ಮಗ ಬಂದಿದ್ದಾನೆ ಮಾತಾಜಿ, ತಿಂಡಿ ಮಾಡ್ಬೇಕಾಯ್ತು, ಅದಕ್ಕೆ ಸ್ವಲ್ಪ ಮಿಸ್ ಆಗೋಯ್ತು. ಮಕ್ಕಳು ಹೇಗಿದ್ದಾರೆ? ಮೊಮ್ಮಕ್ಕಳು